ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತಾಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಭಕ್ತಿಶಾಸ್ತ್ರಿ ತರಗತಿಗೆ ಬಂದಂತಹ ಎಲ್ಲ ಭಕ್ತರಿಗೂ ಕೂಡ ಸ್ವಾಗತ. ಶ್ರೀ ಶ್ರೀ ರಾಧಾ ಗೋವಿಂದ, ಶ್ರೀ ಶ್ರೀ ಗೌರ್ನಿತಾಯ್ ಮತ್ತು ಶಿಲ ಪ್ರಭುಪಾದರ ಆಶೀರ್ವಾದದಿಂದ ನಾವು ಇವತ್ತು ಈ ಒಂದು ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದೇವೆ. ಇವತ್ತಿನ ವಿಚಾರ 2ನೇ ಅಧ್ಯಾಯದ ಮುಂದುವರಿದಂತಹ ಭಾಗ 49ನೇ ಶ್ಲೋಕದಿಂದ ಪ್ರಾರಂಭವಾಗ್ತಾ ಇದೆ. ಮೊದಲನೇ ಘಟಕ, ಮೊದಲ 6 ಅಧ್ಯಾಯಗಳು ಒಟ್ಟು ಸೇರಿ ಒಂದು ಘಟಕ ಅಂತ ಹೇಳ್ತೇವೆ, ಒಂದು ಮಾಡ್ಯೂಲ್ ಅಥವಾ ಯೂನಿಟ್. 5ನೇ ದಿನ, ಇವತ್ತಿನ ದಿನ ಇದು 5ನೇ ದಿನ ನಮ್ಮದು. ಕರ್ಮಯೋಗದ ಕುರಿತಾಗಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಹೇಗೆ ಕರ್ಮಯೋಗವು ಕರ್ಮ ಸನ್ಯಾಸಕ್ಕಿಂತ ಶ್ರೇಷ್ಠ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. 4ನೇ ದಿನ ಅಥವಾ 4ನೇ ಲೆಸನ್ ಪಾಠದ ಒಂದು ವಿಚಾರಗಳನ್ನು ನಾವು ನೋಡುವುದಾದ್ರೆ, ಜ್ಞಾನದ ಬಗ್ಗೆ ಶ್ರೀಕೃಷ್ಣನ ಸಲಹೆಗಳ ಸಂಕ್ಷಿಪ್ತ ಅವಲೋಕನವನ್ನ ನಾವು ನೋಡಿದ್ದೇವೆ. ಆ ಜ್ಞಾನವನ್ನ ಬೆಳೆಸಿಕೊಳ್ಳುವಂತಹ ಅವಶ್ಯಕತೆ ಮತ್ತು ಅರ್ಜುನನು ಕೊಟ್ಟಂತಹ ಮೊದಲ 3 ಕಾರಣಗಳ ಬಗ್ಗೆ ಶ್ರೀಕೃಷ್ಣನ ಒಂದು ಪ್ರತಿಕ್ರಿಯೆ ಹಾಗೂ ಭಗವದ್ಗೀತೆಯ 2ನೇ ಅಧ್ಯಾಯದ ಸಾರಾಂಶ. ಯಾವ ರೀತಿ 2ನೇ ಅಧ್ಯಾಯವು ಇಡೀ ಸಂಪೂರ್ಣ ಭಗವದ್ಗೀತೆಗೆ ಸಾರಾಂಶ ರೂಪದಲ್ಲಿದೆ ಅನ್ನೋದನ್ನು ಕೂಡ ನಾವು ನೋಡಿದ್ದೇವೆ. ಮತ್ತು ಬೇರೆ ಕೃಷ್ಣ ಪ್ರಜ್ಞೆಯ ಅಭ್ಯಾಸದಲ್ಲಿ ಕರ್ಮಕಾಂಡದ ಪ್ರಸ್ತುತತೆ ಏನು, ಯಾಕೆ ನಾವು ಕರ್ಮಕಾಂಡವನ್ನು ಕೂಡ ಎಷ್ಟರ ಮಟ್ಟಿಗೆ ನಾವು ಅದನ್ನ ಉಪಯೋಗಿಸಿಕೊಳ್ಳಬೇಕು ಅನ್ನೋದನ್ನು ನೋಡಿದ್ದೇವೆ. ಪ್ರತ್ಯವಾಯೋ ನ ವಿದ್ಯತೆ, ಈ ಒಂದು ಸಾಧನೆಯಲ್ಲಿ ನಷ್ಟ ಅನ್ನುವಂಥದ್ದಿಲ್ಲ. ಆಮೇಲೆ ವ್ಯವಸಾಯಾತ್ಮಿಕ ಬುದ್ಧಿ, ಒಂದೇ ಏಕಾಗ್ರ ಚಿತ್ತದಲ್ಲಿರುವಂತಹ ವ್ಯಕ್ತಿ, ತನ್ನ ಒಂದು ಕಾರ್ಯದ ಉದ್ದೇಶ ಏನು ಅನ್ನೋದನ್ನ ತಿಳಿದುಕೊಂಡಂತಹ ವ್ಯಕ್ತಿ ಯಾವ ರೀತಿಯಾಗಿ ಏಕಾಗ್ರ ಚಿತ್ತದಿಂದ ದೃಢ ಮನಸ್ಸಿನಿಂದ ಕೆಲಸವನ್ನ ಮಾಡ್ತಾನೆ ಅನ್ನೋದನ್ನು ಕೂಡ ನಾವು ನೋಡಿದ್ದೇವೆ. ಎಲ್ಲ ಭಕ್ತರು ತಮ್ಮ ವಿಡಿಯೋವನ್ನ ಆನ್ ಮಾಡಿ ಇಡಬೇಕು ಅಂತ ಹೇಳಿ ನಾನು ಎಲ್ಲರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ. ದಯವಿಟ್ಟು ನಿಮ್ಮ ವಿಡಿಯೋಗಳನ್ನ ಅನ್ಮ್ಯೂಟ್ ಮಾಡಿ ಇಟ್ಕೊಳ್ಳಿ. ಒಟ್ಟಾರೆಯಾಗಿ 2ನೇ ಅಧ್ಯಾಯವನ್ನ ನಾವು ನೋಡುವುದಾದ್ರೆ, ಮೊದಲು ಅರ್ಜುನನ ಶರಣಾಗತಿ, ಕಾರ್ಪಣ್ಯ ದೋಷೋಪಹತ ಸ್ವಭಾವ ಅಂತ ಹೇಳಿ. ಆಗ ಅರ್ಜುನನಿಗೆ ಭಗವಂತ ತನ್ನ
ಒಂದು ಆತ್ಮದ ಜ್ಞಾನವನ್ನ ತಿಳಿಸಿಕೊಡ್ತಾನೆ. ಸ್ವಜನ ಮೋಹವನ್ನ ಹೊಂದಿದ್ದಂತಹ ಅರ್ಜುನನಿಗೆ ಆತ್ಮಜ್ಞಾನವನ್ನ ಭಗವಂತ ಕೊಡ್ತಾನೆ. ಆತ್ಮಜ್ಞಾನದ ನಂತರ ಕರ್ಮಕಾಂಡದ ಮೂಲಕ ಹೇಗೆ ಒಬ್ಬ ವ್ಯಕ್ತಿ ಸಂತೋಷವಾಗಿರಬಹುದು ಅನ್ನೋದನ್ನು ಕೂಡ ಇಲ್ಲಿ ತಿಳಿಸಿಕೊಡಲಾಗಿದೆ. ಮುಂದಕ್ಕೆ ಈ ಕರ್ಮಯೋಗ ಅಥವಾ ಬುದ್ಧಿಯೋಗದಿಂದ ಕರ್ಮದ ಪ್ರತಿಕ್ರಿಯೆಯನ್ನು ನಾವು ತಪ್ಪಿಸಿಕೊಳ್ಳುವುದು ಹೇಗೆ ಅನ್ನೋದನ್ನು ಕೂಡ ನೋಡಿದ್ದೇವೆ. ನಂತರ ಅರ್ಜುನನು ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಹೇಗೆ ಈ ಒಂದು ವ್ಯಕ್ತಿ ಯಾರು ಬುದ್ಧಿಯೋಗವನ್ನ ಅಥವಾ ಕರ್ಮಯೋಗವನ್ನ ಆಚರಿಸ್ತಾನೆ ಅವರ ಲಕ್ಷಣಗಳು ಏನು ಅಂತ ಹೇಳಿ ಕೇಳ್ತಾನೆ. ಅದನ್ನು ನಾವು ಇವತ್ತಿನ ದಿವಸ ಅಂದ್ರೆ ಈ ಬುದ್ಧಿಯೋಗ ಮತ್ತೆ ಸ್ಥಿತಧೀರ್ ಮುನಿ ಅವರ ಲಕ್ಷಣಗಳನ್ನ ಇವತ್ತು ನಾವು ನೋಡ್ಲಿಕ್ಕಿದ್ದೇವೆ. ಇದು ಅರ್ಜುನನು ಹೇಳುವಂತಹ ಮಾತು. ಅರ್ಜುನ ಉವಾಚ ಸ್ಥಿತ ಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ ಸ್ಥಿತಧೀ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ. ಬುದ್ಧಿಯೋಗ ಅಂತ ಹೇಳಿದ್ರೆ ತನ್ನ ಕರ್ಮವನ್ನ ಮಾಡ್ತಾ ಇರುವಂತಹ ವ್ಯಕ್ತಿ ಅದರ ಫಲವನ್ನ ಭಗವಂತನಿಗಾಗಿ ಮುಡಿಪಾಗಿಡುವ ಮೂಲಕ ಕರ್ಮ ಬಂಧನದಿಂದ ತಾನು ತಪ್ಪಿಸಿಕೊಳ್ಳಬಹುದು. ಆ ಕರ್ಮ ಬಂಧನ ಅವನಿಗೆ ಇರುವುದಿಲ್ಲ. ಹೇಗೆ ಇದನ್ನ ಸಾಧಿಸಲು ಸಾಧ್ಯ ಅನ್ನೋದಕ್ಕೆ ಭಗವಂತ ಬಹಳಷ್ಟು ನಿದರ್ಶನಗಳನ್ನ ಕೊಟ್ಟಿದ್ದಾನೆ. ಅದನ್ನೆಲ್ಲ ಕೇಳಿದ ಮೇಲೆ ಅರ್ಜುನನ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಕೃಷ್ಣ ನೀನು ಹೇಳಿದಂತಹ ಈ ಒಂದು ವಿಚಾರಗಳನ್ನ ಆಚರಿಸುವಂತಹ ವ್ಯಕ್ತಿ ಹೇಗಿರ್ತಾನೆ, ಅವನ ಲಕ್ಷಣಗಳು ಯಾವ ರೀತಿಯಾಗಿರ್ತದೆ ಅನ್ನೋದು ಅರ್ಜುನನ ಪ್ರಶ್ನೆ. ಅದಕ್ಕೆ ಭಗವಂತ ಈಗ ಉತ್ತರವನ್ನ ಕೊಡ್ತಾ ಇದ್ದಾನೆ. ಅರ್ಜುನ ಕೇಳಿದಂತಹ ಪ್ರಶ್ನೆಯಲ್ಲಿ 4 ವಿಚಾರಗಳಿವೆ. ಸ್ಥಿತಪ್ರಜ್ಞ ಅಂದ್ರೆ ಯಾರು ತಾನು ಭಕ್ತಿ ಯೋಗದಲ್ಲಿ ಅಥವಾ ಕೃಷ್ಣ ಪ್ರಜ್ಞೆಯಲ್ಲಿ ಸ್ಥಿತನಾಗಿದ್ದಾನೆ. ಸ್ಥಿತ ಅಂತ ಹೇಳಿದ್ರೆ ನೆಲೆಗೊಂಡಂತದ್ದು, ಪ್ರ ಅಂತ ಹೇಳಿದ್ರೆ ಸಂಪೂರ್ಣವಾಗಿ, ಜ್ಞ ಅಂತ ಹೇಳಿದ್ರೆ ಜ್ಞಾನವನ್ನ ಹೊಂದಿದ್ದಾನೆ. ಹೀಗೆ ಸ್ಥಿತ ಪ್ರಜ್ಞ ಅನ್ನುವಂತಹ ಪದದ ಅರ್ಥವನ್ನ ಮತ್ತು ಸ್ಥಿತಪ್ರಜ್ಞನ ಲಕ್ಷಣಗಳನ್ನ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಯಾರಾದ್ರೂ ಓದ್ತೀರಾ ಇದನ್ನ? ಮುನಿರಾಜ್ ಪ್ರಭು. ಅರ್ಜುನ ಉವಾಚ ಕೃಷ್ಣನೇ, ಯಾರ ಪ್ರಜ್ಞೆಯು ದಿವ್ಯತ್ವದಲ್ಲಿ ಇದೆಯೋ ಅವನ ಲಕ್ಷಣಗಳೇನು? ಅವನು ಹೇಗೆ ಮಾತನಾಡುತ್ತಾನೆ? ಅವನ ಭಾಷೆ ಯಾವುದು? ಅವನು ಹೇಗೆ ಕುಳಿತುಕೊಳ್ಳುತ್ತಾನೆ? ಹೇಗೆ ನಡೆಯುತ್ತಾನೆ? ಭಗವದ್ಗೀತಾ 2.54. ಹರೇ ಕೃಷ್ಣ. ಧನ್ಯವಾದ. ಇಲ್ಲಿ ಅರ್ಜುನನು ಕೇಳ್ತಾ ಇರುವಂತಹ ಪ್ರಶ್ನೆ ಏನು? ಈ ಸ್ಥಿತಪ್ರಜ್ಞ ಲಕ್ಷಣಗಳು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವನದ್ದೇ ಆದಂತಹ ಒಂದು ಲಕ್ಷಣ ಇರ್ತದೆ. ಈಗ ಒಬ್ಬ ವ್ಯಕ್ತಿ ತಾನು ಶ್ರೀಮಂತನಾದ್ರೆ ಅವನು ತನ್ನದೇ ಆದಂತಹ ಒಂದು ಲಕ್ಷಣವನ್ನು ಹೊಂದಿರ್ತಾನೆ. ಒಬ್ಬ ರೋಗಿಗೆ ಅವನದ್ದೇ ಆದ ಲಕ್ಷಣ ಇರ್ತದೆ. ಅವನನ್ನು ನೋಡುವಾಗ್ಲೇ ಅವನಿಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ನಮಗೆ ಗೊತ್ತಾಗ್ತದೆ. ಹಾಗೆ ಸ್ಥಿತಪ್ರಜ್ಞ ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತಾನೋ ಆತನ ಲಕ್ಷಣಗಳು ಹೇಗಿರ್ತದೆ ಅನ್ನೋದು ಅರ್ಜುನನ ಪ್ರಶ್ನೆ. ಇಲ್ಲಿ ಯಾವ ರೀತಿಯಾಗಿ ಮಾತನಾಡುತ್ತಾನೆ ಅನ್ನುವಂತ ಪ್ರಶ್ನೆ. ಅವನು ಮಾತನಾಡುವುದು ಯಾವ ಭಾಷೆಯಲ್ಲಿ? ಇಲ್ಲಿ ಭಾಷೆ ಅಂತ ಹೇಳಿದ್ರೆ ಕನ್ನಡದಲ್ಲೋ ಇಂಗ್ಲಿಷ್ನಲ್ಲೋ ಅನ್ನುವಂತ ಪ್ರಶ್ನೆ ಅಲ್ಲ. ಇಲ್ಲಿ ಕೇಳುವಂತಹ ಪ್ರಶ್ನೆ ಏನು, ಎಷ್ಟು ಜ್ಞಾನದಿಂದ ಅಥವಾ ಯಾವ ರೀತಿಯಾಗಿ ಆತನು ಬೇರೆಯವರ ಜೊತೆಗೆ ವ್ಯವಹಾರವನ್ನ ಮಾಡ್ತಾನೆ, ಅವನು ಯಾವ ರೀತಿಯಾಗಿ ಮಾತನಾಡ್ತಾನೆ, ಒಂದು ಸಂದರ್ಭಕ್ಕನುಗುಣವಾಗಿ ಅವನು ಯಾವ ರೀತಿಯಾಗಿ ವ್ಯವಹಾರವನ್ನು ನಡೆಸ್ತಾನೆ ಜನರ ಜೊತೆ ಅನ್ನುವಂಥದ್ದು ಪ್ರಶ್ನೆ. ಕುಳಿತುಕೊಳ್ಳುತ್ತಾನೆ, ನಡೆಯುತ್ತಾನೆ. ಇಲ್ಲಿ ಕುಳಿತುಕೊಳ್ಳುವುದು ಅಥವಾ ನಡೆಯುವುದು ಇದರ ಬಗ್ಗೆಯೂ ಕೂಡ ಆತನು ಈ ಸಮಾಜದಲ್ಲಿ ಇಷ್ಟೊಂದು ದ್ವಂದ್ವಮಯವಾದಂತಹ ಈ ಒಂದು ಸಮಾಜದಲ್ಲಿ ಯಾವ ರೀತಿಯಾಗಿ ಆ ಸ್ಥಿತಪ್ರಜ್ಞನು ಜನರ ನಡುವೆ ಇದ್ರೂ ಕೂಡ ಭಗವಂತನ ಭಕ್ತಿಯನ್ನ ಮುಂದುವರಿಸಿಕೊಂಡು ಹೋಗ್ತಾನೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ. ಇದಕ್ಕೆ ಭಗವಂತನು ಉತ್ತರವನ್ನ ಕೊಡ್ತಾ ಇದ್ದಾನೆ. ಸ್ಥಿತಪ್ರಜ್ಞನ ಲಕ್ಷಣಗಳನ್ನ ನಾವು ಇಲ್ಲಿ 55ನೇ ಶ್ಲೋಕದಲ್ಲಿ ಕಾಣಬಹುದು. ಪುಸ್ತಕ ಇದ್ದವರು ದಯವಿಟ್ಟು ತೆರೆಯಿರಿ. 55ನೇ ಶ್ಲೋಕ ಆ ಸ್ಥಿತಪ್ರಜ್ಞನ ಲಕ್ಷಣಗಳನ್ನ ಹೇಳಿದ್ರೆ 56, 57ನೇ ಶ್ಲೋಕದಲ್ಲಿ ನಾವು ಸ್ಥಿತಪ್ರಜ್ಞನು ಹೇಗೆ
ಮಾತನಾಡ್ತಾನೆ ಅನ್ನೋದ್ರ ಬಗ್ಗೆ ನಾವು ನೋಡ್ಲಿಕ್ಕಿದ್ದೇವೆ. ಆಮೇಲೆ ಸ್ಥಿತನಾಗಿದ್ದಾನೆ, ಯಾವ ರೀತಿಯಾಗಿ ಕುಳಿತುಕೊಂಡಿದ್ದಾನೆ, ಅದು 58ರಿಂದ 63. ಕೊನೆಗೆ ಹೇಗೆ ನಡೆದುಕೊಳ್ತಾನೆ, ಜನರ ಜೊತೆಗೆ ಆತನ ನಡವಳಿಕೆ ಹೇಗಿರ್ತದೆ ಅನ್ನುವಂಥದ್ದು ಇದು ಕೊನೆಯದಾಗಿ ಹೇಳುವುದು 64ರಿಂದ 72. ಅಂದ್ರೆ ಕೊನೆಯವರೆಗೆ ಈ ಪ್ರಶ್ನೆಗೆ ಉತ್ತರವನ್ನ ಇಲ್ಲಿ ಕೊಡಲಾಗಿದೆ. ಈಗ ಮೊದಲನೇ ಭಾಗದಿಂದ ನಾವು ನೋಡೋಣ. ಕಾ ಭಾಷಾ, ಯಾವ ರೀತಿಯಾಗಿ ಕೃಷ್ಣ ಪ್ರಜ್ಞೆಯಲ್ಲಿರುವಂತಹ ವ್ಯಕ್ತಿ ಮಾತನಾಡ್ತಾನೆ. ಹರೇ ಕೃಷ್ಣ. ರಾಜಿ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ. ಯಾವುದೇ ಮನುಷ್ಯನ ಮುಖ್ಯ ಲಕ್ಷಣ ಮಾತು. ಮೂರ್ಖನು ಮಾತನಾಡಿದಷ್ಟು ಹೊತ್ತು ನಿಜವು ಹೊರಬೀಳುವುದಿಲ್ಲವೆಂದು ಹೇಳುತ್ತಾರೆ. ಸೊಗಸಾಗಿ ಹುಡುಕು ಹಾಕಿಕೊಂಡಿರುವ ಮೂರ್ಖನು ಮಾತನಾಡದಿದ್ದರೆ ನಿಶ್ಚಯವಾಗಿಯೂ ಅವನ ವಿಷಯ ತಿಳಿಯುವುದಿಲ್ಲ. ಆದರೆ ಅವನು ಮಾತನಾಡುತ್ತಲೇ ನಿಜವು ಹೊರಬೀಳುತ್ತದೆ. ಹರೇ ಹರೇ ಕೃಷ್ಣ. ಇಲ್ಲಿ ಪ್ರಭುಪಾದರು ಹೇಳುವಂತದ್ದು, ನಾವು ಯಾವ ರೀತಿಯಾಗಿ ಮಾತನಾಡುತ್ತೇವೋ ಅದು ನಮ್ಮ ವ್ಯಕ್ತಿತ್ವವನ್ನ ತೋರಿಸಿಕೊಡ್ತದೆ. ಆದ್ರಿಂದ ನಾವು ಮಾತನಾಡುವಾಗ ಬಹಳ ಎಚ್ಚರದಿಂದ ಗಮನವಿಟ್ಟು ಮಾತನಾಡಬೇಕು. ಸುಮ್ಮನೆ ಅಸಂಬದ್ಧವಾಗಿ ಮಾತನಾಡುವುದರಿಂದ ಏನಾಗ್ತದೆ, ನಮ್ಮ ಘನತೆಯನ್ನ ನಾವೇ ಕಡಿಮೆ ಮಾಡಿಕೊಳ್ತೇವೆ. ಅಸಂಬದ್ಧ ಮಾತು ಹೇಗೆ ಅಂತ ಹೇಳಿದ್ರೆ, ಈ ಮಳೆಗಾಲದಲ್ಲಿ ಕಪ್ಪೆ ಕೂಗಿದ ಹಾಗೆ. ಮಳೆಗಾಲದಲ್ಲಿ ಹಾವು ಕಪ್ಪೆಯನ್ನು ಹುಡುಕ್ತಾ ಇರ್ತದೆ ಎಲ್ಲಿದೆ ಅಂತ ಹೇಳಿ. ಆದ್ರೆ ಕತ್ತಲಿನಲ್ಲಿ ಹಾವಿಗೆ ಗೊತ್ತಾಗುದಿಲ್ಲ, ಅದು ಎಲ್ಲೋ ಅಡಗಿ ಕೂತಿರ್ತದೆ. ಆದ್ರೆ ಯಾವಾಗ ಕಪ್ಪೆ ಕೂಗ್ಲಿಕ್ಕೆ ಶುರು ಮಾಡ್ತದೋ ಆಗ ಅದಕ್ಕೆ ಸುಲಭವಾಗಿ ತಿಳಿಯುತ್ತದೆ ಆ ಕಪ್ಪೆ ಇಲ್ಲೇ ಇದೆ ಅಂತ ಹೇಳಿ. ಅದನ್ನ ಸುಲಭವಾಗಿ ಹಿಡಿಲಿಕ್ಕೆ ಸಾಧ್ಯವಾಗ್ತದೆ. ಅದೇ ರೀತಿ ಅಸಂಬದ್ಧವಾಗಿ ಮಾತನಾಡುವಂತಹ ವ್ಯಕ್ತಿ, ಜನರು ಅವನನ್ನ ಗುರುತಿಸಿರುವುದಿಲ್ಲ, ಅವನಿಗೇನು ಸಮಸ್ಯೆ ಇರುವುದಿಲ್ಲ. ಆದ್ರೆ ಯಾವಾಗ ಈ ರೀತಿಯಾಗಿ ಅಸಂಬದ್ಧ ಮಾತುಗಳನ್ನು ಆಡ್ತಾನೋ ವ್ಯಕ್ತಿ, ಆಗ ಅವನ ಮೂರ್ಖತನವು ಗೊತ್ತಾಗ್ತದೆ. ಇದರಿಂದ ಅವನು ಜನರ ನಡುವೆ ಅವನು ನಗೆಪಾಟಲಿಗೆ ಗುರಿಯಾಗಬಹುದು ಅಥವಾ ತನ್ನ ಗೌರವವನ್ನ ಕಳೆದುಕೊಳ್ತಾನೆ. ಹಾಗಾಗಿ ನಾವು ಯಾವ ರೀತಿಯಾಗಿ ಮಾತನಾಡಬೇಕು, ಯಾರ ಜೊತೆ ಹೇಗೆ ಮಾತನಾಡಬೇಕು ಅನ್ನೋದನ್ನ ತಿಳಿದು ಮಾತನಾಡಿದಾಗ ಅದಕ್ಕೊಂದು ಬೆಲೆ ಅನ್ನುವಂಥದ್ದು ಇದೆ. ಹಾಗಾದ್ರೆ ಈ ಸ್ಥಿತಪ್ರಜ್ಞನಾದಂತಹ ವ್ಯಕ್ತಿ ಹೇಗೆ ಮಾತನಾಡ್ತಾನೆ ಅನ್ನೋದನ್ನು ನಾವು ಈಗ ಮುಂದಕ್ಕೆ ನೋಡ್ಲಿಕ್ಕಿದ್ದೇವೆ. ಸ್ಥಿತಪ್ರಜ್ಞ ಅನ್ನುವ ಪದದ ಅರ್ಥ ಏನು? ಛಾಯಾ ಮಾತಾಜಿ. ಹರೇ ಕೃಷ್ಣ. ಸ್ಥಿತಪ್ರಜ್ಞ ಅವನು ಎಲ್ಲಾ ದುಃಖಗಳನ್ನು ದೈವ ಕೃಪೆ ಎಂದು ಸ್ವೀಕರಿಸುತ್ತಾನೆ. ತನ್ನ ಹಿಂದಿನ ಅಪರಾಧಗಳಿಂದಾಗಿ ತಾನು ಇನ್ನೂ ಹೆಚ್ಚಿನ ದುಃಖಕ್ಕೆ ಮಾತ್ರ ಅರ್ಹ ಎಂದು ಭಾವಿಸುತ್ತಾನೆ ಮತ್ತು ಭಗವಂತನ ಕೃಪೆಯಿಂದ ತನ್ನ ದುಃಖಗಳು ಕನಿಷ್ಠ ಪ್ರಮಾಣಕ್ಕಿಳಿದಿವೆ ಎಂದು ಕಾಣುತ್ತಾನೆ. ಹೀಗೆಯೇ ತನಗೆ ಸುಖವು ಬಂದಾಗ ತಾನು ಸುಖಕ್ಕೆ ಅರ್ಹನಲ್ಲ ಎಂದು ಭಾವಿಸಿ ಭಗವಂತನೇ ಅದಕ್ಕೆ ಕಾರಣ ಎಂದು ಕೃತಜ್ಞನಾಗುತ್ತಾನೆ. 2.56. ಥ್ಯಾಂಕ್ ಯು. ಹರೇ ಕೃಷ್ಣ. ದೈವ ಕೃಪೆಯನ್ನ ಆ ಸ್ಥಿತಪ್ರಜ್ಞನು ಯಾವಾಗಲೂ ಕಾಣ್ತಾನೆ. ತನ್ನಿಂದಲೇ ಎಲ್ಲವೂ ಆಯಿತು ಅಂತ ಹೇಳಿ ಆತನು ಅಹಂಕಾರದಿಂದ ಬೀಗುವುದಿಲ್ಲ. ಬದಲಾಗಿ ದುಃಖ ಬಂದಾಗ ಏನಂತ ಅಂದ್ಕೊಳ್ತಾನೆ, ಇದೆಲ್ಲ ನನಗೆ ಬರಬೇಕಾದ ಕಷ್ಟಗಳು, ಆದ್ರೆ ಭಗವಂತನ ಒಂದು ಕೃಪೆಯಿಂದ ನನಗೆ ಕಡಿಮೆ ಕಷ್ಟಗಳು ಬರ್ತಾ ಇವೆ. ಇಲ್ಲ ಅಂತ ಹೇಳಿದ್ರೆ ನಾನು ಇನ್ನೂ ಹೆಚ್ಚಿನ ಕಷ್ಟಗಳನ್ನು ಅನುಭವಿಸಬೇಕಾಗಿತ್ತು ಅಂತ ಹೇಳಿ ಅಂದ್ಕೊಳ್ತಾನೆ. ಹಾಗೆ ಸುಖವು ಬಂದಾಗ ನಿಜವಾಗಿಯೂ ನಾನು ಈ ಸುಖಕ್ಕೆ ಅರ್ಹನಲ್ಲ, ಆದ್ರೆ ಭಗವಂತನ ಕೃಪೆಯಿಂದ ನನಗೆ ಈ ಸಂತೋಷವು ದೊರೆಯುತ್ತಾ ಇದೆ ಅಂತ ಹೇಳಿ ಎರಡೂ ಕಡೆಯಲ್ಲಿ ಕೂಡ ಅವನು ಭಗವಂತನನ್ನ ನೆನೆಯುವುದಕ್ಕೆ ಆ ಒಂದು ಅವಕಾಶವನ್ನ ಬಳಸಿಕೊಳ್ತಾನೆ. ಸ್ಥಿತಪ್ರಜ್ಞ ಅಥವಾ ಕೃಷ್ಣ ಪ್ರಜ್ಞೆಯನ್ನ ಹೊಂದಿರುವಂತಹ ವ್ಯಕ್ತಿಯ ಲಕ್ಷಣಗಳು ಇವು. ಕಿಮಾಸೀತ, ಹೇಗೆ ಕುಳಿತುಕೊಳ್ಳುತ್ತಾನೆ? ಈ ಕುಳಿತುಕೊಳ್ಳುವುದು ಅಂತ ಹೇಳಿದ್ರೆ ಆತನು ಎಂತಹ ಪರಿಸ್ಥಿತಿ ಬಂದಾಗಲೂ ಕೂಡ ಅದನ್ನು ಯಾವ ರೀತಿಯಾಗಿ ನಿಭಾಯಿಸ್ತಾನೆ. ಈ ಇಂದ್ರಿಯ ಸುಖದ ಬಯಕೆಗಳು ನಮ್ಮಲ್ಲಿ ಯಾವಾಗ್ಲೂ ಇರ್ತದೆ. ಇಂದ್ರಿಯ ಸುಖವನ್ನ ಮಾಡುವಂತಹ ಒಂದು ಪ್ರವೃತ್ತಿ ಸಾಮಾನ್ಯ ಜೀವಿಗಳಲ್ಲಿ ಇರ್ತದೆ. ಈ ಪ್ರವೃತ್ತಿಯು ಬಂದಾಗ ಅಥವಾ ಇಂದ್ರಿಯ ಭೋಗದ ಅವಕಾಶಗಳು ದೊರೆತಾಗ ಹೇಗೆ ಒಬ್ಬ ವ್ಯಕ್ತಿ ಕೆಲಸವನ್ನ ಮಾಡ್ತಾನೆ ಅನ್ನುವುದನ್ನ ಇಲ್ಲಿ ವಿವರಿಸಿದ್ದಾರೆ. ಇಲ್ಲಿ ಒಂದು ಆಮೆಯ ಚಿತ್ರವನ್ನು ತೋರಿಸಿದ್ದಾರೆ. ಈ ಆಮೆಯ ಚಿತ್ರದಲ್ಲಿ ನಾವು ಏನ್ ಕಾಣಬಹುದು ಅಂತ ಹೇಳಿದ್ರೆ,
ಆಮೆಗಳು ತಮ್ಮ ಕೈ, ಕಾಲು ಮತ್ತು ತಲೆಯನ್ನ ಅಪಾಯ ಬಂದಾಗ ತಮ್ಮ ಚಿಪ್ಪಿನೊಳಕ್ಕೆ ಎಳೆದುಕೊಳ್ತವೆ. ಹಾಗೆ ನೀವು ಇಲ್ಲಿ 58ನೇ ಶ್ಲೋಕದಲ್ಲಿ ಕಾಣಬಹುದು, ಯದಾ ಸಂಹರತೆ ಚಾಯಂ ದುರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಹೇಗೆ ಆಮೆಗಳು ತಮ್ಮ ಇಂದ್ರಿಯಗಳನ್ನ ಒಳಕ್ಕೆ ಎಳೆದುಕೊಳ್ತವೋ ಹಾಗೆ ಭಕ್ತರು ಕೂಡ ತಮ್ಮ ಇಂದ್ರಿಯಗಳನ್ನ ಒಳಕ್ಕೆ ಎಳೆದುಕೊಳ್ತಾರೆ. ಯಾವಾಗ ಹೊರಗಿನ ವಾತಾವರಣ ಕೃಷ್ಣ ಪ್ರಜ್ಞೆಗೆ ಪೂರಕವಾಗಿಲ್ಲದೆ ಇದ್ದಾಗ. ನಾವು ಬೇರೆ ಬೇರೆ ಸಮಾಜದಲ್ಲಿ ಬೇರೆ ಬೇರೆ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗ್ತದೆ, ಜನರ ನಡುವೆ ಜೀವಿಸಬೇಕಾಗ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಯಾವಾಗ ಆ ಒಂದು ವಾತಾವರಣ ಸರಿಯಾಗಿ ಇರೋದಿಲ್ಲವೋ ಅಂತ ಸಂದರ್ಭಗಳಲ್ಲಿ ಭಕ್ತರು ತಮ್ಮ ಇಂದ್ರಿಯಗಳನ್ನ ಒಳಕ್ಕೆ ಎಳೆದುಕೊಳ್ತಾರೆ, ಆ ವಿಷಯ ವಸ್ತುಗಳನ್ನ ಭೋಗಿಸುವುದಿಲ್ಲ. ಆದ್ರೆ ಯಾವಾಗ ಭಗವಂತನ ಸೇವೆಯ ಅವಕಾಶ ದೊರೆಯುತ್ತದೋ ಆಗ ಆ ಭಕ್ತರು ತಕ್ಷಣವೇ ಆ ಸೇವೆಯ ಅವಕಾಶವನ್ನ ಸ್ವೀಕಾರ ಮಾಡ್ತಾರೆ, ಭಗವಂತನ ಸೇವೆಯನ್ನ ಮಾಡುವುದರಲ್ಲಿ ತಲ್ಲೀನರಾಗ್ತಾರೆ. ಹೀಗೆ ಆಮೆಯ ಒಂದು ಸಾದೃಶ್ಯವನ್ನ ಇಲ್ಲಿ ಕೊಟ್ಟಿದ್ದಾರೆ. ಆಮೆಯಂತೆ ನಾವು ಜೀವನವನ್ನ ಸಾಗಿಸಬೇಕು. ಗೀತಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಇಲ್ಲಿ ಹೇಳಿರುವಂತೆ ಅತ್ಯುತ್ತಮವಾದ ಉದಾಹರಣೆ ಆಮೆ. ಆಮೆಯು ಯಾವ ಗಳಿಗೆಯಲ್ಲಾದರೂ ತನ್ನ ಇಂದ್ರಿಯಗಳನ್ನು ಒಳಗೆಳೆದುಕೊಂಡು ಅಗತ್ಯವಾದ ವಿಶಿಷ್ಟ ಉದ್ದೇಶಗಳಿಗಾಗಿ ಅವುಗಳನ್ನು ಪ್ರದರ್ಶಿಸಬಲ್ಲದು. ಹಾಗೆಯೇ ಕೃಷ್ಣ ಪ್ರಜ್ಞೆಯುಳ್ಳ ಮನುಷ್ಯನು ಇಂದ್ರಿಯಗಳನ್ನು ಭಗವಂತನ ಸೇವೆಗಾಗಿ ವಿಶೇಷ ಉದ್ದೇಶಗಳಿಗಾಗಿ ಬಳಸುತ್ತಾನೆ, ಇಲ್ಲವಾದರೆ ಹಿಂದಕ್ಕೆಳೆದುಕೊಳ್ಳುತ್ತಾನೆ. ಭಾವಾರ್ಥ 2.58. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹೀಗೆ ಆಮೆ ಯಾವಾಗ ಬೇಕಾದ್ರೂ ತನ್ನ ಇಂದ್ರಿಯಗಳನ್ನು ಒಳಕ್ಕೆ ಎಳೆದುಕೊಳ್ಳುತ್ತದೆ. ಈ ರೀತಿಯಾಗಿ ಭಕ್ತರು ಮಾಡಬೇಕು. ಈ ಇಂದ್ರಿಯಗಳು ಅದು ತುಂಬಾ ಬಲಶಾಲಿ, ಅದನ್ನ ನಮಗೆ ನಿಯಂತ್ರಿಸಲಿಕ್ಕೆ ಸಾಧ್ಯ ಇಲ್ಲ. ನಾವು ನಿಯಂತ್ರಿಸಲಿಕ್ಕೆ ಪ್ರಯತ್ನ ಮಾಡಿದ್ರೆ ಇಂದ್ರಿಯಗಳು ನಮಗೆ ಮೋಸ ಮಾಡಿ ನಮ್ಮನ್ನ ಅದರ ಒಂದು ಸೆಳೆತಕ್ಕೆ ಎಳೆದುಕೊಂಡು ಬಿಡುತ್ತದೆ. ಆದ್ದರಿಂದ ಈ ಇಂದ್ರಿಯಗಳನ್ನ ಭಗವಂತನ ಸೇವೆಯಲ್ಲಿ ನಾವು ತೊಡಗಿಸಬೇಕು. ಭಗವಂತನ ಸೇವೆಯಲ್ಲಿ ತೊಡಗಿದಾಗ ಇಂದ್ರಿಯಗಳು ಬೇರೆ ವಿಷಯಗಳ ಕಡೆಗೆ ಓಡುವುದಿಲ್ಲ. ಹಾಗೆ ಆ ವ್ಯಕ್ತಿ ಸ್ಥಿತಪ್ರಜ್ಞನಾಗಿರ್ಲಿಕ್ಕೆ ಸಾಧ್ಯವಾಗ್ತದೆ. ಇನ್ನೂ ಒಂದು ಸಾದೃಶ್ಯವನ್ನ ಇಲ್ಲಿ ಕೊಟ್ಟಿದ್ದಾರೆ. ಹಾವಿನ ಒಂದು ಉದಾಹರಣೆ. ಹಾವನ್ನ ನಾವು ಈ ಒಂದು ತಮ್ಮ ಒಂದು ನಿಯಂತ್ರಣಕ್ಕೆ ತೆಗೆದುಕೊಳ್ಳಿಕ್ಕೆ ಸಾಧ್ಯ. ಆ ಪುಂಗಿಯನ್ನ ಊದುವ ಮೂಲಕ ಹಾವನ್ನ ನಾವು ನಮ್ಮ ಒಂದು ನಿಯಂತ್ರಣಕ್ಕೆ ತೆಗೆದುಕೊಳ್ಳಬಹುದು. ಆದ್ರೆ ಅದು ಅವಕಾಶ ಸಿಕ್ಕಿದಾಗ ತಕ್ಷಣವೇ ಅದು ಕಚ್ಚಲಿಕ್ಕೆ ಬರ್ತದೆ. ಆದ್ರೆ ಯಾವಾಗ ನಾವು ಭಕ್ತಿಯನ್ನ ಮಾಡ್ತೇವೋ, ಯಾವಾಗ ಭಗವಂತನ ಸೇವೆಯಲ್ಲಿ ನಮ್ಮ ಇಂದ್ರಿಯಗಳು ಕೆಲಸ ಮಾಡ್ತವೋ, ಆಗ ಆ ಒಂದು ಹಾವು ಅಥವಾ ಆ ಇಂದ್ರಿಯಗಳು, ಸರ್ಪವೆನ್ನುವಂತಹ ಇಂದ್ರಿಯಗಳು ಹಲ್ಲು ಕಿತ್ತ ಹಾವಿನಂತೆ ಆಗ್ತದೆ. ಆಮೇಲೆ ಆ ಇಂದ್ರಿಯಗಳು ಯಾವುದೇ ದುಷ್ಪರಿಣಾಮವನ್ನ ನಮ್ಮ ಮೇಲೆ ಬೀರುವುದಿಲ್ಲ. ಇದು ನಾವು ಭಕ್ತಿ ಮಾಡುವುದರ ಒಂದು ಫಲ. ಹಾಗಾಗಿ ಭಕ್ತರಿಗೆ ಇಂದ್ರಿಯ ನಿಗ್ರಹ ಮಾಡುವಂತಹದ್ದು ಕಷ್ಟಕರ ಏನೂ ಅಲ್ಲ. ಆದ್ರೆ ನಾವು ಕೃತಕವಾಗಿ ಯಾವುದೇ ಯೋಗಾಭ್ಯಾಸದ ಮೂಲಕ ಇಂದ್ರಿಯ ನಿಗ್ರಹ ಮಾಡಿದಾಗ ಆ ಇಂದ್ರಿಯಗಳು ಆ ಕ್ಷಣಕ್ಕೆ ತಮ್ಮ ಒಂದು ಶಕ್ತಿಯನ್ನು ತೋರಿಸದೇ ಇರಬಹುದು. ಆದ್ರೆ ಯಾವಾಗ ಒಂದು ವಾತಾವರಣ, ಅದಕ್ಕೆ ಉತ್ತಮವಾದಂತಹ ವಾತಾವರಣ ದೊರೆತಾಗ, ಒಂದು ಅವಕಾಶ ದೊರೆತಾಗ ಮತ್ತೆ ಇಂದ್ರಿಯಗಳು ನಮ್ಮನ್ನ ಆಕ್ರಮಣಕ್ಕೆ ಒಳಪಡಿಸ್ತದೆ, ನಮ್ಮ ಮೇಲೆ ಆಕ್ರಮಣವನ್ನ ಮಾಡ್ತದೆ ಅಥವಾ ನಮ್ಮ ನಿಯಂತ್ರಣದಿಂದ ದೂರ ಹೋಗ್ತದೆ. ಹಾಗಾಗಿ ನಾವು ನಮ್ಮ ಇಂದ್ರಿಯಗಳನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸಬೇಕು. ಅದನ್ನ ಸುಮ್ಮನೆ ಇಟ್ಟುಕೊಳ್ಳುವುದಕ್ಕಿಂತ, ಅಂದ್ರೆ ಯಾವುದೇ ಕೆಲಸವನ್ನ ಕೊಡದೆ ನಾನು ನನ್ನ ಎಲ್ಲ ಇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮಗಳನ್ನ ಯಾವುದೇ ಕೆಲಸ ಮಾಡದೆ ಸುಮ್ಮನೆ ಅದನ್ನು ನಿಯಂತ್ರಣ ಮಾಡ್ತೇನೆ ಅಂತ ಅಂದ್ಕೊಂಡ್ರೆ ಅದರಲ್ಲಿ ನಾವು ವಿಫಲರಾಗ್ತೇವೆ. ಆದ್ರೆ ಯಾವಾಗ ಅದನ್ನು ನಾವು ಭಗವಂತನ ಸೇವೆಯಲ್ಲಿ ತೊಡಗಿಸ್ತೇವೋ ಆಗ ಯಾವುದೇ ಅಪಾಯವು ಉಂಟಾಗುವುದಿಲ್ಲ. ಕೈವಲ್ಯಂ ನರಕಾಯತೆ ತ್ರಿದಶಪುರ್ ಆಕಾಶ ಪುಷ್ಪಾಯತೆ ದುರ್ದಾತೇಂದ್ರಿಯ ಕಾಲ ಸರ್ಪ ಪಟಲಿ ಪ್ರೋತ್ಕಾತದಂಶ್ರಾಯತೆ ವಿಶ್ವಂ ಪೂರ್ಣ ಸುಖಾಯತೆ ವಿಧಿ ಮಹೇಂದ್ರಾದಿಶ್ಚ ಕೀಟಾಯತೆ ಯತ್ ಕಾರುಣ್ಯ ಕಟಾಕ್ಷ ವೈಭವತಂ ತಂ ಗೌರಮೇವಸ್ತು ಮಹಾ. ಅಂದ್ರೆ ಈ ಭಕ್ತರಿಗೆ ಕೈವಲ್ಯ ಅನ್ನುವಂಥದ್ದು ನರಕ. ನನಗೆ ಈ ಕೈವಲ್ಯ ಬೇಡ, ಬ್ರಹ್ಮಜ್ಯೋತಿಯಲ್ಲಿ ಒಂದಾಗುವುದು ನನಗೆ ಬೇಡ.
ಹಾಗೆ ದುರ್ಧಾತೇಂದ್ರಿಯ ಕಾಲ ಸರ್ಪಪಟಲಿ ಪ್ರೋತ್ಕಾತ ದಂಶ್ರಾಯತೆ, ಅಂದ್ರೆ ಈ ಒಂದು ಕಾಲ ಸರ್ಪದಂತಿರುವಂತಹ ಈ ಇಂದ್ರಿಯಗಳು ಅದು ಪ್ರೋತ್ಕಾತ ದಂಶ್ರ, ಅದರ ಹಲ್ಲನ್ನ ಕಿತ್ತು ಬಿಟ್ಟಿದ್ದಾರೆ, ಇನ್ನು ಅದರಿಂದ ಯಾವುದೇ ಅಪಾಯವೂ ಕೂಡ ಇಲ್ಲ. ಹಾಗೆಯೇ ಭಕ್ತರ ಇಂದ್ರಿಯಗಳು ಯಾರಿಗೂ ಕೂಡ ಅಪಾಯವನ್ನ ಉಂಟು ಮಾಡುವುದಿಲ್ಲ. ಈಗ ತಮಗೆ ಒಂದು ಆಕ್ಟಿವಿಟಿ ಇಲ್ಲಿ ವೈಯಕ್ತಿಕ ಅನುಭವದ ಒಂದು ಉದಾಹರಣೆಯನ್ನು ಕೊಡಬೇಕು. ನೀವು ಇಂದ್ರಿಯಗಳನ್ನು ನಿಯಂತ್ರಿಸಲು ಹೋಗಿ ವಿಫಲರಾಗಿರುವಂತಹದ್ದು, ಅಥವಾ ನೀವು ಇಂದ್ರಿಯ ಆನಂದವನ್ನ ಸಂಪೂರ್ಣವಾಗಿ ಮರೆತದ್ದು, ಎರಡು ಪ್ರಶ್ನೆ. ಇದಕ್ಕೆ ನೀವು ಉದಾಹರಣೆಯನ್ನ ಕೊಡಬೇಕು. ಏನಂತ ಹೇಳಿದ್ರೆ, ಮೊದಲನೆಯದ್ದು, ಈಗ ಒಬ್ಬ ವ್ಯಕ್ತಿ ಹೊಸ ವರ್ಷದಲ್ಲಿ ಹೇಳ್ತಾರೆ, ನಾನು ಹೊಸ ವರ್ಷದಲ್ಲಿ ಈ ರೀತಿಯಾಗಿ ಒಂದು ಪ್ರತಿಜ್ಞೆ ಮಾಡ್ತೇನೆ ಅಂತ ಹೇಳಿ, ಆದ್ರೆ ಅವರಿಗೆ ಅದು ಸಾಧ್ಯ ಆಗುದಿಲ್ಲ. ಅಂತದ್ದು ಏನಾದ್ರೂ ಒಂದು ಉದಾಹರಣೆ ಇದ್ರೆ ತಾವು ಕೊಡಬಹುದು. ಇಂದ್ರಿಯಗಳನ್ನು ನಿಯಂತ್ರಿಸಲಿಕ್ಕೆ ಪ್ರಯತ್ನಿಸಿದ್ದೀರಾ, ಆದ್ರೆ ವಿಫಲರಾಗಿದ್ದೀರಾ. ಆಮೇಲೆ ಅದರ ಬದಲು ಇನ್ನೊಂದು ಪ್ರಶ್ನೆ ಏನಂತ ಹೇಳಿದ್ರೆ, ನೀವು ಇಂದ್ರಿಯಗಳ ವಿಷಯಗಳನ್ನೇ ಮರೆತು ಬಿಟ್ಟಿದ್ದೀರಾ, ಇಂದ್ರಿಯ ಭೋಗವನ್ನೇ ಮರೆತು ಬಿಟ್ಟಿದ್ದೀರಾ. ಈಗ ಭಕ್ತಿಗೆ ಬಂದ ಕೂಡಲೇ ಜನರು ತಮ್ಮ ಎಲ್ಲಾ ದುಷ್ಟ ಗುಣಗಳನ್ನು ಬಿಟ್ಟು ಬಿಡ್ತಾರೆ. ಅಂತಹ ಒಂದು ಉದಾಹರಣೆ, ತಮ್ಮ ವೈಯಕ್ತಿಕ ಉದಾಹರಣೆಗಳಿದ್ರೆ ತಾವು ಕೊಡಬಹುದು. ಇದಕ್ಕೆ ಓಕೆ, ಒಂದು 3 ನಿಮಿಷ ನಿಮಗೆ ಚರ್ಚೆಗೆ ಸಮಯಾವಕಾಶ ಕೊಡ್ತೇವೆ, ಮತ್ತೆ 2 ನಿಮಿಷ ನಿಮಗೆ ಪ್ರೆಸೆಂಟೇಶನ್ ಕೊಡ್ಲಿಕ್ಕೆ ಸಮಯಾವಕಾಶ ಇರ್ತದೆ. ಈಗ ಒಟ್ಟು 39 ಜನ ಇದ್ದೀರಾ. ನಾನು 10 ಗ್ರೂಪ್ ಮಾಡ್ತೇನೆ. ಒಂದು ಗ್ರೂಪ್ ಅಲ್ಲಿ 3 ರಿಂದ 4 ಜನ ಬರ್ತೀರಾ. ದಯವಿಟ್ಟು ಎಲ್ಲರೂ ಕೂಡ ಸಕ್ರಿಯವಾಗಿ ಭಾಗವಹಿಸಿ. 3 ನಿಮಿಷ ಡಿಸ್ಕಷನ್, 2 ನಿಮಿಷ ಪ್ರೆಸೆಂಟೇಶನ್. ಗ್ರೂಪ್ ಓಪನ್ ಆಗಿದೆ, ಎಲ್ಲರೂ ಕೂಡ ಜಾಯಿನ್ ಆಗಿ. ಹರೇ ಕೃಷ್ಣ ಪ್ರಭುಜಿ. ಹೇಳಿ ಮಾತಾಡಿ. ಇದು ವೈಯಕ್ತಿಕ ಅನುಭವ ಅಲ್ಲ ಪ್ರಭುಜಿ, ಈಗ ಗ್ರೂಪ್ ನಲ್ಲಿ ನಾವು ಡಿಸ್ಕಸ್ ಹೇಗೆ? ಅದೇ ತಂಡದೊಂದಿಗೆ ಚರ್ಚಿಸಿ ಅಂತ ಹೇಳಿದ್ದಾರೆ. ಪಾರ್ಟ್ನರ್, ಡಿಸ್ಕಸ್ ವಿತ್ ಪಾರ್ಟ್ನರ್ ಅಂತ ಹೇಳಿ. ಓಕೆ, ಇಂಡಿವಿಜುವಲ್ ಆಗಿ ಹೇಳ್ಬೇಕಾ ಪ್ರಭುಜಿ? ಆಮೇಲೆ ಅಂದ್ರೆ ಎಲ್ರಿಗೂ ಶೇರ್ ಮಾಡ್ಲಿಕ್ಕೆ ಇರುತ್ತೆ ಎಲ್ಲೋ ಗೊತ್ತಿಲ್ಲ, ಆದ್ರೆ ನಿಮ್ಮೊಳಗೆ ನೀವು ಡಿಸ್ಕಸ್ ಮಾಡಿ ಒಬ್ರು ಪ್ರೆಸೆಂಟ್ ಮಾಡಿ. ಇದರ ಉದ್ದೇಶ ಏನು ತಂಡ ಮಾಡುವುದು ಅಂತ ಹೇಳಿದ್ರೆ, ಈಗ 10 ಜನ ಪ್ರೆಸೆಂಟ್ ಮಾಡ್ಬೇಕು, ಇಲ್ಲಾಂದ್ರೆ 40 ಜನ ಪ್ರೆಸೆಂಟ್ ಮಾಡ್ಬೇಕಾಗ್ತದೆ. ಅದಕ್ಕೋಸ್ಕರ ತಂಡವನ್ನ ಮಾಡೋದು. ನಿಮ್ಮಲ್ಲಿ ಚರ್ಚೆ ಮಾಡಿ ಯಾರಾದ್ರೂ ಒಬ್ರು ಪ್ರೆಸೆಂಟ್ ಮಾಡಿ. ಸೊ 3 ಟೈಮ್ಸ್ ನಮಗೆ ಕೆಲಸ ಕಮ್ಮಿ ಆಗ್ತದೆ. ಓಕೆ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ.
ಓಕೆ, ಸೊ ಎಲ್ಲರೂ ಕೂಡ ಅಟೆಂಡೆನ್ಸ್ ಒಂದು ಕೊಟ್ಟು ಬಿಡಿ. ಚಾಟ್ ಬಾಕ್ಸ್ ನಲ್ಲಿ ಅಟೆಂಡೆನ್ಸ್ ಹಾಕಿದ್ದೇನೆ. ಚಾಟ್ ಬಾಕ್ಸ್ ನಲ್ಲಿ ಅಟೆಂಡೆನ್ಸ್ ಅನ್ನ ಶೇರ್ ಮಾಡಿದ್ದೇನೆ. ದಯವಿಟ್ಟು ಎಲ್ಲರೂ ಕೂಡ ಅಟೆಂಡೆನ್ಸ್ ಕೊಟ್ಟು ಬಿಡಿ. ಹರೇ ಕೃಷ್ಣ ಪ್ರಭುಜಿ, ಅಟೆಂಡೆನ್ಸ್ ಅಲ್ಲಿ ಚೂಸ್ ಲಿಂಕ್ ಓಪನ್ ಆಗ್ತಾ ಇಲ್ಲ ಪ್ರಭುಜಿ. ಇದು ಅಲ್ಲ ಮಾತಾಜಿ, ಫಾರ್ಮ್ಸ್ ಇದು ಗೂಗಲ್ ಇದು ಜೂಮ್ ಚಾಟ್ ಅಲ್ಲಿ ಹಾಕಿದ್ರೆ ಓಪನ್ ಆಗ್ತಾ ಇಲ್ವಾ? ಅದು ಆಗಿದೆ ಪ್ರಭುಜಿ, ಆಗಿದೆ, ಅಟೆಂಡೆನ್ಸ್ ಆಗಿದೆ ಪ್ರಭು. ಹೌದು ಅಲ್ಲ ಮಾತಾಜಿ, ನಮಿತಾ ಮಾತಾಜಿ ನಮ್ ಪ್ರಾಬ್ಲಮ್ ಇರ್ಬೇಕು ಪ್ರಭುಜಿ. ನಾನು ಇನ್ನೊಮ್ಮೆ ಚೆಕ್ ಮಾಡಿ. ಇನ್ನೊಮ್ಮೆ ಚೆಕ್ ಮಾಡಿ. ಅಲ್ಲ ತುಂಬಾ ಜನ ಕೊಟ್ಟಿದ್ದಾರೆ. ಹೌದು, ಪ್ರಭುಜಿ ನನ್ನ ಲಿಂಕ್ ವೈಟ್ ಅಲ್ಲಿ ಬಂದಿದೆ ಪ್ರಭುಜಿ, ಅದು ಓಪನ್ ಆಗ್ತಾ ಇಲ್ಲ. ನಾನು ಪ್ರಮೀಳಾ ಮಾತಾಜಿಯ ಲಿಂಕ್ ಅಲ್ಲಿ ಓಪನ್ ಮಾಡ್ತಾ ಇದ್ದೇನೆ. ವಿಜಯಲಕ್ಷ್ಮಿ ಹೆಗ್ಡೆ. ಓಕೆ ಓಕೆ, ನಿಮ್ಮ ಹೆಸರಿಗೆ ಹಾಕಿದ್ರೆ ಆಯ್ತು. ಓ, ನಿಮ್ಮ ಹೆಸರು ಮುಂದೆ ಪ್ರೆಸೆಂಟ್ ಹಾಕಿದ್ರೆ ಆಯ್ತು, ಪರವಾಗಿಲ್ಲ. ಬೇರೆಯವ್ರದ್ದು ಓಪನ್ ಮಾಡಿ. ಅದು ಮಾಡಿದ್ದೇನೆ, ಅದು ಇಲ್ಲದಿದ್ರು ಮೇನ್ ಇದಕ್ಕೆ ಓಪನ್ ಆಗ್ತಾ ಇಲ್ಲ. ಅದು ವೈಟ್ ಬ್ಲೂ ಅಲ್ಲಿ ಬರ್ತಾ ಇಲ್ಲ ಲಿಂಕ್ ಯಾವಾಗ್ಲೂ. ನಮಿತಾ ಮಾತಾಜಿ ಹಾಕಿದ್ರಿ? ಓಕೆ, ಹಾ ಪ್ರಭುಜಿ ಹಾಕಿದೆ ಪ್ರಭು, ಧನ್ಯವಾದ. ಓಕೆ, ಈಗ ನಾವು ಯಾರೆಲ್ಲ ಪ್ರೆಸೆಂಟ್ ಮಾಡ್ತೀರೋ, ಅತ್ರಿಮಣಿ ಪ್ರಭು ನಿಮ್ಮ ಹೆಸರು ಇಲ್ವಾ ಇನ್ನು ಕೂಡ? ಅತ್ರಿಮಣಿ ನಿಮ್ಮ ಹೆಸರು ಇದೆ 4, ರೋಲ್ ನಂಬರ್ 4 ನೋಡಿ, ಚೆಕ್ ಮಾಡಿ. ಓಪನ್ ಮಾಡ್ಲಿಕ್ಕೆ ಇದೆಯಲ್ಲ ನಿಮ್ಮದು, ಇದು ಚಾಟ್ ಬಾಕ್ಸ್ ಅಲ್ಲಿ ಇನ್ನೊಂದ್ಸಲ ಕಳಿಸ್ಬೇಕು ಅಟೆಂಡೆನ್ಸ್. ಇನ್ನೊಂದ್ಸಲ ಕಳಿಸ್ತಾ. ಓಕೆ ತಗೊಳ್ಳಿ. ಓಕೆ, ಥ್ಯಾಂಕ್ಸ್. ಶುಭ ಮಾತಾಜಿ ಇನ್ನೊಂದ್ಸಲ ಕಳಿಸ್ತೇನೆ ನೋಡಿ. ಓಕೆ, ನಾವೀಗ ನಮ್ಮ ಪ್ರೆಸೆಂಟೇಶನ್ ಶುರು ಮಾಡೋಣ. ಈಗ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಿಮಗೆ ಇಂದ್ರಿಯಗಳನ್ನ ನಿಯಂತ್ರಿಸಲಿಕ್ಕೆ ಪ್ರಯತ್ನಿಸಿದಾಗ ಅದರಲ್ಲಿ ಯಶಸ್ಸು ದೊರಕಲಿಲ್ಲ ಅನ್ನುವಂಥದ್ದು ಮೊದಲನೇದು. ಎರಡನೇದ್ದು,
ನೀವು ಇಂದ್ರಿಯ ಭೋಗವನ್ನೇ ಮರೆತು ಬಿಟ್ಟಿದ್ದೀರಾ ಭಗವಂತನ ಸೇವೆಯಲ್ಲಿ. ಈ ಎರಡು ವಿಚಾರಗಳ ಬಗ್ಗೆ ತಾವು ಮಾತನಾಡಬಹುದು. ಛಾಯಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಮೊದಲನೇದಾಗಿ ನಾವಿಬ್ರು ಇದ್ವಿ ಗ್ರೂಪ್ ಅಲ್ಲಿ, ನಾನು ಮತ್ತು ಶಕುಂತಲಾ ಮಾತಾಜಿ ಅಂತ. ಸೊ ಮೊದಲನೇ ಪ್ರಶ್ನೆ, ಇಂದ್ರಿಯಗಳನ್ನು ನಿಯಂತ್ರಿಸಲು ಹೋದಾಗ ಯಶಸ್ಸು ಇಲ್ಲ ಅಂತ, ವಿಫಲವಾಗಿದೆ ಅಂತ. ಏಕೆಂದ್ರೆ ನಾವಿರುವಂತಹ ಒಂದು ಪರಿಸ್ಥಿತಿನಲ್ಲಿ ನಾವು ಎಷ್ಟೇ ಇಂದ್ರಿಯಗಳನ್ನ ನಾವು ಕಂಟ್ರೋಲ್ ಮಾಡ್ಕೊಂಡು ಕೆಲವು ಸಲ ನಾವು ಸಲಹೆಗಳನ್ನ, ಸ್ಪೆಷಲಿ ಮಕ್ಕಳ ವಿಷಯದಲ್ಲಿ ಸಲಹೆಗಳನ್ನ ಕೊಡಬೇಕಾಗುತ್ತೆ. ಆಮೇಲೆ ಸಲಹೆ ಅಂತ ಹೇಳ್ತೀರಾ? ಸಲಹೆ ಕೊಡುವಾಗ ಅವ್ರನ್ನ ನಾವು ಬೈಬೇಕಾಗುತ್ತೆ, ಸ್ವಲ್ಪ ಟ್ರ್ಯಾಕ್ ತಪ್ಪಬೇಕಾಗುತ್ತೆ. ಆಮೇಲೆ ಕೆಲವು ಸಲ ಈ ಒಂದು ಇದಕ್ ಬಂದ್ಮೇಲೆ ನಾವು ಒಂದ್ ಸ್ವಲ್ಪ ಎಲ್ಲರನ್ನು ದೂರ ಮಾಡ್ಕೊಳ್ತೀವೇನೋ, ಹಾಗಾಗಿ ಅವಹೇಳನ ಸ್ವಲ್ಪ ತಡ್ಕೊಳಕ್ಕಾಗಲ್ಲ. ಆಮೇಲೆ ನಂತರ ಕೃಷ್ಣ ಪ್ರಜ್ಞೆ ಬಂದ್ಮೇಲೆ ಸೂಕ್ಷ್ಮತೆ ಆಗ್ಬಿಡ್ತೀವಿ ಪ್ರಭುಜಿ ನಾವು. ಹಾಗಾಗಿ ಒಂದ್ ಸ್ವಲ್ಪ ಇಂದ್ರಿಯಗಳನ್ನ ನಾವು ಕಂಟ್ರೋಲ್ ಮಾಡ್ಕೋಬೇಕು. ಒಂದ್ ಸ್ವಲ್ಪ ತೋರಿಕೆಗಾಗಿ ಕಂಟ್ರೋಲ್ ಮಾಡ್ಕೋತೀವೇನೋ ಅನ್ಸುತ್ತೆ. ಆಮೇಲೆ ಮನೆಯಲ್ಲಿ ಇರ್ತಕ್ಕಂಥ ಎಷ್ಟೋ ಸಣ್ಣ ಸಣ್ಣ, ನಾ ಹಿಂದೆ ಹೇಳಿದ್ದೆ ನಿಮ್ಗೆ, ಮಸ್ಕೊಟೆಸು, ಕಾಕ್ರೋಚಸ್, ಇವೆಲ್ಲ ಪ್ರಾಣಿಗಳನ್ನ ನಾವು ಕೊಲ್ಲಬಾರ್ದು ಅಂತ ಹೇಳ್ತೀವಿ. ಆದ್ರೂ ಕೆಲವು ಸಲ ಅದಕ್ಕೆಲ್ಲ ನಾವು ಔಷಧಿ ಹಾಕಿ ಕೊಲ್ತಾ ಇರ್ತೇವೆ. ನಾವು ನಮ್ಮ ರಕ್ಷಣೆಗೋಸ್ಕರ ನಾವು ಮಾಡ್ತಾ ಇರ್ತೀವಿ. ಇದು ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ಕೊಳಕ್ ಆಗಲ್ಲ ಇವಾಗ ನಾವು ಎಷ್ಟೇ ಇದಾದ್ರೂ. ಇನ್ನೊಂದು, ನಾವು ಇಂದ್ರಿಯ ಆನಂದವನ್ನು ಸಂಪೂರ್ಣವಾಗಿ ನಾವು ಮರ್ತಿದ್ದೀವಿ ಅಂತ. ಇಂದ್ರಿಯ ಆನಂದ ಅಂತಂದ್ರೆ ಇಲ್ಲಿ ನನ್ಗೆ ಇದೊಂದು ಸ್ವಲ್ಪ ಕನ್ಫ್ಯೂಸ್ ಆಯ್ತು ಪ್ರಭುಜಿ. ನಾವು ಇಂದ್ರಿಯವನ್ನು ಕಂಟ್ರೋಲ್ ಮಾಡ್ಕೊಳಕ್ಕೆ ನಾವು ಎಷ್ಟೋ ನಾವು ಒಳ್ಳೇದನ್ನು ನಾವು ಬಿಟ್ಟಿದ್ದೇವೆ. ಈ ಸೀರಿಯಲ್ ನೋಡ್ತಾ ಇದೀವಿ, ಬಿಟ್ಟಿದೀವಿ, ಫಿಲ್ಮು, ಕಾಫಿ, ಟೀ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲವನ್ನೂ ಬಿಟ್ಟು ನಾವೀಗ ಒಂದ್ ಸ್ವಲ್ಪ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಈ ಸೆಕೆಂಡ್ ಕ್ವಶನ್ ಸ್ವಲ್ಪ ಡೌಟ್ ಆಗೇ ಇದೆ ಪ್ರಭುಜಿ ನನ್ಗೆ. ಅರ್ಥ ಏನಂತ ಹೇಳಿದ್ರೆ, ನೀವು ಪ್ರಯತ್ನ ಮಾಡ್ಲಿಲ್ಲ, ತಾನಾಗೆ ಬಿಟ್ಟು ಹೋಗಿದೆ ಹಾಗೆ. ತಾನಾಗೆ ಬಿಟ್ಟು ಹೋಗಿದೆ. ನಾವೇನು ಅದನ್ನ ಪ್ರಯತ್ನ ಏನ್ ಮಾಡಿಲ್ಲ, ಹಾಗಾಗಿ ಅದೇ ಕಡಿಮೆ ಆಗೋಗ್ತಾ ಇದೆ. ಊಟದಲ್ಲೂ ಅಷ್ಟೇ ಸಿಂಪಲ್ ಊಟಕ್ಕೆ ಹೋಗ್ತಾ ಇದೆ, ಬೇರೆ ಊಟ ಎಲ್ಲ ಸೇರ್ತಾನೂ ಇಲ್ಲ ನಮ್ಗೆ, ಅದು ಬೇಕಾಗೇ ಇಲ್ಲ ಅಂತ ಅನಿಸ್ತಾ ಇದೆ. ಎಷ್ಟೋ ಹೊರಗಡೆ ಜನನು ಇದು ಕಡಿಮೆ ಆಗಿದೆ ನಮ್ಗೆ. ಆಮೇಲೆ ಅದು ಇದು ಮಾತುಗಳು ಇದೆಲ್ಲಾನು ನಾವು ನೆರೆ ಹೊರೆಯಲ್ಲಿ ಮಾತಾಡ್ತಾ ಇದ್ವಲ್ಲ, ಅದೆಲ್ಲವನ್ನು ಫುಲ್ ಕಂಟ್ರೋಲ್ ಆಗ್ಬಿಡುತ್ತೆ ಪ್ರಭುಜಿ. ಹಾಗಾಗಿ ಅದು ಅಷ್ಟನ್ನ ನಾನು ಬರ್ಕೊಂಡಿದ್ದೇನೆ. ಆಮೇಲೆ ನಿದ್ರೆನು ನಮ್ಗೆ ಈಗೆಲ್ಲ ನಾವೆಲ್ಲಾನು ಬರೀ 3 ಗಂಟೆಗೆ 2:15 ಗಂಟೆಗೆಲ್ಲ ಎದ್ಬಿಡ್ತೀವಿ. ಆದ್ರೂ ನಮ್ಗೇನು ನಿದ್ರೆ ಇದಾಗ್ತಾ ಇದೆ, ತಪ್ಪು ಹೋಗ್ತಾ ಇದೆ ಅನ್ನೋ ಒಂದು ಭಾವನೆ ಏನಿಲ್ಲ. ನಿದ್ರೆ ಏನ್ ಮತ್ತೆ ಬೆಳಗ್ಗೆ ಹೊತ್ತೆಲ್ಲ ಮಲಗ್ಬೇಕು ಆತರ ಏನು ನಮ್ಗಿಲ್ಲ. ತೀರಾ ಟೈರ್ಡ್ ಆದಾಗ ಒಂದ್ 5 ನಿಮಿಷ ನಾವು ರೆಸ್ಟ್ ತಗೋಬಹುದು ಅಷ್ಟೇ. ನಿದ್ರೆ ಎಲ್ಲ ಫುಲ್ ನಾವು ಕಂಟ್ರೋಲ್ ಮಾಡ್ಕೊಂಡಿದೀವಿ. ಆಮೇಲೆ ಯಾವಾಗ್ಲೂ ಓದೋದ್ರಲ್ಲೇ ನಾವ್ ಇರ್ತೀವಿ, ಇದ್ರಲ್ಲೇ ತಲ್ಲೀನರಾಗಿದ್ದೀವಿ. ಬೇರೆ ಆಕ್ಟಿವಿಟೀಸ್ಗೆ, ಬೇರೆ ಮಾತುಕತೆಗಳಿಗೆ ನಾವು ಹೋಗಲ್ಲ, ಹಾಗಾಗಿ ಕಂಟ್ರೋಲ್ ಆಗಿದೆ ಅಂತ ನನ್ನ ಭಾವನೆ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ರಾಜಿ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ನಮ್ಮ ಗ್ರೂಪ್ ಅಲ್ಲಿ ಗೀತಾ ಮಾತಾಜಿ, ಸುನೀತಿ ಮಾತಾಜಿ ಮತ್ತೆ ಪುಷ್ಪ ಮಾತಾಜಿ ಇದ್ರು. ಸೊ ನಾವು ಮೇನ್ ಎಲ್ಲ ಇದೆ ಆಲ್ಮೋಸ್ಟ್ ಇದೇ ಪಾಯಿಂಟ್ಸ್ ನ ಚರ್ಚೆ ಮಾಡಿದ್ವಿ. ಮೇನ್ ಟಾಸ್ಕ್ ಬಂದು ಬೆಳಗ್ಗೆ ಬೇಗ ಎದ್ದೊಳೋದೇ ಮೇನ್ ಟಾಸ್ಕ್ ಇದ್ದಿತ್ತು ಪ್ರಭುಜಿ. ಆದ್ರೆ ಅದು ಆಕ್ಚುಲಿ ನನ್ ಸ್ವಂತ ಅಭಿಪ್ರಾಯ ಹೇಳ್ಬೇಕಂದ್ರೆ ತುಂಬಾ ವರ್ಷದಿಂದ ಟ್ರೈ ಮಾಡ್ತಿದ್ದೆ ಬೇಗ ಎದ್ದೊಳ್ಬೇಕಂದ್ರೆ. ಅದೊಂಥರ ಮೈಂಡ್ ಅಲ್ಲಿ ಇತ್ತು, ಅದು ಕೇಳಿ ಎದ್ದೊಳಿದ್ರೆ ಒಳ್ಳೇದು ಅಂತ. ಸೊ ತುಂಬಾ ಟ್ರೈ ಮಾಡಿದೀನಿ, ಅಂದ್ರೆ ಸಕ್ಸಸ್ ಆಗಿರ್ಲಿಲ್ಲ ನಾನು ಇದುವರೆಗೂ. ಸೊ ಕೃಷ್ಣ ಪ್ರಜ್ಞೆಗೆ ಬಂದ್ಮೇಲೆ ಅದು ಗ್ರೇಟ್. ನನ್ಗೆ ಒಂದೊಂದ್ಸಲ ಪ್ರೌಡ್ ಅನ್ಸುತ್ತೆ, ಓಕೆ ಸಕ್ಸಸ್ ಆಯ್ತು ಅಂತ. ಸೊ ಅದೊಂದ್ ಪಾಯಿಂಟ್ ಚರ್ಚೆ ಮಾಡಿದ್ವಿ. ಮತ್ತೆ ಔಟ್ಸೈಡ್ ಹೋಗಿ ತಿನ್ನೋದ್ರಲ್ಲಿ ಅಂದ್ರೆ ಅದು ನಾಲಿಗೆ ರುಚಿ, ಅದ್ರಲ್ಲಿ ತುಂಬಾನೇ ಅದ ಕಂಟ್ರೋಲ್ ಮಾಡೋದು ತುಂಬಾನೇ ಕಷ್ಟ ಇತ್ತು. ಸೊ ಅದೆಲ್ಲ ಈಗ ಕಂಟ್ರೋಲ್ ಆಗ್ತಾ ಬರ್ತದೆ. ತಾನಾಗೆ ಹೋಗಿರೋದು ಅಂದ್ರೆ ಟೀ, ಕಾಫಿ ಮತ್ತೆ ಫ್ರೆಂಡ್ಶಿಪ್ ಯಾವ ತರ ಮಾತಾಡ್ಬೇಕು ಅದೆಲ್ಲ ಅವಾಯ್ಡ್ ಆಗಿದೆ ಪ್ರಭುಜಿ. ಮತ್ತೆ ಓದೋದ್ರಲ್ಲಿ ಆಸಕ್ತಿ ಬಂದಿದೆ. ಎಷ್ಟು ಮೊದ್ಲು ಒಂದು 5-10 ಮಿನಿಟ್ಸ್ ಯಾವ್ದಾದ್ರು ಇಂಟ್ರೆಸ್ಟ್ ಆಗಿ ಓದಿದ್ರೆ ಹಾಗೆ ನಿದ್ದೆ ಬರ್ತಿತ್ತು. ಬಟ್ ಈಗ ನಿದ್ದೆ ಹೋಗೋ ತರ ಒಂಥರ ಡೆವಲಪ್ ಆಗ್ತಿದೆ. ಸೊ ಈ ತರ ಈವನ್ ಫುಡ್ ಅಲ್ಲಿ ಆನಿಯನ್ ಗಾರ್ಲಿಕ್ ಬಿಡೋದಾಗ್ಲಿ, ಚಾಂಟಿಂಗ್ ಅಲ್ಲಾಗ್ಲಿ ಎಲ್ಲದ್ರಲ್ಲೂ ಇಂಪ್ರೂವ್ಮೆಂಟ್ ಆಗಿದೆ. ಹರೇ ಕೃಷ್ಣ. ಹರೇ ಕೃಷ್ಣ, ಧನ್ಯವಾದ. ನೇತ್ರ ಮೋಹನ್ ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ.
ಹರೇ ಪ್ರಭುಜಿ ಮೊದಲನೇ ಪ್ರಶ್ನೆಗೆ ಅಂದ್ರೆ ನಾವು ಮೊದ್ಲು ಊಟ ಪ್ರಭುಜಿ ಅಂದ್ರೆ ನಾವು ಎಷ್ಟು ಕಂಟ್ರೋಲ್ ಮಾಡ್ತೀವಿ ಮನೇಲಿದ್ದಾಗ ವಿತೌಟ್ ಆನಿಯನ್ ಗಾರ್ಲಿಕ್ ಎಲ್ಲ ನಾವು ಮಾಡ್ತೀವಿ, ಆದ್ರೆ ಹೊರ್ಗಡೆ ಯಾವ್ದಾದ್ರು ಫಂಕ್ಷನ್ ಹೋದಾಗ ನಮ್ ಇಂದ್ರಿಯಗಳು ಕೇಳೋದೇ ಇಲ್ಲ, ಅದನ್ನ ನಾವು ಸೇವಿಸ್ಬೇಕು ಅಂತ ನಮ್ಗೆ ಒಂದೊಂದ್ಸಲ ಅನ್ಸುತ್ತೆ. ಹಾಗಾಗಿ ನಾವು ಕೆಲವೊಂದ್ಸಲ ಆ ಒಂದು ಭಕ್ತಿಯಲ್ಲಿ ಆ ಒಂದು ಇಂದ್ರಿಯ ತೃಪ್ತಿಯಲ್ಲಿ ನಾವು ಸ್ವಲ್ಪ ವಿಫಲರಾಗಿದ್ದೇವೆ ಪ್ರಭುಜಿ. ಸೆಕೆಂಡ್ ಒನ್ ಶಾಪಿಂಗ್, ಹೆಚ್ಚು ಹುಚ್ಚು ಅಂದ್ರೆ ಹೆಣ್ಮಕ್ಳಿಗೆ ಎಸ್ಪೆಷಲಿ ಅದು ಇದು ಎಲ್ಲ ಖರೀದಿ ಮಾಡುವಂತಹ ಹುಚ್ಚಿದೆ. ಅದು ನಾವಾದ್ರೆ ಕೃಷ್ಣ ಪ್ರಜ್ಞೆಗೆ ಬಂದ್ಮೇಲೆ ಆಲ್ಮೋಸ್ಟ್ ಕಂಟ್ರೋಲ್ ಆಗಿದೆ ಪ್ರಭುಜಿ, ಆದ್ರೇನು ಸಹ ನಮ್ಮ ಇಂದ್ರಿಯಗಳು ಕೇಳಲ್ಲ, ನಮ್ಗೆ ನೋಡಿದೆಲ್ಲ ಬೇಕು ಅಂತ ಅನ್ಸುತ್ತೆ. ಆ ಒಂದು ವಿಚಾರದಲ್ಲಿ ನಾವು ಖಂಡಿತವಾಗ್ಲೂ ನಾವು ವಿಫಲರಾಗಿದ್ದೇವೆ ಪ್ರಭುಜಿ. ಮತ್ತೆ ಸಾಮಾನ್ಯವಾಗಿ ನಾವು ಈಗ ನಮ್ ರಿಲೇಷನ್ಸ್ ಜೊತೆ ಎಲ್ಲ ಮಾತಾಡಿದಾಗ ಈಗ ನಾವು ಕೃಷ್ಣ ಬಗ್ಗೆನೇ ನಾವು ಮಾತಾಡ್ತೀವಿ, ಮೇ ಬಿ ಅವ್ರಿಗದು ಇರಿಟೇಟ್ ಆಗುತ್ತೆ ಅಂತ ನನ್ಗನ್ಸುತ್ತೆ. ಬಟ್ ನಾವು ಬೇರೆ ವಿಚಾರಗಳನ್ನ ಬಿಟ್ಟು ನಾವು ಬರೀ ಕೃಷ್ಣ ಪ್ರಜ್ಞೆ ಮಾತಾಡೋದ್ರಿಂದ ಅದು ನಮಗೆ ಬಹಳ ಸಂತೋಷವನ್ನ ಕೊಟ್ಟಿದೆ. ಎರಡನೇದಾಗಿ ಇಂದ್ರಿಯ ಆನಂದ ಹೇಗೆ ಅಂತ ಹೇಳಿದ್ರೆ ಪ್ರಭುಜಿ, ಫಾರ್ ಎಕ್ಸಾಂಪಲ್ ನಾವು ವೃಂದಾವನ ಯಾತ್ರೆಗೆ ಹೋಗಿದ್ರಿ ಪ್ರಭುಜಿ. ವೃಂದಾವನ ಧಾಮಕ್ಕೆ ಹೋದಾಗ ನಾವು ಹೆಚ್ಚು ಚಾಂಟಿಂಗ್ 64 ರೌಂಡ್ಸ್, ಒಂದೊಂದಿನ 100 ರೌಂಡ್ಸ್ ತುಂಬಾ ಚಾಂಟಿಂಗ್ ಅನ್ನ ಮಾಡಿ ನಾವು ಸಂತೋಷವನ್ನ ತಗೊಂಡಿದೀವಿ. ಆಮೇಲೆ ಡಿವೋಟೀಸ್ ಜೊತೆ ನಾವು ತುಂಬಾ ಡ್ಯಾನ್ಸ್ ಮಾಡುವಂತದ್ದಾಗ್ಬೋದು, ಮತ್ತೆ ಪ್ರತಿಯೊಂದು ಪ್ರಭುಜಿ. ಹಾಗಾಗಿ ಟೋಟಲಿ ನಾವು ಮನೆಯನ್ನೇ ಮರ್ತಿದ್ವಿ ಪ್ರಭುಜಿ, ಮಗಳು ಆಗ್ಬೋದು ಗಂಡ ಆಗ್ಬೋದು ಎಲ್ಲವನ್ನ ಮರೆತು ನಾವು ಕೃಷ್ಣ ಪ್ರಜ್ಞೆಯಲ್ಲೇ ನಾವು ಅಂದ್ರೆ ಭಕ್ತರ ಜೊತೆನೆ ನಾವು ನಮ್ಮ ಸುಖವನ್ನ ಅಂದ್ರೆ ನಮ್ಮ ಆನಂದವನ್ನ ತೆಗೆದುಕೊಂಡಿದ್ವಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಪ್ರಭುಜಿ. ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮುನಿರಾಜ್ ಪ್ರಭು, ಅರ್ಚನಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಆಲ್ಮೋಸ್ಟ್ ಎಲ್ಲ ಕವರ್ ಆಗಿದೆ ಅಂತ ಅನ್ಕೊಳ್ತೀನಿ, ಎಲ್ಲಾನು ಹೇಳಿದ್ದಾರೆ. ಬಟ್ ಆದ್ರೂ ನಾವು ಡಿಸ್ಕಸ್ ಮಾಡಿದ್ರಲ್ಲಿ ಶೀಲಾ ಮಾತಾಜಿ, ರಾಧಾ ಮಾತಾಜಿ, ರೀನಾ ಮಾತಾಜಿ ಮತ್ತೆ ನಾವಿದ್ವಿ. ಸೊ ಅವರೆಲ್ಲ ಹೇಳ್ಬೇಕಾದ್ರೆ ಅದೇ ಬೇರೆಯವ್ರಿಗೆ ಹೇಳಬೇಕಾದ್ರೆ ಅಂದ್ರೆ ಹೊಸಬ್ರು ಬಂದಾಗ ಸ್ವಲ್ಪ ಅವ್ರನ್ನ ಟ್ರ್ಯಾಕ್ ಅಲ್ಲಿ ತಗೋಬರೋದಕ್ಕೆ ಸ್ವಲ್ಪ ಪ್ರಯತ್ನವನ್ನ ಮಾಡೋದ್ರಲ್ಲಿ ವಿಫಲರಾದ್ರೂ ನಿಧಾನವಾಗಿ ಅವ್ರು ಖಂಡಿತವಾಗ್ಲೂ ಬರ್ತಾರೆ, ಬರ್ದೇನು ಹೋಗಲ್ಲ. ಬಿಕಾಸ್ ಅವರಲ್ಲೂ ಭಕ್ತಿ ಇರತ್ತೆ ಅಂತ ಆಲ್ರೆಡಿ. ನಂತರ ನಾವ್ ಹೇಳೋದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಹೇಳೋದಕ್ಕಿಂತ ನಾವು ಅವ್ರ ಹತ್ರ ಹೇಗ್ ನಡ್ಕೊಂಡ್ರೆ ಅವ್ರ ಅದನ್ನೇ ಫಾಲೋ ಆಗ್ತಾರೆ ಅನ್ನೋದು ಕೂಡ ಗೊತ್ತಾಗಿದೆ. ಬಟ್ ನಿಧಾನ ಆದ್ರೂ ಬರ್ತಾರೆ. ನಂತರ ಬಿಫೋರ್ ಕೃಷ್ಣ ಕಾನ್ಶಿಯಸ್ ಅಲ್ಲಿ ಇದ್ದಾಗ ಟೈಮ್ ತುಂಬಾ ವೇಸ್ಟ್ ಮಾಡ್ಕೊಳ್ತಾ ಇದ್ವಿ. ಲೈಕ್ ಮೀಡಿಯಾ, ಟಿವಿ ಇರ್ಬೋದು, ಫೋನ್ ಇರಬಹುದು, ಬೇರೆಯವ್ರ ಹತ್ರ ಮಾತಾಡೋದಿರ್ಬೋದು, ಹೀಗೆ ಎಲ್ಲಾ ಟೈಮ್ ತುಂಬಾ ವೇಸ್ಟ್ ಆಗ್ತಾ ಇತ್ತು ಅಂತ ಹೇಳ್ತಾ ಇದ್ರು. ಬಟ್ ಕೃಷ್ಣ ಕಾನ್ಶಿಯಸ್ ಬಂದ್ಮೇಲೆ ಟೈಮ್ ಸಿಗ್ದಾಗೆಲ್ಲ ಜಪಮಣಿ ಇಟ್ಕೊಳ್ತೀವಿ, ಇಲ್ಲಾಂದ್ರೆ ಬುಕ್ಸ್ ತಗೊಂಡ್ ಓದ್ತಾ ಇರ್ತೀವಿ, ಇಲ್ಲ ಅಟ್ಲೀಸ್ಟ್ ಯಾರ ಜೊತೆ ಆದ್ರೂ ಮಾತಾಡಿದ್ರೆ ಭಕ್ತರ ಜೊತೆಗೆ ಮಾತಾಡ್ತೀವಿ, ಭಕ್ತರಲ್ಲದವರ ಜೊತೆ ಸೇರೋದಕ್ಕೆ ಹೋಗ್ತಾ ಇಲ್ಲ ಅಂತ. ನಂತರ ಎರಡನೇ ಪಾಯಿಂಟ್ ಅಲ್ಲಿ ಬಂತು ಹೆಚ್ಚಾಗಿ ನಮ್ ತಲೆಯಲ್ಲಿ ಹೊರಗಿನ ವಿಚಾರಗಳನ್ನ ಹೇಳಿದ್ದ ಅದೇ ಇರ್ತಾ ಇತ್ತು, ಇವಾಗ ಅದಿಲ್ಲ ಅಂತ. ನಂತರ ಮಾತಾಜಿ ಹೇಳಿತ್ತು ತಿನ್ನುವಂತ ಫುಡ್ ವೆಜಿಟೇರಿಯನ್ಸ್ ನಾವು ಅಂತ ತುಂಬಾ ಹೇಳ್ಕೊತಾ ಇದ್ವಿ. ಬಟ್ ಪ್ರಾಣಿಗಳು ಕೂಡ ವೆಜಿಟೇರಿಯನ್ಸ್ ಅಂತ ಕೃಷ್ಣ ಕಾನ್ಶಿಯಸ್ ಬಂದ್ಮೇಲೆ ಗೊತ್ತಾಗಿದೆ. ಮತ್ತೆ ಇಲ್ಲಿ ಕರ್ಮ ಇಲ್ಲ ಅಕರ್ಮ, ಭಗವಂತನಿಗೆ ಆಫರ್ ಮಾಡಿದ್ದನ್ನೇ ತಗೊಳ್ತಾ ಇರೋದ್ರಿಂದ ನಮ್ಗೆ ಪಾಪ ಪುಣ್ಯ ಎರಡು ಇಲ್ಲ, ಮಧ್ಯದಲ್ಲಿ ಆ ಕರ್ಮವನ್ನ ಫಾಲೋ ಮಾಡ್ತಾ ಇದೀವಿ, ಅಂದ್ರೆ ಕೃಷ್ಣ ಪ್ರಸಾದವನ್ನ ತಗೊಳ್ತಾ ಇದೀವಿ. ಈ ತರ ಫಾಲೋ ಮಾಡ್ತಾ ಇರೋದ್ರಿಂದ ಆನಂದ ಖಂಡಿತವಾಗ್ಲೂ ಸಿಗ್ತಾ ಇದೆ ಅಂತ ಅನ್ಸುತ್ತೆ ಪೂಜೆ. ಧನ್ಯವಾದ. ಅನುರಾಧ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ನಮ್ಮ ಇದ್ರಲ್ಲಿ ಅತ್ರಿಮುನಿ ಪ್ರಭುಜಿ ಮತ್ತೆ ಪಲ್ಲವಿ ಮಾತಾಜಿ ಇದ್ರು. ಇವಾಗೆಲ್ಲ ಡಿಸ್ಕಸ್ ಮಾಡಿದ್ ಬಿಟ್ಟು ಒಂದು ಪಾಯಿಂಟ್ ನಾನು ಹೇಳ್ಬೇಕು ಎರಡೂ ಪ್ರಶ್ನೆಗೆ ಅಂತಂದ್ರೆ, ಮುಂಚೆ ನಾವು ಎಷ್ಟು ಪ್ರಯತ್ನ ಪಟ್ರು ಭಗವದ್ಗೀತೆ ಆಗ್ಲಿ ಭಾಗವತ ಆಗ್ಲಿ ನಮ್ಗೆ ಅರ್ಥ ಆಗ್ತಾ ಇರ್ಲಿಲ್ಲ, ಇಷ್ಟು ಸಲೀಸಾಗಿ ಅರ್ಥ ಆಗ್ತಾ ಇರ್ಲಿಲ್ಲ. ಆದ್ರೆ ಈಗ ನಮಗೆ ಸುಲಲಿತವಾಗಿ ಅರ್ಥ ಆಗ್ತಾ ಇದೆ ಅನ್ನೋದು ನನ್ನ ಭಾವನೆ. ನಾವು ನಮ್ ಟೀಮ್ ನಲ್ಲಿ ಡಿಸ್ಕಸ್ ಮಾಡಿದಾಗ ಅದೇ ಮಾಡಿದ್ವಿ. ಮುಂಚೆ ಹೆಂಗಿತ್ತು, ಇವಾಗ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿನೇ ಕೃಷ್ಣ ಕೊಟ್ಟಿದ್ದಾನೆ ಅನ್ನೋದೊಂದು. ಇದಕ್ ಮುಂಚೆ ನಾವು ಕೃಷ್ಣ ಪ್ರಜ್ಞೆಗೆ ಬರೋದಿಕ್ಕೆ ಮುಂಚೆ ನಾವು ಪ್ರಯತ್ನ ಮಾಡಿದೀವಿ. ಭಗವದ್ಗೀತೆ ಓದೋದಿಕ್ಕಾಗ್ಲಿ ಬೇರೆ ಪುರಾಣಗಳನ್ನ ಓದೋದಿಕ್ಕೆ ಪ್ರಯತ್ನ ಪಟ್ಟಿದೀವಿ. ಆದ್ರೆ ಆಗ ಅದು ಆಗ್ಲಿಲ್ಲ, ನಮ್ಗೆ ಅದು ಸಾಧ್ಯವಾಗಿರ್ಲಿಲ್ಲ. ಆದ್ರೆ ಈಗ ಸಾಧ್ಯವಾಗ್ತಾ ಇದೆ. ಅದು ಎರಡೂ ಪ್ರಶ್ನೆಗೂ ಇದು ನನ್ನ ಉತ್ತರ ಅಂತ ಹೇಳಕ್ ಇಷ್ಟಪಡ್ತೀನಿ. ಹರೇ ಕೃಷ್ಣ. ನಿತೇಶ್ ಪ್ರಭು, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಈಗ ಡಿಸ್ಕಸ್ ಮಾಡಿದ ಪ್ರಕಾರ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಪಾಯಿಂಟ್ ಹೇಳಿ ಬಿಟ್ಟಿದ್ದಾರೆ. ಆದ್ರೂ ಕೂಡ ನಾನು ಬರ್ದಿರೋ ಪಾಯಿಂಟ್ ಅಲ್ಲಿ ನಮ್ಮ ಗ್ರೂಪ್ ಅಲ್ಲಿ ದಿಲೀಪ್ ಪ್ರಭುಜಿ ಮತ್ತೆ ರೋಹಿಣಿ ಎಸ್ ಭಟ್ ಅವರಿದ್ರು. ಸೊ
ಹರಿಕೃಷ್ಣ ಪ್ರಭುಜಿ ಕೇಳ್ತಾ ಉಂಟಾ? ಕೇಳ್ತಾ ಇದೆ. ಎಸ್. ಓಕೆ. ಸೊ ಹಾಗಾಗಿ ನಾವು ಡಿಸ್ಕಸ್ ಮಾಡಿದ ಪ್ರಕಾರವಾಗಿ ರೋಹಿಣಿ ಎಸ್ ಭಟ್ ಅವರು ಹೇಳಿರೋ ಪ್ರಕಾರವಾಗಿ ಮೊದಲು ಅವರಿಗೆ ಸ್ವೀಟ್ಸ್ ಎಲ್ಲ ತುಂಬಾ ಅವಾಯ್ಡ್ ತಿನ್ನದಿರ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂತೆ. ಡಾಕ್ಟರ್ ಅವ್ರು ಎಷ್ಟೋ ಸಜೆಷನ್ ಮಾಡಿದ್ರು ಕೂಡ ಅವರಿಗೆ ಅದನ್ನ ತಿನ್ನದಿರ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಈಗ ಕೃಷ್ಣ ಕಾನ್ಶಿಯಸ್ ಬಂದ ನಂತರ ಅವರಿಗೆ ಆಲ್ಮೋಸ್ಟ್ ಅದನ್ನ ಬಿಟ್ಟಿದ್ದಾರೆ. ಮೊದಲಿಗೆ ಕಾಫಿ ಟೀ ಕೂಡ ಅವರಿಗೆ ಕಷ್ಟ ಆಗ್ತಿತ್ತಂತೆ. ಸೊ ಹಾಗಾಗಿ ಈಗ ಸಲೀಸಾಗಿ ಅದನ್ನ ಬಿಟ್ಟಿದ್ದಾರಂತೆ. ಇನ್ನೊಂದು ದಿಲೀಪ್ ಪ್ರಭುಜಿ ಹೇಳಿದ ಪ್ರಕಾರವಾಗಿ ಕಾಫಿ ಟೀ ಎಷ್ಟೋ ಸತಿ ಅವರು ಬಿಡ್ಬೇಕು ಅಂತ ಅನ್ಕೊಂಡ್ರು ಕೂಡ ಕೆಲವೊಮ್ಮೆ ರೂಲ್ಸ್ ಬ್ರೇಕ್ ಆಗಿದ್ ಕೂಡ ಅಂತಂತೆ. ಈಗ ರೀಸೆಂಟ್ ಆಗಿ ಎಲ್ಲ ಬಿಟ್ಟಿದ್ದಾರಂತೆ. ಸೊ ಆಮೇಲೆ ನನ್ನ ಅದರಲ್ಲಿ ಡಿಸ್ಕಸ್ ಮಾಡಿದ ಪ್ರಕಾರವಾಗಿ ನಮ್ಗೆ ಎಷ್ಟೋ ಸತಿ ನಾವು ಬುಕ್ಸ್ ರೀಡ್ ಮಾಡ್ಬೇಕು ಅಂತ ಅನ್ಕೊಳ್ತೀವಿ. ಇವತ್ತಿನ ನಾಳೆಯಿಂದ ನಾವು ಶುರು ಮಾಡುದು ಭಾಗವತಂ ಎಲ್ಲ ಹೇಳಿ ಎಲ್ಲ ಡಿಸ್ಕಸ್ ಮಾಡಿ ಮರುದಿವಸದಿಂದ ಅದು ಬಿಟ್ಟದ್ದು ಎಷ್ಟೋ ಸತಿ ರೂಲ್ಸ್ ಬ್ರೇಕ್ ಆಗೋದು ಎಷ್ಟೋ ಸತಿ ಆಗಿದೆ ಪ್ರಭುಜಿ. ಎಸ್ಪೆಷಲಿ ಆಮೇಲೆ ಏನು ಅಂತ ಹೇಳಿದ್ರೆ ನಮ್ಗೆ 2ನೇ ಪಾಯಿಂಟ್ ಇದಕ್ಕೆ ನಾವು ಊಟ ಮಾಡೋದು ಕಳೆದ್ರ ವಿಷಯದಲ್ಲಿ ಮತ್ತೆ ಸತ್ಸಂಗ ಅಂದ್ರೆ ಹೊರಗಿನವ್ರದ್ದು ಜಾಸ್ತಿಯಾಗಿ ನಾವು ಫ್ರೆಂಡ್ಶಿಪ್ ಅವರೊಟ್ಟಿಗೆಲ್ಲ ಮಿಂಗಲ್ ಜಾಸ್ತಿ ಆಗ್ತಿದ್ವಿ. ಈಗ ರೀಸೆಂಟ್ ಆಗಿ ಅದನ್ನೆಲ್ಲ ಬಿಟ್ಟು ಈಗ ಖಾಲಿ ಕೃಷ್ಣ ಕಾನ್ಶಿಯಸ್ ರಿಲೇಟೆಡ್ ಯಾರೆಲ್ಲ ಫ್ರೆಂಡ್ಸ್ ಇದ್ದಾರೆ ಅವರೊಟ್ಟಿಗೆ ಮಾತ್ರ ನಾವು ಜಾಸ್ತಿ ಇನ್ವಾಲ್ವ್ ಆಗ್ತಿದ್ದೇವೆ. ಆಮೇಲೆ ಎಸ್ಪೆಷಲಿ ನಾನ್ ವೆಜ್ ಫುಡ್ ಗಳನ್ನ ಆಲ್ಮೋಸ್ಟ್ ಬಿಟ್ಟಿದ್ದೇವೆ. ಅದು ನಾವು ಗೊತ್ತಿಲ್ಲದೆ ನಾವು ಬಿಟ್ಟಿರೋದು. ಇನ್ನೊಂದು ಅಂತ ಹೇಳಿ ಔಟ್ಸೈಡ್ ಫುಡ್ ಎಷ್ಟೋ ಸತಿ ನಾವು ಔಟ್ಸೈಡ್ ಫುಡ್ ಗಳನ್ನ ತಿಂತ ಇದ್ವಿ. ಈಗ ರೀಸೆಂಟ್ ಆಗಿ ಅದು ನಮ್ಗೆ ಇಷ್ಟ ಇಲ್ಲದೆ ಆಟೋಮೆಟಿಕ್ ಆಗಿ ಬಿಟ್ಟಿದೆ ಪ್ರಭುಜಿ. ಇಷ್ಟು ನಮ್ದು ನಾವು ಗ್ರೂಪ್ ಅಲ್ಲಿ ಡಿಸ್ಕಸ್ ಮಾಡಿದ ಪ್ರಕಾರ ಪ್ರಭುಜಿ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಮಲ್ಲಿಕಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್ ಹರೇ ಕೃಷ್ಣ. ಕೇಳ್ತಾ ಇದೆಯಾ ಪ್ರಭುಜಿ? ಕೇಳ್ತಾ ಇದೆ. ಹರೇ ಕೃಷ್ಣ. ನಮ್ ಗ್ರೂಪ್ ಅಲ್ಲಿ ಹರಿಣಿ ಮಾತಾಜಿ, ಲೀಲಾವತಿ ಮಾತಾಜಿ ಇದ್ದಿದ್ರು. ಮೊದಲನೇ ಪ್ರಶ್ನೆ, ನಾವು ಇಂದ್ರಿಯಗಳನ್ನ ನಿಯಂತ್ರಿಸಲು ಹೋಗಿ ಪ್ರಯತ್ನ ಪಟ್ಟಿದ್ದುಂಟು. ಹಿಂದೆ ತುಂಬಾ ಪ್ರಯತ್ನ ಪಟ್ಟಿದ್ದುಂಟು ನಾವು ಭಕ್ತಿಗೆ ಅಂದ್ರೆ ದೇವರ ಲೈನಿಗೆ ಹೋಗ್ಬೇಕು ಅಂತ. ಆದ್ರೆ ನಾವು ಐಹಿಕ ಪ್ರಪಂಚದಲ್ಲಿ ಇದ್ದಿದ್ರಿಂದ, ಅದು ಎಸ್ಪೆಷಲಿ ನಾನು ಡಾಕ್ಟರ್ ಲೈನ್ ಅಲ್ಲಿ ಇದ್ರೋದ್ರಿಂದ ನಮ್ಗೆ ಎಲ್ಲ ತುಂಬಾ ಏನಿತ್ತು ಅಂತಂದ್ರೆ ಎಲ್ಲ ಪಾರ್ಟೀಸಿಗೆ ಹೋಗೋದು, ಬರ್ತ್ಡೇ ಪಾರ್ಟೀಸು, ಡಾಕ್ಟರ್ಸ್ ಪಾರ್ಟೀಸು, ಆಮೇಲೆ ಇದೆಲ್ಲ ತುಂಬಾ ಜಾಸ್ತಿ ಇದ್ದಿತ್ತು. ಮತ್ತೆ ಟಿವಿ ನೋಡೋದು, ಸೀರಿಯಲ್ ನೋಡೋದು, ವಾಟ್ಸಪ್ ಅಲ್ಲಿ ತುಂಬಾ ಎಷ್ಟೋ ವಾಟ್ಸಪ್ ಗ್ರೂಪ್ ಫ್ರೆಂಡ್ಸ್ ಇಂದು. ಸೊ ಇದೆಲ್ಲ ನಮ್ಗೆ ತುಂಬಾ ಭಕ್ತಿ ಅಂದ್ರೆ ನಮ್ಗೆ ಏನ್ ಮಾಡಿದ್ರು ಕಂಟ್ರೋಲ್ ಮಾಡಕ್ ಆಗ್ತಿರ್ಲಿಲ್ಲ. ಆಮೇಲೆ ಹೋಟೆಲ್ ಎಷ್ಟೋ ಸಾರಿ ನಮ್ಗೆ ಹೋಟೆಲ್ ಮೀಟಿಂಗ್ಸ್ ಅಲ್ಲೆಲ್ಲ ಹೋಟೆಲ್ಗೆ ಹೋಗ್ಬೇಕು, ಅಲ್ಲಿ ಎಲ್ಲ 5 ಸ್ಟಾರ್ ಎನ್ವಿರಾನ್ಮೆಂಟ್, 3 ಸ್ಟಾರ್ ಎನ್ವಿರಾನ್ಮೆಂಟ್, ಅದೆಲ್ಲ ತುಂಬಾ ಅನ್ಕಂಟ್ರೋಲ್ಡ್ ಅಂದ್ರೆ ಎಲ್ಲ ಇದ್ದಿತ್ತು. ಸೊ ಇದರಿಂದೆಲ್ಲ ನಮ್ಗೆ ಏನ್ ಮಾಡಿದ್ರು ಎಷ್ಟೋ ಸಾರಿ ರಿಸೊಲ್ಯೂಷನ್ ನಾವು ಮಾಡಿದ್ದೆ ಇದನ್ನೆಲ್ಲ ಬಿಟ್ಟು ಬಿಡ್ಬೇಕು ಅಂತ. ಅದು ಆಗ್ತಾ ಇರ್ಲಿಲ್ಲ. ಆಮೇಲೆ ಕೆಲವೊಮ್ಮೆ ನಮ್ಗೆ ಈ ಒಂದು ಫ್ರೆಂಡ್ಸ್ ಕೂಡ ತುಂಬಾ ಎಲ್ಲ ಭಕ್ತರೇ ಇದ್ದಿದ್ರು. ಆದ್ರೂ ಅವ್ರ ಸಂತಿಗೆಲ್ಲ ಎಲ್ಲ ಬೇರೆ ರೀತಿಯ ವ್ಯವಹಾರಗಳು ಅಂದ್ರೆ ಎಲ್ಲ ಹಾಳು ಹೊರಟೆ ಇದೆಲ್ಲ ಇದ್ದಿತ್ತು. ಸೊ ಇಂಥದನ್ನ ನಾವು ನಿಗ್ರಹ ಮಾಡ್ಲಿಕ್ಕೆ ನಮ್ಮ ಪ್ರಪಂಚದಲ್ಲೂ ಬಿಡ್ಲಿಲ್ಲ, ಅಥವಾ ನಮ್ಮ ಒಂದು ವೈಯಕ್ತಿಕ ಜೀವನದಲ್ಲೂ ನಡಿಲಿಲ್ಲ. ಈಗ ನಾವು ಈ ಒಂದು ಕೃಷ್ಣ ಅಂದ್ರೆ ದೇವಸ್ಥಾನಕ್ಕೂ ಕೂಡ ಹೋದ್ರು ಅವಾಗ ನಮ್ಗೆ ದೇವರಿಗೆ ಹೋಗಿದ್ದುಂಟು. ಆದ್ರೆ ನಮ್ಮಲ್ಲಿ ಎಷ್ಟೋ ಬೇಡಿಕೆಗಳು ಕೂಡ ಮನಸ್ಸಿನಲ್ಲಿ ಬರ್ತಾ ಇದ್ವು. ಅನೇಕ ಒಂದು ಐಹಿಕ ಬೇಡಿಕೆಗಳೆಲ್ಲ ಬರ್ತಾ ಇದ್ದಿತ್ತು. ಇದನ್ನ ನನ್ನ ಮಗನಿಗೆ ಒಳ್ಳೆ ಎಜುಕೇಶನ್ ಸಿಗ್ಲಿ, ಅವರಿಗೆ ಒಳ್ಳೆ ಒಂದು ಮಾರ್ಕ್ಸ್ ಸಿಗ್ಲಿ, ಅವನು ಮುಂದುವರಿ, ಹೀಗೆಲ್ಲ ಸ್ವಂತದ್ದೆಲ್ಲ ಬರ್ತಾ ಇತ್ತು ಮನಸ್ಸಲ್ಲಿ. ಆದ್ರೆ ಈಗ ದೇವಸ್ಥಾನಕ್ಕೆ ಹೋದ್ರೆ ಯಾವ ಬೇಡಿಕೆ ಕೂಡ ಅದು ಬರೋದಿಲ್ಲ. ಸೊ ಇದರಿಂದ ಈಗ ಏನಾಗಿದೆ ಅಂತಂದ್ರೆ ನಾವೀಗ ಈ ಕೃಷ್ಣ ಪ್ರಜ್ಞೆ ಒಂದು 1.25 ವರ್ಷವೇ ಆಗೋಯ್ತು. ಸೊ ಇದರಲ್ಲಿ ಬಂದಿದ್ದರಿಂದ ನಮಗೆ ಹೈಯರ್ ಟೇಸ್ಟ್ ಡೆವಲಪ್ ಆಗಿದೆ. ಇದರಿಂದ ನಮ್ಗೆ ಏನಾಗಿದೆ ಅಂತಂದ್ರೆ ಮೊದ್ಲು ಟೂರು ಟ್ರಿಪ್ಪಿಗೆಲ್ಲ ಹೋಗ್ಬೇಕು ಅಂತ ತುಂಬಾ ಆಸೆ ಇದ್ದಿತ್ತು. ಈಗ ಯಾವುದೇ ಆಗ್ಲಿ ಟೂರ್ ಟ್ರಿಪ್ ಇಂಥದಿರ ಇಲ್ಲ, ಬರೇ ತೀರ್ಥಯಾತ್ರೆಗೆ ಹೋಗ್ಬೇಕು. ವೃಂದಾವನ ಯಾತ್ರೆ, ಮಾಯಾಪುರ ಯಾತ್ರೆ ಮುಗಿಸಿದ್ದೇವೆ. ನೆಕ್ಸ್ಟ್ ನಮ್ಗೆ ಈ ನಮ್ಮ ಜಗನ್ನಾಥ ಯಾತ್ರೆಗೆ ಹೋಗ್ಬೇಕು. ಆತರ ಮನಸ್ಸು ಆತರ ಚೇಂಜ್ ಆಗೋಗಿದೆ. ಟಿವಿ ನೋಡೋದು ಕಂಪ್ಲೀಟ್ ಬಿಟ್ಟು ಹೋಗಿದೆ. ವಾಟ್ಸಪ್ ಅಲ್ಲಿ ಅಭಕ್ತರ ಗ್ರೂಪ್, ನಮ್ಮ ಫ್ರೆಂಡ್ಸ್ ಗ್ರೂಪ್ ನೆಲ್ಲ ತುಂಬಾ ಅವಾಯ್ಡ್ ಮಾಡಿ ಹೊರಗೆ ಬಂದ್ಬಿಟ್ಟಿದ್ದೇನೆ. ಮತ್ತೆ ಯಾವ ಪಾರ್ಟೀಸ್ಗೆ ಹೋಗ್ಲಿಕ್ಕೆ ಇಷ್ಟ ಆಗೋದಿಲ್ಲ ಮತ್ತೆ ಹೋಗೋದಿಲ್ಲ. ಮತ್ತೆ ಮ್ಯಾರೇಜ್ ಪಾರ್ಟೀಸು ಮತ್ತೆ ಅಂದ್ರೆ ಕ್ಲೋಸ್ ಕೇವಲ ಅಕ್ಕ ತಂಗಿ ಹೀಗೆ ಇದ್ದರೆ ಮಾತ್ರ, ಆ ಜನರಲ್ ಮ್ಯಾರೇಜಸ್ ಪಾರ್ಟಿ ಯಾರು ಇನ್ವೈಟ್ ಮಾಡಿರ್ತಾರೆ ಅವರದ್ದು ಅವಾಯ್ಡ್ ಮಾಡ್ತಿದ್ದೀವಿ. ಮತ್ತೆ ಒಂದು ಯಾವುದೇ ಒಂದು ನಮ್ಮ ಒಂದು ಫಂಕ್ಷನ್, ಬೇರೆ ಯಾವ ಫಂಕ್ಷನ್ಗೂ ಹೋಗ್ತಾ ಇಲ್ಲ. ಸೊ ಇದೆಲ್ಲ ಅವಾಯ್ಡ್ ಆಗಿ ಈಗ ನಮ್ಮ ಪರ್ಸನಲ್ ಲೈಫ್ ಅಲ್ಲಿ ಏನಾಗಿದೆ ಅಂದ್ರೆ, ಬೆಳಗ್ಗೆ ಮುಂಚೆ ನಾವು 5 ಗಂಟೆಗೆ ಹೇಳ್ತಾ ಇದ್ದೆ. ಈಗ 2:45 ನನಗೆ ಎದ್ದು ಯಾವಾಗ ಜಪ 16 ಮಾಡ್ಬೇಕು ಅಷ್ಟು ಖುಷಿ. ಮತ್ತೆ ಎಲ್ಲ ಆರತಿಯನ್ನ ನೋಡಿ ಆನಂದ. ಸೊ ಈ ಭಕ್ತರ ಸಂಘದಲ್ಲಿ ನನಗೆ ಈ ಎಲ್ಲ ಆಕ್ಟಿವಿಟೀಸ್ ಅಂದ್ರೆ ಎಲ್ಲ ಭಗವದ್ಗೀತೆ ಮತ್ತೆ ಎಲ್ಲ ನಮ್ಮ ಏಕಾದಶಿಯನ್ನ ನಾವು ನೋಡೋದು, ಇದೆಲ್ಲ ನಮಗೆ ಇಂದ್ರಿಯ ಕಂಟ್ರೋಲ್ ತನಿತಾನೆ ಬರ್ತಾ ಇದೆ. ಮತ್ತೆ ಪ್ರಸಾದ ಸೇವನೆ ನಡೀತಾ ಇದೆ. ಸೊ ಇದರಿಂದ ನಮಗೆ ಯಾವ ಒಂದು ಈ ಕೃಷ್ಣ ಪ್ರಜ್ಞೆಯಿಂದ ಬಂದ್ಕೊಂಡು ನಮ್ಗೆ ಯಾವ ಒಂದು ಕಷ್ಟವೇ ಇಲ್ಲ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ. ಯಾಕಂದ್ರೆ ಆ ಆಸೆಗಳೇ ಬರ್ತಾ ಇಲ್ಲ ನಮಗೆ. ಹೈಯರ್ ಟೇಸ್ಟ್ ಬಂದಿದೆ ಕೃಷ್ಣನ ಇದರಿಂದ, ಕೃಪೆಯಿಂದ. ಆ ಕೃಷ್ಣನ
ಒಂದು ಕೇಳುವುದರಲ್ಲಿ ಕಥೆ, ಕೃಷ್ಣ ಕಥೆಯನ್ನು ಕೇಳುವುದರಲ್ಲಿ ಇದನ್ನ ಆಡೋದ್ರಲ್ಲಿ ಆನಂದ ಅಲ್ಲಿ ಸಿಗ್ತಾ ಇದೆ ನಮಗೆ. ಆದ್ರಿಂದ ಈ ಯಾವ ಟೂರು, ಯಾವ ಟ್ರಿಪ್ಪು ಅಥವಾ ಯಾವ ಟಿವಿ ಚಾನಲ್ ಅಲ್ಲಿ ಯಾವ ಒಂದು ಕಥೆಗಳು ಬೇಕಾಗ್ಲಿಲ್ಲ. ವಾಟ್ಸಪ್ ನಲ್ಲಿ ಅನ್ನೆಸೆಸರಿ ಏನೇನೋ ಫ್ರೆಂಡ್ಸ್ ಇಂದ ಬರ್ತಕ್ಕಂಥದ್ದಿಲ್ಲ. ಪ್ರಜಲ್ಪ ಇನ್ನು ಅಕ್ಕಪಕ್ಕದ ಮನೆಯವರ ಹತ್ರ ಆಗ್ಲಿ ಅಥವಾ ನಮ್ಮ ವರ್ಕಿಂಗ್ ಎನ್ವಿರಾನ್ಮೆಂಟ್ ಅಲ್ಲಿ ಪ್ರಜಲ್ಪ ಅಥವಾ ಬೇಡದ ಸಂಗತಿಗಳು ಅದು ಕೂಡ ಬಿಟ್ಟು ಹೊರಟು ಹೋಗಿದೆ. ಇದು ನಾವು ಪ್ರಯತ್ನ ಮಾಡಿದ್ದಲ್ಲ, ತನ್ನಿಂತಾನೇ ಬಂದಿರೋದು. ಮತ್ತೆ ದೇವಸ್ಥಾನಕ್ಕೆ ಈಗ ಹೋದ್ರು ಕೂಡ ನಮಗೆ ಯಾವ ಬಯಕೆಗಳು ಅದು ಬೇಕು ಇದು ಬೇಕು, ಆ ದೇಹಿ ಈ ದೇಹಿ ಆ ಶಬ್ದಗಳು ನಮ್ಗೆ ಮನಸ್ಸಿನಲ್ಲೇ ಬರ್ತಾ ಇಲ್ಲ. ಒಟ್ಟು ಸೇವಾ ಭಾವ ಬರ್ತಾ ಇದೆ ಪ್ರಭುಜಿ. ಇಷ್ಟು ನಮ್ಮಲ್ಲಿ ಚೇಂಜಸ್ ಆಗಿದೆ, ಇದು ಪರ್ಸನಲ್ ಚೇಂಜಸ್. ಇದಕ್ಕೆ ಹರಣಿ ಮಾತಾಜಿ, ಲೀಲಾವತಿ ಮಾತಾಜಿ ಕೂಡ ಇದಕ್ಕೆ ಇನ್ಪುಟ್ ಕೊಟ್ಟಿದ್ದಾರೆ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಕೃಷ್ಣ. ಯಜ್ಞೇಶ್ವರ ಪ್ರಭು, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ಧನ್ಯವಾದ ಪ್ರಣಾಮ್. ಹರೇ ಕೃಷ್ಣ ಪ್ರಭು. ನಮ್ಮ ಗ್ರೂಪ್ ಅಲ್ಲಿ ಶುಭಾ ಮಾತಾಜಿ, ಉಮಾ ಮಾತಾಜಿ, ರಜನಿ ಮಾತಾಜಿ, ನಾನು ಸೇರಿ ಸ್ವಲ್ಪ ಡಿಸ್ಕಸ್ ಮಾಡಿದ್ವಿ. ಇಂಪಾರ್ಟೆಂಟ್ ಪಾಯಿಂಟ್ ಪರ್ಸನಲ್ ಆಗಿ ನನ್ನ ಬಗ್ಗೆ ಹೇಳುದಿದ್ರೆ, ನಾನು ಈಗ 15 ವರ್ಷದಿಂದ ಕೃಷ್ಣ ಕಾನ್ಸಿಯಸ್ ನಲ್ಲಿ ಇದ್ದೇನೆ. ಸೊ ಮುಂಚೆ ಎಲ್ಲ ಈ ರೆಗ್ಯುಲೇಟರಿ ಪ್ರಿನ್ಸಿಪಲ್ ಫಾಲೋ ಮಾಡೋದು ಕಷ್ಟ ಆಗ್ತಿತ್ತು ಡ್ಯೂಟಿಗೆ ಹೋಗ್ತಿರುವಾಗ. ಈಗ ಎಲ್ಲ ಸರಿಯಾಗಿ ಫಾಲೋ ಮಾಡ್ತಾ ಇದ್ದಾರೆ. ಲಾಸ್ಟ್ 10 years ನಿಂದ ಏಕಾದಶಿ ಪ್ರಸಾದ, ನಿರ್ಜಲ ಉಪವಾಸ ಆಲ್ಮೋಸ್ಟ್ ಎಲ್ಲ ವಾರದಲ್ಲಿ, ಎಲ್ಲ 15 ದಿವಸಕ್ಕೊಂದ್ಸರಿ ಏಕಾದಶಿ ಬಂದಾಗ ಎಲ್ಲ ಮಾಡ್ತಾ ಇದ್ದೀವಿ. ಆದ್ರೂ ಈಗ ಒಂದು ಪ್ರಾಬ್ಲಮ್ ಇದೆ ಪ್ರಭು, ನನ್ಗೆ ಈ ಪುಸ್ತಕ ಓದಲಿಕ್ಕೆ ಟೈಮ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರು ಕೂಡ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಅದು ಮುಖ್ಯವಾಗಿ ಈ ರಿಲೇಟಿವ್ಗಳ ಜೊತೆ ಅಥವಾ ಫ್ರೆಂಡ್ಸ್ ಗಳ ಒಟ್ಟಿಗೆ ಜಾಸ್ತಿ ಇರುವುದು ಸ್ವಲ್ಪ ಜಾಸ್ತಿ ಆಗ್ತದೆ ಕಾಣ್ತದೆ. ಸ್ವಲ್ಪ ಕಮ್ಮಿ ಮಾಡಿದ್ರೆ ಇನ್ನೂ ಜಾಸ್ತಿ ಟೈಮ್ ಕೊಡ್ಬೋದು. ಆ ಒಂದು ವಿಷಯದಲ್ಲಿ ಸ್ವಲ್ಪ ಪ್ರಗತಿ ಕಮ್ಮಿ ಇದೆ ನಮ್ದು. ಮತ್ತೆ ನಮ್ಮ ಗ್ರೂಪ್ ಅಲ್ಲಿ ಶುಭ ಮಾತಾಜಿ ಇದ್ರು. ಅವರು ಒಂದು ವಿಷಯ, 1-2 ಪಾಯಿಂಟ್ ಹೇಳಿದರು. ಅವರು ಮೊದಲು ಕೃಷ್ಣ ಕಾನ್ಸಿಯಸ್ಗೆ ಬರುವಾಗ ಅವರ ವೀಕೆಂಡಿಗೆ ಶಾಪಿಂಗ್ ಹೋಗೋ ಒಂದು ಗೀಳಿತ್ತು. ಅದರಿಂದ ಸ್ವಲ್ಪ ಸಾಧನೆಯಲ್ಲಿ ಪ್ರಾಬ್ಲಮ್ ಆಗ್ತಿತ್ತು. ಒಂದೊಂದ್ಸರಿ 16 ರೌಂಡ್ ಜಪ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಈಗ ಅದರಲ್ಲಿ ಇಂಪ್ರೂವ್ಮೆಂಟ್ ಇದೆ ಅಂತ ಹೇಳ್ತಾ ಇದ್ರು. ಇಷ್ಟೇ ಹೇಳ ಬಯಸ್ತೇನೆ ಸರ್. ಧನ್ಯವಾದ ಪ್ರಭು, ಧನ್ಯವಾದ. ಹರೇ ಕೃಷ್ಣ. ಶೋಭಿತಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಪ್ರಭು, ನಮ್ಮ ಗ್ರೂಪ್ ಅಲ್ಲಿ ಸುಕನ್ಯಾ ಮಾತಾಜಿ ಪ್ರಭು, ನಂಗೆ ಪ್ರಭುದು ಹೆಸರು ನಾನು ನೋಟ್ ಮಾಡ್ಲಿಕ್ಕೆ ಮರ್ತಿತ್ತು. ಅವರು ಪ್ರಭು ಡಿಸ್ಕಸ್ ಮಾಡಿದ್ರು, ಕೃಷ್ಣ ಪ್ರಜ್ಞೆ ನಮ್ಗೆ ಕೋಪವನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಅಂತ. ಈಗ ಕೋಪವನ್ನು ಅವರು ತುಂಬಾ ಕಂಟ್ರೋಲ್ ಮಾಡಿದಾರಂತೆ. ಹಾಗೆ ಇನ್ನೊಬ್ರು ಮತ್ತೆ ಸುಕನ್ಯಾ ಮಾತಾಜಿ ಹೇಳಿದ್ರು, ನಾವು ನಾನ್ ವೆಜ್ ಎಲ್ಲ ತುಂಬಾ ತಿಂತಾ ಇದ್ದೆವು. ಮತ್ತೆ ನಮಗೆ ಅರ್ಜುನನಿಗೆ ಇಂದ್ರಿಯ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ, ಮತ್ತೆ ನಾವು ಹೇಗೆ ಸಾಧ್ಯ ಅಂತ ಅವ್ರು ಹೇಳಿದ್ರು. ಆದ್ರೆ ನಾವು ಎಲ್ಲವನ್ನು ಕಂಟ್ರೋಲ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರು. ಪ್ರಭು, ಇನ್ನೊಂದು ವಿಷಯ ಅಂದ್ರೆ, ನಮ್ಗೆ ಈಗ ವಿಫಲರಾಗಿದ್ದೇವೆ ಅಂತ ಹೇಳಿದ್ರೆ, ನನಗೆ ಸಾಧಾರಣ ಆಲ್ಮೋಸ್ಟ್ ಮಾತಾಜಿಗಳು ಹೇಳಿದ್ದಾರೆ ಹಾಗೆ ಕೆಲವು ಇಂದ್ರಿಯವನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಆದ್ರೆ ಒಂದು ಮಾತ್ರ ಇನ್ನೂ ನಮ್ಗೆ ಆಗ್ತಾ ಇಲ್ಲ. ಯಾಕಂದ್ರೆ ಎಲ್ಲ ಓದ್ಬೇಕು, ಪುಸ್ತಕ ತುಂಬಾ ಉಂಟು ಓದ್ಲಿಕ್ಕೆ, ಎಲ್ಲ ಓದ್ಬೇಕು, ಯಾವಾಗ ಓದುದು ಅಂತ ಆಗ್ತದೆ. ಆದ್ರೆ ಓದ್ಲಿಕ್ಕೆ ಅಂತ ಕುತ್ಕೊಳ್ಳುವಾಗ ಪ್ರಭು ಸ್ವಲ್ಪ ಹೊತ್ತಾಗೋಗಲೇ ಆಟೋಮೆಟಿಕ್ ಆಗಿ ನಿದ್ದೆ ಬಂದು ಬಿಡ್ತದೆ. ಇದೊಂದು ಇನ್ನು ವಿಫಲರಾಗಿದ್ದೇನೆ ಅಂತ ನನಗೆ ಅನಿಸ್ತಾ ಇದೆ. ಆಲ್ಮೋಸ್ಟ್ ಮೊದಲು ಫ್ರೀ ಇರುವಾಗ ಕಂಪ್ಯೂಟರ್ ಅಲ್ಲಿ ಗೇಮ್ಸ್ ಆಡುದು, ಇರೋ ಫೇಮಸ್ ಆಗಾಲ ಕ್ಯಾಂಡಿ ಕ್ಯಾಶ್ ಅದನ್ನೆಲ್ಲ ಆಡ್ತಿದ್ವಿ. ಅದೆಲ್ಲ ಈಗ ಮರ್ತು ತುಂಬಾ ಎಷ್ಟೋ ವರ್ಷ ಆಯ್ತು. ಅಂದ್ರೆ ಅದರ ಬಗ್ಗೆ ಎಲ್ಲ ಕಂಟ್ರೋಲ್ ಮಾಡಿದೆ. ಆದ್ರೆ ನಿದ್ರೆಯನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಇನ್ನು ಆಗ್ತಾ ಇಲ್ಲ ಅಂತ ನಾನು ಹೇಳ್ತಿದ್ದೇನೆ. ತುಂಬಾ ಮನಸ್ಸುಂಟು, ಅಂದ್ರೆ ತುಂಬಾ ಕಂಟ್ರೋಲ್ ಮಾಡಿ ಎಲ್ಲ ಬುಕ್ ಎಲ್ಲ ಓದ್ಬೇಕು ಅಂತೀವಿ. ಅದನ್ನು ಇನ್ನೂ ವಿಫಲರಾಗಿದ್ದೇನೆ ಅಂತ ನಾನು ಹೇಳಿಕೆ ಬಯಸ್ತೇನೆ. ಹಾಗೆ ಮತ್ತೆ ಇನ್ನೊಂದು ವಿಷಯ ಅಂದ್ರೆ, ನಾವು ಸಂಪೂರ್ಣವಾಗಿ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ, ಈಗ ಆಲ್ಮೋಸ್ಟ್ ಎಲ್ಲ ಮಾತಾಜಿ ಹೇಳಿದಾಗೆ ಫ್ಯಾಮಿಲಿ ರಿಲೇಷನ್ ಎಲ್ಲ ಅದನ್ನು ಕೂಡ ನಾವು ತುಂಬಾ ಅವಾಯ್ಡ್ ಮಾಡಿದ್ದೇವೆ. ಅಂದ್ರೆ ಫಂಕ್ಷನ್ಗೆ ಹೋಗುದೇ ಕಮ್ಮಿ. ಆಲ್ಮೋಸ್ಟ್ ಕೆಲವು ಅಪರೂಪಕ್ಕೆ ಹೋದ್ರೆ ಮಾತ್ರ, ಅಲ್ಲಿ ಕೂಡ ಯಾವುದು ಇದು ಮಾಡ್ತಾ ಇಲ್ಲ. ಪ್ರಸಾದ ಅಂದ್ರೆ ಕೃಷ್ಣ ಪ್ರಸಾದ ಸೇವಿಸ್ಬೇಕು ಅನ್ನುವಂತ ಒಂದು ಇದು ಬಂದಿದೆ ನಮ್ಗೆ. ಅದಕ್ಕಿಂತ ಬೇರೆ ಇದಿಲ್ಲ ಅಂತ ಆಗ್ತಾ ಉಂಟು ನನಗೆ. ಅಂದ್ರೆ ಕೃಷ್ಣ ಪ್ರಸಾದವೇ ತಿನ್ಬೇಕು ಅನ್ನುವಂತ ಅದೊಂದು ಭಾವನೆ ಬಂದಿದೆ ನನಗೆ. ಅಂದ್ರೆ ಬೇರೆ ಯಾವುದು ಮಾಡಬಾರ್ದು ಅಂತ ಹೇಳಿ ಅದೊಂದು ನಿರ್ಧಾರ ಮಾಡಿದ್ದೇವೆ. ಹಾಗೆ ಸಾಧಾರಣ ನಾವು ಹಾಗೆ ಮಾಡ್ತಿದ್ದೇವೆ. ಮತ್ತೊಂದು ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ ಅಂದ್ರೆ,
ನಮ್ಗೆ ಮೊದಲೆಲ್ಲ ಅಂದ್ರೆ ದೊಡ್ಡವರು ಶ್ರೀಮಂತರು ಅನ್ನುವಂತ ಒಂದು ಇದಿತ್ತು. ಅಂದ್ರೆ ಅವರು ಹಾಗೆ ನಮ್ಗೆ ಯಾಕಪ್ಪ ಹಾಗೆ ಹೀಗೆ ಇಲ್ಲ ಅಂತೀವಿ. ಈಗ ಅದೆಲ್ಲ ಯಾವುದಿಲ್ಲ ಪ್ರಭು. ಎಲ್ಲರನ್ನು ನೋಡುವಾಗ ಒಂದೇ ತರ ಕಾಣ್ತೇವೆ ನಾವು. ಆ ದೊಡ್ಡವರಲ್ಲಿರುವ ಭೇದ ಭಾವ, ಸಣ್ಣ ಎಲ್ಲ ಕೆಲವು ನಮ್ಮ ಪುಟ್ಬಾತಲ್ಲೆಲ್ಲ ಕೆಲವಿರ್ತಾರೆ, ಅವರೆಲ್ಲ ನೋಡುವಾಗ ನಮಗೆ ಏನು ಅಂತ ಅನಿಸ್ತದೆ ಅಂತ ಹೇಳಿದ್ರೆ, ಹೌದು ಅವರ ಕರ್ಮದ ಪಾಚಾಯ ಅವರಿಗೆ, ಅಂದ್ರೆ ಎಲ್ಲರೂ ಒಂದೇ ತರ ಅವರಿಗೆ ಈ ಕರ್ಮದ ಫಲ ಸಿಕ್ಕಿದೆ ಅನ್ನುವಂತ ಒಂದು ಫೀಲ್ ಬರ್ತದೆ. ಈಗ ಅಂದ್ರೆ ಆ ಭೇದ ಭಾವ ಎಲ್ಲ ಹೋಗಿದೆ. ಈಗ ಎಲ್ರು ಒಂದೇ ಲೆಕ್ಕ ಅಂತ ಅನಿಸ್ತದೆ. ಬೇರೆ ಈಗ ನಮ್ಮ ಕ್ರಿಸ್ತನ್ ಇಂತ ಮುಸ್ಲಿಂ ಅವರೆಲ್ಲ ಇದೆ, ಅವರ ನೋಡುವಾಗ ಕೂಡ ನಮಗೆ ಹಾಗೆ ಆಗ್ತದೆ. ಅಂದ್ರೆ ಅದು ಅವರ ಒಂದು ಅಂದ್ರೆ ಕರ್ಮದ ಫಲದಿಂದಾಗಿ ಅವರು ಹಾಗೆ ಆಗಿದ್ದಾರೆ. ಅವರಿಗೂ ಕೂಡ ಕೃಷ್ಣ ಪ್ರಜ್ಞೆ ಒಂದು ವೇಳೆ ಸಿಕ್ಕಿದ್ರೆ ಅವರು ನಮ್ಮ ಹಾಗೆ ಆಗ್ಬೋದು ಅನ್ನುವಂತ ಒಂದು ಫೀಲ್ ನಮಗೆ ಈಗ ಇದೆ ಈ ಕೃಷ್ಣ ಪ್ರಜ್ಞೆಯಿಂದಾಗಿ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ. ಹರೇ ಕೃಷ್ಣ ಪ್ರಭು. ಧನ್ಯವಾದ ಮಾತಾಡಿ. ಹರೇ ಕೃಷ್ಣ. ರೀನಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ನಮ್ ಗ್ರೂಪ್ ಅವರು ಡಿಸ್ಕಷನ್ ಮಾಡಿರೋದು ಹೇಳಿದ್ದಾರೆ ಪ್ರಭುಜಿ. ನಾನು ಹೇಳ್ಬೋದಾ ಪ್ರಭುಜಿ? ಒಂದೆರಡು ಈಗ ನನಗೆ ಜ್ಞಾಪಕ ಬಂತು, ಹೇಳ್ಬೋದಾ ಪ್ರಭುಜಿ? ಪ್ರಭುಜಿ, ಆಕ್ಚುಲಿ ಇದಕ್ಕಿಂತ ಮುಂಚೆ, ಇಲ್ಲಿ ಕೃಷ್ಣ ಪ್ರಜ್ಞೆಗೆ ಬರೋಕ್ಕಿಂತ ಮುಂಚೆ ಏನಾದ್ರೂ ಒಂದು ಸಿಕ್ಕಿದಾಗ ಅದು ಒಂದ್ ತೃಪ್ತಿ ಅನ್ನೋದು ಇರ್ತಾ ಇರ್ಲಿಲ್ಲ. ತುಂಬಾ ಅತೃಪ್ತಿ ಇರ್ತಿತ್ತು. ಏನೋ ಒಂದ್ ಬೇಕು, ಏನೋ ಬೇಕು ಅಂತ ಅನ್ನಿಸ್ತಾ ಇತ್ತು. ಈಗ ತುಂಬಾ ತೃಪ್ತಿ ಇದೆ ಪ್ರಭುಜಿ. ಇವಾಗ ಏನೋ ಒಂದು ಹೊಸದ್, ಏನೋ ಒಂದ್ ಬೇಕು ಅನ್ನೋದೇ ಇಲ್ಲ. ಮತ್ತೆ ಅದು ತುಂಬಾ ಹುಡುಕಾಟ ಇರ್ತಿತ್ತು. ಇವಾಗ ಅದು ನಿಂತಿದೆ ಪ್ರಭುಜಿ. ಸರ್ಚ್ ಎಂಡ್ಸ್ ಅಂತ ಹೇಳ್ತೀವಲ್ಲ, ಆ ತರ ಸರ್ಚ್ ಮಾಡ್ತಾ ಇರೋದು ಅದು ಎಂಡ್ ಆಗಿದೆ ಪ್ರಭುಜಿ. ಮತ್ತೆ ಕಷ್ಟಗಳು ಬರ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಕಷ್ಟಗಳು ಬರ್ತಿದೆ. ಬಟ್ ಅದನ್ನ ಎದುರಿಸೋ ರೀತಿ ತುಂಬಾನೇ ಬದಲಾವಣೆ ಆಗಿದೆ ಪ್ರಭುಜಿ. ಮೊದ್ಲು ಹೇಗಪ್ಪ ಇದಕ್ಕೆ ನಾನು ಒಂದ್ ಪರಿಹಾರನ ಹುಡ್ಕೋದು ಅಂತ ಅನಿಸ್ತಾ ಇತ್ತು. ಇವಾಗ ನನ್ ಜೊತೆ ಕೃಷ್ಣ ಇದ್ದಾನೆ ಅಂತ ಹೇಳ್ಬಿಟ್ಟು ತುಂಬಾನೇ ಧೈರ್ಯ ಬಂದಿದೆ. ಎಲ್ಲಾ ಕಷ್ಟಗಳನ್ನ ಎದುರಿಸುವಂತ ಶಕ್ತಿ ಬಂದಿದೆ. ಬೇರೆ ರೀತಿಯಲ್ಲೇ ಎದುರಿಸೋ ತರ ಆಗ್ತಾ ಇದೆ ಪ್ರಭುಜಿ. ಮತ್ತೆ ದೇವ್ರ ಪೂಜೆ ಮಾಡ್ತಾ ಇದ್ದಾಗ್ಲೂ ಅಷ್ಟೇನೆ, ಏನೋ ಹೇಳಿದ್ರಲ್ಲ ದೇವ್ರಿಗೆ ಪೂಜೆ ಮಾಡ್ಬೇಕು, ಊದ್ಗಡಿ ಎತ್ಬೇಕು, ಮಂಗಳಾರತಿ ಮಾಡ್ಬೇಕು ಅಂತ ಅನಿಸ್ತಾ ಇತ್ತು. ಬಟ್ ಇವಾಗ ಅದು ಯಾವ್ದೇ ಒಂದು ನವವಿಧ ಭಕ್ತಿ ಏನ್ ಮಾಡ್ತಾ ಇದೀವೋ ಅದಕ್ಕೆಲ್ಲ ಒಂದು ಅರ್ಥ ಸಿಕ್ಕಿದೆ ಪ್ರಭುಜಿ. ಮತ್ತೆ ಎಷ್ಟೊಂದ್ ಪ್ರಶ್ನೆಗಳಿತ್ತು, ಅದಕ್ಕೆಲ್ಲಾನು ಸಹ ಉತ್ತರ ಸಿಕ್ಕಿದೆ ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ನಮಿತಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಈಗಾಗಲೇ ನಮ್ ಗ್ರೂಪ್ ಇಂದನು ಪ್ರೆಸೆಂಟ್ ಮಾಡಿದ್ದಾರೆ ಛಾಯಾ ಮಾತಾಜಿ ಅವರು. ನಾನು ಆಮೇಲೆ ಜಾಯಿನ್ ಆದೆ. ಸೊ ಹಾಗಾಗಿ ನಾನು ಹೇಳ್ಬಹುದಾ ಪ್ರಭುಜಿ? ಪ್ರಭುಜಿ, ಮೂಲ ಎಲ್ಲ ಇಂದ್ರಿಯಗಳ ಒಂದು ಹಗ್ಗ ಇರೋದು ಮನಸ್ಸಿನಲ್ಲಿ. ಸೊ ಇದು ಸೂಕ್ಷ್ಮ ದೇಹದ ಪ್ರಭಾವದಿಂದ, ಸೊ ಸೂಕ್ಷ್ಮ ದೇಹ ಅನ್ನೋದು ಮನಸ್ಸು. ಸೊ ಮನಸ್ಸಿನ ನಿಯಂತ್ರಣ ಇನ್ನೂ ಕೂಡ ಆಗ್ತಾ ಇಲ್ಲ ಕೆಲವೊಂದು ವಿಷಯದಲ್ಲಿ. ಅಂತಂದ್ರೆ ಈಗ ಎಲ್ಲ ಹೇಳಿದ್ರಿ, ಔಟರ್ ಎಲ್ಲ ಟಂಗು, ಸ್ಮೆಲ್, ವಾಟ್ ಎವರ್, ಅವು ಎಲ್ಲವೂ ಮೂಲ ಕಾರಣ ಮನಸ್ಸೇ. ಸೊ ಇವೆಲ್ಲ ನಿಯಂತ್ರಣದಲ್ಲಿ ಇದ್ರೂ ಕೂಡ ಆಹಾರ ವಿಹಾರ, ನಾವು ನೋಡೋದು, ನಾವು ಮಾಡುವಂತಹ ಕಾರ್ಯಗಳು ಎಲ್ಲನೂ ಕೂಡ ನಿಯಂತ್ರಣದಲ್ಲಿದ್ರು ಕೂಡ ಎಲ್ಲೇನೋ ಕೆಲವೊಂದ್ ಕಡೆ ಮನಸ್ಸು ಅನ್ನೋದು ಇನ್ನೂ ಕೂಡ ಚಾಂಟಿಂಗ್ ಮಾಡುವಾಗ ಆಗ್ಲಿ, ಈಗ ಚಾಂಟಿಂಗ್ ಮಾಡುವಾಗ ಈಗ ಏನ್ ನಾನು ಫುಡ್ ಅನ್ನ ಪ್ರಿಪೇರ್ ಮಾಡ್ಬೇಕು, ಟಿಫಿನ್ಗೆ ಏನ್ ಹಾಕ್ಬೇಕು ಅನ್ನೋ ಕೆಲವೊಂದು ವಿಷಯಗಳು ಮನಸ್ಸಲ್ಲಿ ಬರುತ್ತೆ. ಸೊ ಅದೊಂದು ವಿಷಯ. ಮತ್ತೆ ಹಸಿವು ಅನ್ನೋದೂನು ಕೂಡ ಹಾಗೇನೆ. ಬಹಳ ಅಲ್ಲ, ನಾನು ಆಕ್ಚುಲಿ ನಿರ್ಜಲ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಪ್ರಭುಜಿ, ಬಟ್ ನನಗೆ ಸಾಧ್ಯ ಆಗ್ತಾ ಇಲ್ಲ. ಸಜಲ ಅಂತ್ರಿ ಮಾಡ್ತೀನಿ, ಆದ್ರೆ ನಿರ್ಜಲ ಪ್ರಯತ್ನ ನನಗೆ ಆಗ್ತಾ ಇಲ್ಲ. ಸೊ ಅದೊಂದು ನನ್ನ ಕಡೆಯಿಂದ ವಿಫಲವಾಗಿರೋದು ನಾನು. ಮತ್ತೆ ಇತರರಿಂದ ಇಂದ್ರಿಯಗಳನ್ನ ನನಗೆ ನಿಯಂತ್ರಣ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಪ್ರಭುಜಿ ಕೆಲವೊಂದ್ಸಲಿ. ಯಾಕಂದ್ರೆ ನಮ್ಮ ಕುಟುಂಬ ಇರೋದು ಒಂದು ವಿಭಕ್ತ ಕುಟುಂಬ, ಅಂದ್ರೆ ಜಾಯಿಂಟ್ ಫ್ಯಾಮಿಲಿ ಇರೋದ್ರಿಂದ ಅಲ್ಲಿ ಬಹಳಷ್ಟು ಕಾರ್ಯಗಳು, ಫಂಕ್ಷನ್ಸ್ ಗಳು ನಡೆಯುತ್ತೆ. ಆ ಫಂಕ್ಷನ್ಸ್ ಗಳಲ್ಲಿ ನಂದೇ ಒಂಥರ ವಿಭಿನ್ನ ಆಗಿರೋದ್ರಿಂದ, ಸೊ ಗೊತ್ತು ನಿಮ್ಗೆ, ಹೊಸತರ ಈಗ ನಾವು ಈ ಪ್ರಜ್ಞೆಯಲ್ಲಿ ಬಂದಿದ್ದೀವಿ. ಸೊ ನಾವು ಅವರಿಗೆ ಹೊಂದ್ಕೊಳ್ಬೇಕೇ ವಿನಃ ಅಲ್ಲಿ ನಾನು ಕೃಷ್ಣ ಪ್ರಜ್ಞೆಯಲ್ಲಿ ಬಂದಾಗಿಂದ ಯಾರಿಗೂ ಕೂಡ ಬೇಡವಾದದನ್ನ ಮಾತಾಡೋದಾಗ್ಲಿ, ಅಥವಾ ಯಾವುದೇ ವಿಷಯವನ್ನ ಅಹಿತಕರವಾದದ್ದನ್ನ ಮಾತಾಡೋದಾಗ್ಲಿ ನಾನು ಮಾಡೋದಿಲ್ಲ. ಸೊ ಹಾಗಾಗಿ ಹೊಂದ್ಕೊಳ್ಳಿಕ್ಕೆ ನಾನು ಪ್ರಯತ್ನವನ್ನ ಪಡ್ತೀನಿ. ಸೊ ಬಹಳ ಏನಾದ್ರೂ ನಾವು ಊಟದ ವಿಷಯ ಬಂದಾಗ ಅಥವಾ ಏನು ಬಂದಾಗ ಮಾಡಿ ಅಂತಂದಾಗ ಅವ್ರಿಗೆ ಬೇಡ ಅಂತಂದಾಗ ಎಲ್ಲಾರು ಫೋರ್ಸ್ ಮಾಡಿಬಿಡ್ತಾರೆ. ಸೊ ಅದೊಂದು ಇತರರಿಂದ ನನ್ಗೆ ಇಂದ್ರಿಯವನ್ನ ನಿಯಂತ್ರಣವನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಕೆಲವೊಂದ್ಸಲಿ ಪ್ರಭುಜಿ, ನಾಟ್ ಆಲ್ ದ ಟೈಮ್. ಬಟ್ ಮಾಂಸಾಹಾರ, ಇದು ಮಾಂಸ ಗೀಸ ಇವೆಲ್ಲ ನಾವು ತಿನ್ನೋದಿಲ್ಲ. ಬಟ್ ನಾವು ಮನೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡದೇ ಇದ್ರು ಕೂಡ ಫಂಕ್ಷನ್ ಇದ್ದಾಗ ಮಾತ್ರ ಅದನ್ನ ಯೂಸ್ ಮಾಡಿರ್ತಾರೆ. ಆ ಕೆಲವೊಂದು ಸಮಯದಲ್ಲಿ ಅಂತ ಒಂದು ಸವಾಲು ಎದುರಾಗುತ್ತೆ ನನ್ಗೆ ಕೆಲವೊಂದ್ಸಲಿ.
ಮತ್ತೆ ಇನ್ ಕೆಲವೊಂದ್ಸಲಿ ಪ್ರಯಾಣಕ್ಕೆ ಹೋದಾಗ ಅವಾಗನು ಕೂಡ ಇದೇ ತರದ್ದು. ಬಟ್ ಆದ್ರೂ ಆಲ್ಮೋಸ್ಟ್ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಟು ಕಂಟ್ರೋಲ್ ದಿಸ್. ಮತ್ತೆ ಇನ್ ಕೆಲವೊಂದು ಕಾಲದ ಪ್ರಭಾವದಿಂದ ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್, ಇದು ನಮ್ ಇಂಟರ್ನಲ್ ಎನ್ವೈರನ್ಮೆಂಟ್ ಇದ್ರೂ ಕೂಡ ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್ ಕೆಲವೊಂದ್ಸಲಿ ನಮ್ಗೆ ಇಂದ್ರಿಯ ನಿಯಂತ್ರಣಕ್ಕೆ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ನಾನು ಮೊದ್ಲಿಂದಾನು ಅಂದ್ರೆ ಪ್ರಜ್ಞೆಯಲ್ಲಿ ಬರೋಕ್ಕಿಂತ ಮುಂಚೆನೂ ನಾನು ನಿಯಂತ್ರಣ ಮಾಡಿದ್ದೀನಿ. ಅದು ನನ್ಗೆ 2ನೇ ಅದ್ರಲ್ಲಿ ಅಂದ್ರೆ ನಾನು ಪ್ರಯತ್ನ ಮಾಡ್ಲಾರ್ದೇನೆ ಸಫಲತೆಯನ್ನ ಪಡೆದಿರುವಂತದ್ದು. ಚಳಿಗಾಲ ಆಗ್ಲಿ, ಮಳೆಗಾಲ ಆಗ್ಲಿ, ಬೇಸಿಗೆಗಾಲ ಆಗ್ಲಿ. ಬೇಸಿಗೆ ಬಂದಾಗ ಎಲ್ಲರಿಗೂ ಕೂಡ ಶೆಕೆ ತಡ್ಕೊಳ್ಳಿಕ್ಕೆ ಆಗಲ್ಲ, ಸೊ ಫ್ಯಾನ್ ಬೇಕು, AC ಬೇಕು. ಬಟ್ ಐ ಡೋಂಟ್ ಫೀಲ್ ದಟ್ ನನಗೆ ಈ ಬೇಸಿಗೆಗಾಲದಲ್ಲೂ ಕೂಡ ನನಗೆ ಫ್ಯಾನು AC ಬೇಕು ಅನ್ಸಲ್ಲ ಪ್ರಭುಜಿ. 2ನೇದ್ದು ಚಳಿಗಾಲದಲ್ಲಿ ಎಲ್ಲರೂ ಸ್ವೇಟರ್, ನಾನು ಒಂದು ಸ್ವೇಟರ್ ಇಲ್ಲ ಪ್ರಭುಜಿ. ಮತ್ತೆ ಇವನ್ ಅಟ್ ದ ನೈಟ್ ಆಲ್ಸೋ ಐ ಸ್ಲೀಪ್ ವಿತೌಟ್ ಬ್ಲಾಂಕೆಟ್. ಅದು ನನಗೆ ಮೊದ್ಲಿಂದಾನೇ ಬಂದಿರೋದು. ಇದು ನನ್ನ ನಿಮ್ಮ 2ನೇ ಪ್ರಶ್ನೆಗೆ ನನ್ನ ಉತ್ತರ. ಮತ್ತೆ ಇನ್ನೊಂದು ಸಂಬಂಧಗಳಿಂದ ದೂರ ಉಳಿಯೋದು. ಕೆಲವೊಮ್ಮೆ ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ ಕೆಲವೊಂದು ವಿಷಯಗಳನ್ನ. ಸೊ ಅದು ಕೂಡ ಈಗ ಜವಾಬ್ದಾರಿ ಅನ್ನೋದು ಬಂದ್ಬಿಟ್ಟಿದೆ. ಕೃಷ್ಣ ಪ್ರಜ್ಞೆ ಎಲ್ಲರೂ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಸೊ ಅವೆಲ್ಲ ಆಟೋಮೆಟಿಕ್ ಆಗಿ ನಿಯಂತ್ರಣ ಆಗ್ಬಿಟ್ಟಿದಾವೆ. ಸೊ ಅದೊಂದು ವಿಷಯ. ಮತ್ತೆ ಸಿಟ್ಟು ಅನ್ನೋದು ಇನ್ನ ಕಡಿಮೆ ಮಾಡ್ಬೇಕು ಪ್ರಭುಜಿ. ಸಿಟ್ಟು ನನಗೆ ನಿಯಂತ್ರಣ ಬರ್ತಾ ಇಲ್ಲ. ನನ್ನ ಮಗ ಬಹಳ ತುಂಟನಾಗಿರೋದ್ರಿಂದ ಕೆಲವೊಂದ್ಸಲಿ ನಾನು ಅವನಿಗೆ ಫೈರ್ ಮಾಡ್ಬೇಕಾಗತ್ತೆ. ಸೊ ಅದು ನನಗೆ ಇನ್ನ ನಿಯಂತ್ರಣ ಆಗ್ಬೇಕು. ಓಕೆ, ಟೆನ್ಷನ್ ಕೆಲವೊಂದ್ಸಲಿ ಇದು ಆಗ್ಬಿಡ್ತೇನೆ ಪ್ರಭುಜಿ. ಅಂತಂದ್ರೆ ಬಹಳ ವರ್ಕ್ಸ್ ಮಲ್ಟಿ ಟಾಸ್ಕ್ ಇದ್ದಾಗ ಕನ್ಫ್ಯೂಸ್ ಆಗ್ಬಿಡ್ತೇನೆ. ಸೊ ಇದು ನನ್ನ ಒಂದು ಯಾವ್ದು ಸೂಕ್ಷ್ಮ ಶರೀರದ ಒಂದು ದುರ್ಬಲತೆ. ಸೊ ಇಷ್ಟು ಪ್ರಭುಜಿ ನನ್ನ ಸ್ವಂತ ಅನುಭವ. ಧನ್ಯವಾದಗಳು. ತುಂಬಾ ವಿಷಯಗಳನ್ನ ಹೇಳಿದ್ದೀರಾ. ಒಂದು ಸಿಟ್ಟು ಅಂತ ಹೇಳಿದ್ರೆ ನೀವು ಮಕ್ಕಳ ಮೇಲೆ ಸಿಟ್ಟು ಮಾಡ್ಕೊಳ್ಳೋದು ಅದು ತಪ್ಪಲ್ಲ. ಮಕ್ಕಳನ್ನ ನೀವು ತಿದ್ಲಿಕ್ಕೋಸ್ಕರ ಅವರಿಗೆ ಬೈಯುವಂತದ್ದು ನಿಮ್ಮ ಕರ್ತವ್ಯನೇ ಆಗ್ತದೆ, ತಂದೆ ತಾಯಿಗಳ ಕರ್ತವ್ಯ. ಅದನ್ನು ನೀವು ಸಿಟ್ಟು ಅಂತ ಹೇಳಿ ತಿಳ್ಕೊಳ್ಬಾರ್ದು. ಆದ್ರೆ ನಿಮ್ಮ ಸಿಟ್ಟು ಕೈ ಮೀರಿ ಹೋಗ್ಬಾರ್ದು ಅಷ್ಟೇ. ನೀವು ಉದ್ದೇಶ ಪೂರ್ವಕವಾಗಿ ಸ್ವಲ್ಪ ಸಿಟ್ಟನ್ನ ತೋರಿಸದೇ ಇದ್ರೆ ಮತ್ತೆ ಮಕ್ಕಳನ್ನ ತಿದ್ದುವುದು ಕಷ್ಟ ಆಗ್ತದೆ. ಹಾಗಾಗಿ ಅದನ್ನ ನೀವು ಆತರ ತೆಗೆದುಕೊಳ್ಳುವ ಅಗತ್ಯ ಇಲ್ಲ. ಮತ್ತೆ ಏಕಾದಶಿ ದಿವಸ ನೀವು ನಿರ್ಜಲ ಮಾಡಬೇಕು ಅಂತ ಹೇಳಿ ಪ್ರಭುಪಾದರು ಹೇಳಲಿಲ್ಲ, ಅದನ್ನ ಕಂಪಲ್ಸರಿ ಅಂತ ಮಾಡ್ಲಿಲ್ಲ. ಅದು ಆಪ್ಷನಲ್ ಅಷ್ಟೇ. ಬಹಳಷ್ಟು ಜನ ಮಾಡ್ತಾರೆ, ಅವರಿಗೆ ಸಾಧ್ಯ ಆಗ್ತದೆ, ಅವ್ರು ಮಾಡ್ತಾರೆ. ಸಾಧ್ಯ ಆಗದೇ ಇದ್ರೆ ನೀವು ನೀರನ್ನ ಕುಡಿದು ಅಥವಾ ಫಲಾಹಾರಗಳನ್ನು ತೆಗೆದುಕೊಳ್ಬಹುದು. ಯಾಕಂದ್ರೆ ನಮ್ಮಲ್ಲಿ ಮೊದಲು ಪ್ರಚಾರವನ್ನ ಮಾಡ್ಲಿಕ್ಕೆ ಶಕ್ತಿ ಬೇಕು ದೇಹದಲ್ಲಿ. ಅದರ ಮೇಲೆ ನಿಮಗೆ ಇನ್ನೂ ಆಗ್ತದೆ ಅಂತ ಹೇಳಿದ್ರೆ ನೀವು ಮಾಡಬಹುದು. ನಾವು 16 ಸತಿ ಜಪವನ್ನ ಮಾಡದೆ ನಾವು ನಿರ್ಜಲವನ್ನ ಮಾಡುವುದಕ್ಕಿಂತ ನಾವು ಏಕಾದಶಿಯ ಫಲಾಹಾರವನ್ನು ತೆಗೆದುಕೊಂಡು ಜಪವನ್ನ ಮಾಡುವುದು ಉತ್ತಮ. ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಪ್ರಭುಜಿ. ಅದ್ರಲ್ಲಿ ಸಜಲನ ಮಾಡ್ತಾ ಇದ್ದೀನಿ, ನಿರ್ಜಲ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದರಲ್ಲಿ ಪ್ರಯತ್ನ ನಡೆದಿದೆ ಪ್ರಭುಜಿ. ಧನ್ಯವಾದ. ಗೀತಾ ಮೋಹನ್ ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ. ನಮ್ ಕಡೆಯಿಂದ ರಾಜಿ ಮಾತಾಜಿ ಆಲ್ರೆಡಿ ಮಾತಾಡಿದ್ರು. ಇದೆಲ್ಲ ಹೇಳ್ತಾ ನನ್ಗೆ ಇನ್ನೊಂದು ಪಾಯಿಂಟ್ ನೆನ್ಪು ಬಂತು, ಹೇಳ್ಬೋದಾ ಪ್ರಭುಜಿ? ಹೇಳಿ ಮಾತಾಡಿ, ಸಂಕ್ಷಿಪ್ತವಾಗಿ ಹೇಳಿ. ಓಕೆ ಪ್ರಭುಜಿ. ಮೊದ್ಲೆಲ್ಲ ನನ್ಗೆ ಲೈಫ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಬಂದಾಗ ಅದನ್ನ ಬ್ಯಾಲೆನ್ಸ್ ಮಾಡಕ್ ಬರ್ತಾ ಇರ್ಲಿಲ್ಲ ಪ್ರಭುಜಿ. ಅದ್ರಿಂದ ಏನಾಗ್ತಾ ಇತ್ತು, ಹಿಂದೆ ನಾನ್ ಫಸ್ಟ್ ಎಲ್ಲ ಏಕಾದಶಿ ಮಾಡ್ತಾ ಇದ್ದೆ. ಈ ಬ್ಯಾಲೆನ್ಸ್ ಮಾಡಕ್ ಆಗದಿರ ಸ್ಟ್ರೆಸ್ ಬಂದು ಡಿಪ್ರೆಷನ್ ಆತರ ಎಲ್ಲ ಸ್ಟಾರ್ಟ್ ಆಗಿ BP, ಶುಗರ್, ಥೈರಾಯ್ಡ್ ಅಂತ ಲೈನ್ ಆಗಿ ಬಂದ್ಬಿಡ್ತು. ಆಮೇಲೆ ನಾನು ಅನ್ಕೊಂಡೆ ನನ್ ಕೈಲಿ ಇನ್ನ ಏಕಾದಶಿ ಮಾಡಕ್ ಆಗಲ್ಲ, ಸ್ಟಾಪ್ ಮಾಡ್ಬಿಟ್ಟಿದ್ದೆ. ಮತ್ತೆ ಕೃಷ್ಣ ಪ್ರಜ್ಞೆಗೆ ಬಂದ್ಮೇಲೆ ಮತ್ತೆ ನನ್ಗೆ ಅದೆಲ್ಲ ಆ ದಿನ ನಾನು ಯಾವ ಟ್ಯಾಬ್ಲೆಟ್ಸ್ ತಗೊಳ್ಳೋದಿಲ್ಲ. ಮುಂಚೆ ಎಲ್ಲ ನಾನು ನಿದ್ದೆ ಮಾಡಿಲ್ಲ ಅಂತಂದ್ರೆ, ಎಕ್ಸರ್ಸೈಸ್ ಮಾಡಿಲ್ಲ ಅಂತಂದ್ರೆ, ಅದು ಊಟ ಡಯಟ್ ಮಾಡಿಲ್ಲ ಅಂತಂದ್ರೆ ನಂದು ಎಲ್ಲಾ ಅಪ್ಸೆಟ್ ಆಗೋದು. ಈಗ ಏಕಾದಶಿ ಪೂರ್ತಿ ದಿನ ನಾನು ಯಾವ ಟ್ಯಾಬ್ಲೆಟ್ಸ್ ತಗೊಳ್ಳೋದಿಲ್ಲ, ಯಾವ ಊಟ ಮಾಡೋದಿಲ್ಲ. ಒಂದೊಂದ್ಸಲಿ ನನ್ನ ನೈಟ್ ಅಲ್ಲಿ ಸ್ವಲ್ಪ ನಿದ್ರೆ ಕಮ್ಮಿ ಆದ್ರೂ ಕೂಡ ನನ್ಗೆ ಅದು ಯಾವ ತರಾನು ಹೆಲ್ತ್ ಇಶ್ಯೂಸ್ ಆಗ್ತಾ ಇಲ್ಲ. ಮತ್ತೆ ನನ್ ಮನ್ಸು ಅದು ಕಾನ್ಶಿಯಸ್ ಚೇಂಜ್ ಆಗ್ತಾ ಇರೋದ್ರಿಂದ ಈಗ್ಲೂ ಅಪ್ಸ್ ಅಂಡ್ ಡೌನ್ಸ್ ಇದೆ ಅಂತ ಅನ್ಸುತ್ತೆ. ಆದ್ರೆ ನನಗೆ ಅದು ಬ್ಯಾಲೆನ್ಸ್ ಮಾಡಕ್ ಆಗ್ತಾ ಇದೆ ಅಂತ ಅನ್ಸುತ್ತೆ ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಹರೇ ಪುಷ್ಪಾಂಜಲಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಒಂದೇ ಒಂದು ಪಾಯಿಂಟ್ ಹೇಳಕ್ ಇಷ್ಟಪಡ್ತೀನಿ. ಅದೇ ನೀವ್ ಹೇಳ್ದಂಗೆ ಏಕಾದಶಿ ದಿನ ನಿರ್ಜಲ ಮಾಡಕ್ ಆಗ್ತಾ ಇದೆ ಪ್ರಭುಜಿ. ಮುಂಚೆ ನನಗೆ ಆಗೋದೇ ಇಲ್ಲ ಅನ್ಕೊಳ್ತಾ ಇದ್ದೆ. ಬಟ್ ಮನಸ್ಸು ಅಂತಂದಿದ್ರೆ ಅದು ಊಟದ ಕಡೆ ಗಮನ ಹೋಗೋದೇ ಇಲ್ಲ. 16 ರೌಂಡ್ಸ್ ಮಾಡ್ತೀವಿ, ಬಟ್ ಅದು ನಿರ್ಜಲ ಖಂಡಿತ ಕೃಷ್ಣನಿಂದ ಆಗ್ತಾ ಇದೆ ಪ್ರಭುಜಿ. ಧನ್ಯವಾದ. ಎಲ್ಲರೂ ಕೂಡ ತಮ್ಮ ತಮ್ಮ ಒಂದು ಅನುಭವಗಳನ್ನ ಹೇಳಿಕೊಂಡಿದ್ದೀರಾ. ಮೊದಲನೇದಾಗಿ, ಹೇಗೆ ನಾವು ಕೃಷ್ಣ ಪ್ರಜ್ಞೆಗೆ ಬಂದ ಮೇಲೆ ನಮಗೆ ತಿಳಿಯದಂತೆ ಈ ಒಂದು ಕ್ಷಮಿಸಿ,
ಓಕೆ. ನಮಗೆ ತಿಳಿಯದಂತೆಯೇ ನಾವು ಇಂದ್ರಿಯಗಳನ್ನ ನಿಗ್ರಹ ಮಾಡಲಿಕ್ಕೆ ನಮಗೆ ಸಾಧ್ಯವಾಗಿದೆ. ಪ್ರಯತ್ನವಿಲ್ಲದೆಯೇ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಇಂದ್ರಿಯಗಳನ್ನ ಹತೋಟಿಗೆ ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಕೃಷ್ಣ ಪ್ರಜ್ಞೆ ಇಲ್ಲದೆ ಹೋದ್ರೆ ನಾವು ಪ್ರಯತ್ನ ಪಟ್ಟರೂ ಕೂಡ ಆ ಇಂದ್ರಿಯಗಳು ನಮ್ಮ ಹತೋಟಿಗೆ ಬರುವುದಿಲ್ಲ. ಇದು ಯಾಕೆ ಈ ರೀತಿಯಾಗಿ ಅಂತ ಹೇಳೋದಕ್ಕೆ ಇಲ್ಲಿ ಭಗವಂತನು ಉತ್ತರವನ್ನ ಕೊಡ್ತಾ ಇದ್ದಾನೆ. ಇಂದ್ರಿಯಗಳನ್ನ ನಿಗ್ರಹ ಮಾಡಬೇಕು ಅಂತ ಹೇಳಿದ್ರೆ ಇದು ಹೇಗೆ ಒಂದು ಹಠ ಮಾಡ್ತಾ ಇರುವಂತಹ ಮಗುವನ್ನ ನಾವು ನಿಯಂತ್ರಣ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟ ಹಾಗೆ. ಆ ಮಗುವಿಗೆ ನೀವು ನೀನೆಲ್ಲ ಕೆಲಸವನ್ನ ಬಿಟ್ಟು ಬಿಡು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಮಗು ನಿಷ್ಕ್ರಿಯವಾಗಿ ಒಂದು ಕಡೆ ಕುಳಿತುಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗೇನು ಮಾಡ್ಬೇಕು, ಅದಕ್ಕೆ ಬೇರೆ ಏನಾದ್ರೂ ಒಂದು ಕೆಲಸವನ್ನ ಕೊಡಬೇಕು. ಅದನ್ನ ಪರಂ ದೃಷ್ಟ್ವಾ ನಿವರ್ತತೆ ಅಂತ ಹೇಳಿ ಕರೀತಾರೆ. ಹರಿಣಿ ಮಾತಾಜಿ ಇದನ್ನು ಓದ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಪರಂ ದೃಷ್ಟ್ವಾ ನಿವರ್ತತೆ. ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯುತ್ತಾ ಪರಮ ಪ್ರಭು ಶ್ರೀಕೃಷ್ಣನ ಸೌಂದರ್ಯವನ್ನು ಸವಿದವನಿಗೆ ನಿರ್ಜೀವವಾದ ಐಹಿಕ ವಿಷಯಗಳಲ್ಲಿ ರುಚಿ ಇರುವುದಿಲ್ಲ. 2.59 ಪರ್ಪಸ್ ಭಗವದ್ಗೀತೆ. ಹರೇ ಕೃಷ್ಣ. ಹೀಗೆ ಇದು ಪರಂ ದೃಷ್ಟ್ವಾ ನಿವರ್ತತೆ. ಇಂದ್ರಿಯಗಳನ್ನ ನಾವು ನಿಯಂತ್ರಣ ಮಾಡಲಿಕ್ಕೆ ಕೃತಕವಾಗಿ ಪ್ರಯತ್ನ ಪಟ್ಟಾಗ ಇಂದ್ರಿಯಗಳು ಇನ್ನೂ ಹೆಚ್ಚು ಬಲಯುತವಾಗಿ ನಮ್ಮನ್ನ ಸೋಲಿಸ್ತವೆ, ಅಥವಾ ಅದರ ಒಂದು ನಮ್ಮ ಹತೋಟಿಯಿಂದ ಅದು ಹೊರಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತದೆ. ಮತ್ತೆ ಇನ್ನೊಂದು ಕಡೆ ಏನಾಗ್ತದೆ, ವ್ಯಕ್ತಿಗಳು ಮಿಥ್ಯಾಚಾರಿಗಳಾಗಬಹುದು. ಹೊರಗಿನ ಪ್ರಪಂಚಕ್ಕೆ ತಾವು ಇಂದ್ರಿಯಗಳನ್ನು ನಿಗ್ರಹಿಸಿದ ಹಾಗೆ ಕಂಡರೂ ಕೂಡ ಒಳಗಿಂದ ಅವರು ಇಂದ್ರಿಯಗಳನ್ನ ಮತ್ತೆ ಸವಿಯಲಿಕ್ಕೆ ಪ್ರಾರಂಭಿಸ್ತಾರೆ, ಅಥವಾ ಇಂದ್ರಿಯ ವಸ್ತುಗಳ ಬಗ್ಗೆ ಚಿಂತೆ ಮಾಡ್ಲಿಕ್ಕೆ ಪ್ರಾರಂಭಿಸ್ತಾರೆ. ಆದ್ರೆ ಯಾವಾಗ ಅವರಿಗೆ ಉತ್ತಮವಾದಂತಹ ವಸ್ತು ಸಿಗ್ತದೋ, ಅಂದ್ರೆ ಈ ಇಂದ್ರಿಯ ಭೋಗಕ್ಕಿಂತಲೂ ಒಂದು ಆಧ್ಯಾತ್ಮಿಕವಾದ ವಿಚಾರಗಳು ದೊರಕ್ತದೋ, ಆಗ ಕೃಷ್ಣ ಪ್ರಜ್ಞೆಯಲ್ಲಿ ಅವರು ಮುಂದುವರಿದ ಹಾಗೆ ಈ ಎಲ್ಲ ಭೌತಿಕವಾದಂತಹ ವಿಚಾರಗಳು ದೂರವಾಗ್ತವೆ. ಅದಕ್ಕೆ ಪ್ರತ್ಯೇಕವಾದಂತಹ ಶ್ರಮವನ್ನ ವಹಿಸುವಂತಹ ಅಗತ್ಯವೂ ಕೂಡ ಇರುವುದಿಲ್ಲ. ಹೀಗೆ ಭಗವಂತನು ಇಲ್ಲಿ ಕರ್ಮಯೋಗ ಕರ್ಮ ಸನ್ಯಾಸಕ್ಕಿಂತ ಶ್ರೇಷ್ಠ ಅಂತ ಹೇಳುವಂಥದ್ದು. ಕರ್ಮಯೋಗ ಅಂತ ಹೇಳಿದ್ರೆ ಕಾರ್ಯವನ್ನ ಮಾಡುವುದು, ಕರ್ಮ ಸನ್ಯಾಸ ಅಂತ ಹೇಳಿದ್ರೆ ಕರ್ಮವನ್ನ ಸಂಪೂರ್ಣವಾಗಿ ಬಿಟ್ಟು ಬಿಡುವುದು. ಸಂಪೂರ್ಣವಾಗಿ ಕೆಲಸವನ್ನ ಬಿಟ್ಟು ಬಿಡ್ಲಿಕ್ಕೆ ನಮಗೆ ಸಾಧ್ಯ ಆಗುವುದಿಲ್ಲ. ಸುಮಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಶ್ರೇಯೋ ಭುಕ್ತುಂ ಭೈಕ್ಷೇಮಪೀಹ ಲೋಕೆ ಭಿಕ್ಷೆಯನ್ನು ಬೇಡಿ ಬದುಕುವುದು ಉತ್ತಮ. ಭಗವದ್ಗೀತೆ 2.5. ಹರೇ ಕೃಷ್ಣ ಪ್ರಭುಜಿ. ಹೀಗೆ ಈ ಅರ್ಜುನನ ಹೇಳಿದಂತಹ ಮಾತು ಇದು 2ನೇ ಅಧ್ಯಾಯದ ಪ್ರಾರಂಭದಲ್ಲಿ. ಕೃಷ್ಣ, ನಾನು ಭಿಕ್ಷೆಯನ್ನಾದ್ರೂ ಬೇಡಿ ಬದುಕುತ್ತೇನೆ, ನನಗೆ ಈ ಯುದ್ಧ ಬೇಡ ಅಂತ ಹೇಳಿ ಇಲ್ಲಿ ಅರ್ಜುನನ ಹೇಳುದು. ಅಂದ್ರೆ ಅರ್ಜುನ ಇಲ್ಲಿ ಕರ್ಮ ಸನ್ಯಾಸವನ್ನ ತೆಗೆದುಕೊಳ್ಳಿಕ್ಕೆ ಪ್ರಯತ್ನಿಸ್ತಾ ಇದ್ದಾನೆ. ಆದ್ರೆ ಭಗವಂತ ಅದಕ್ಕೆ ಏನು ಉತ್ತರವನ್ನು ಕೊಡ್ತಾನೆ? ನೇತ್ರ ಮೋಹನ್ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಯೋಗಸ್ಥ ಕುರು ಕರ್ಮಾಣಿ ಸಂಗಂ ತ್ಯಕ್ತಾ ಧನಂಜಯ. ಗೆಲುವು ಸೋಲುಗಳಲ್ಲಿ ಯಾವುದೇ ಆಸಕ್ತಿಯನ್ನು ಇಟ್ಟುಕೊಳ್ಳದೆ ಸಮಚಿತ್ತವಾದ ನಿನ್ನ ಕರ್ತವ್ಯವನ್ನು ಮಾಡು ಅರ್ಜುನ. ಭಗವದ್ಗೀತೆ 2ನೇ ಅಧ್ಯಾಯ 48ನೇ ಶ್ಲೋಕ ಪ್ರಭುಜಿ. ಧನ್ಯವಾದಗಳು. ಹರೇ ಕೃಷ್ಣ. ಹೀಗೆ ಈ ಯೋಗಸ್ಥ, ಈ ಯೋಗದಲ್ಲಿ ಸ್ಥಿತನಾಗಿ ನೀನು ನಿನ್ನ ಕರ್ಮವನ್ನ, ನಿನ್ನ ಕರ್ತವ್ಯವನ್ನ ಮಾಡು. ಯಾಕಂದ್ರೆ ಈ ರೀತಿಯಾಗಿ ಕೆಲಸವನ್ನ ಮಾಡೋದ್ರಿಂದ ಇಂದ್ರಿಯವನ್ನ ನಿಗ್ರಹಿಸುವುದು ಸುಲಭ. ಇಂದ್ರಿಯಗಳನ್ನ ಸಂಪೂರ್ಣವಾಗಿ ನಿಲ್ಲಿಸಿ ಬಿಡುವಂತಹದ್ದು ಸಾಧ್ಯ ಇಲ್ಲ. ಯಾಕಂದ್ರೆ ಇಂದ್ರಿಯಗಳನ್ನ ಸೊನ್ನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಆಸೆಗಳನ್ನ ಸೊನ್ನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಯಾವಾಗ ನಾವು ಭಗವಂತನ ಸೇವೆಯಲ್ಲಿ ನಮ್ಮ ಇಂದ್ರಿಯಗಳನ್ನು ತೊಡಗಿಸ್ತೇವೆ, ಋಷಿಕೇಶ ಸೇವನಂ, ಅಥವಾ ನಮ್ಮ ಆಸೆಗಳನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸ್ತೇವೋ, ಆಗ ಅದು ತಾನಾಗಿಯೇ ಎಲ್ಲ ಇಂದ್ರಿಯಗಳು ಕೂಡ ನಿಯಂತ್ರಣಕ್ಕೆ ಬರ್ತದೆ. ಮಲ್ಲಿಕಾ ಮಾತಾಜಿ. ಕರ್ಮಯೋಗವು ಕರ್ಮ ಸನ್ಯಾಸಕ್ಕಿಂತ ಶ್ರೇಷ್ಠ. ತಯೋಸ್ತು ಕರ್ಮ ಸನ್ಯಾಸ ಕರ್ಮಯೋಗೋ ವಿಶಿಷ್ಯತೆ. ಆದರೆ ಇವೆರಡರಲ್ಲಿ ಭಕ್ತಿ ಸೇವೆಯಲ್ಲಿ ಕೆಲಸವು ಕರ್ಮ ಸನ್ಯಾಸಕ್ಕಿಂತ ಉತ್ತಮ. ಭಗವದ್ಗೀತಾ 5.2.
ಹರೇ ಕೃಷ್ಣ. ಹೀಗೆ ಇಲ್ಲಿ ಭಗವಂತ ಹೇಳೋದು, ಕರ್ಮವನ್ನ ಬಿಟ್ಟು ಬಿಡಬೇಡ ಅರ್ಜುನ, ಯುದ್ಧವನ್ನ ಮಾಡು, ಆದ್ರೆ ಅದನ್ನ ಯೋಗದ ರೀತಿಯಲ್ಲಿ ಮಾಡು. ಯೋಗದ ರೀತಿಯಲ್ಲಿ ಮಾಡುವುದು ಅಂತ ಹೇಳಿದ್ರೆ ಕರ್ಮವಾದ ಫಲವನ್ನ ಭಗವಂತನಿಗೆ ಅರ್ಪಿಸಿ ನೀನು ಕರ್ಮವನ್ನ ಮಾಡಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾ ಇರುವಂತದ್ದು ಭಗವಂತ. ಇಲ್ಲಿ ಒಂದು ಚಟುವಟಿಕೆ ಇದೆ, ಕರ್ಮ ಸನ್ಯಾಸ ಇದಕ್ಕಿಂತ ಕರ್ಮಯೋಗ ಶ್ರೇಷ್ಠವಾಗಿದೆ ಅನ್ನೋದಕ್ಕೆ ನೀವು ಒಂದು ಚಿತ್ರವನ್ನ ಬರಿಬೇಕು. ಚಿತ್ರವನ್ನ ಬರೆಯುವುದು ಅಂತ ಹೇಳಿದ್ರೆ ನೀವು ಕಾರ್ಟೂನ್ಸ್ ಅಥವಾ ಯಾವ್ದಾದ್ರು ಬ್ಲಾಕ್ ಡಯಾಗ್ರಾಮ್ಸ್ ಸುಮ್ನೆ ಒಂದು ಬರೆದು ಅದರಲ್ಲಿ ಅದನ್ನು ವಿವರಿಸಬೇಕು. ರೇಖಾಚಿತ್ರ ಅಂತ ಹೇಳ್ತೇವೆ. ಇದರಲ್ಲಿ ನೀವು ಕೃಷ್ಣನ ಹೇಳಿಕೆಗಳು, ಸಂಸ್ಕೃತ ಶ್ಲೋಕಗಳನ್ನ, ಅನುವಾದಗಳನ್ನ ಸೇರಿಸ್ಕೊಳ್ಬಹುದು. ಭಾವಾರ್ಥವನ್ನ ನೀವು ನೋಡಿ ಅದಕ್ಕೆ ಏನಾದ್ರು ವಿಚಾರಗಳನ್ನು ಸೇರಿಸಬಹುದು. ಉದಾಹರಣೆಗಳು, ಸಾದೃಶ್ಯಗಳು ಇವುಗಳನ್ನೆಲ್ಲ ತಾವು ಸೇರಿಸಬಹುದು. ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗ ಹೇಗೆ ಶ್ರೇಷ್ಠವಾಗಿದೆ ಅನ್ನೋದಕ್ಕೆ ನೀವು ಈಗ ಉತ್ತರವನ್ನ ಕೊಡ್ಬೇಕಾಗ್ತದೆ. ನಿಮ್ಮ ಮತ್ತೆ ಮಾಡುವಂತಹ ಪ್ರೆಸೆಂಟೇಶನ್ ನಲ್ಲಿ ಈ ವಿಚಾರಗಳನ್ನ ತಾವು ಹೇಳಬೇಕು. ಕೃಷ್ಣನು ಇದರ ಬಗ್ಗೆ ಏನು ಹೇಳಿದ್ದಾನೆ, ಪ್ರಭುಪಾದರ ಭಾವಾರ್ಥದಲ್ಲಿ ಏನಿದೆ, ಆಮೇಲೆ ಏನೆಲ್ಲ ಉದಾಹರಣೆಗಳು ಅಥವಾ ಸಾದೃಶ್ಯಗಳು ನಿಮಗೆ ಸಿಗ್ತದೆ ಅಂತ ಹೇಳಿ. ಒಟ್ಟು 5 ಗ್ರೂಪ್ ಅನ್ನ ಮಾಡ್ತಾ ಇದ್ದೇವೆ. ಮೊದಲನೇ ಗ್ರೂಪ್ 2ನೇ ಅಧ್ಯಾಯದ 60-61ನೇ ಶ್ಲೋಕ, 2ನೇ ಗ್ರೂಪ್ 62-63, 3ನೇ ಗ್ರೂಪ್ 67-68, ಆಮೇಲೆ 4ನೇ ಗ್ರೂಪ್ 3ನೇ ಅಧ್ಯಾಯದ 4-5, ಹಾಗೆ 3ನೇ ಅಧ್ಯಾಯದ 6-8, ಅದು 5ನೇ ಗ್ರೂಪ್. ಈಗ ನಾನು 5 ಬ್ರೇಕ್ಔಟ್ ರೂಮ್ಗಳನ್ನ ಮಾಡ್ತಾ ಇದ್ದೇನೆ. ತಾವು ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಚರ್ಚೆಯನ್ನು ಮಾಡಬೇಕು. ಗ್ರೂಪ್ ನಲ್ಲಿ ಒಬ್ಬರು ಡ್ರಾಯಿಂಗ್ ಮಾಡಿದ್ರೆ ಸಾಕು. ನೀವು ಉಳಿದವರು ಅದಕ್ಕೆ ಏನೆಲ್ಲ ವಿಚಾರಗಳು ಬೇಕು ಅಂತ ಹೇಳಿ ತಾವು ತಿಳಿಸಬಹುದು. ಏನಾದ್ರೂ ಇದರ ಬಗ್ಗೆ ಪ್ರಶ್ನೆಗಳಿದ್ರೆ ತಾವು ಕೈ ಮೇಲೆ ಪ್ರಶ್ನೆಗಳನ್ನ ಕೇಳಬಹುದು. ಪ್ರಭುಜಿ ಮತ್ತೊಮ್ಮೆ ಅದು ಹಾಕಿ ಪ್ರಭುಜಿ, ಪ್ರಶ್ನೆಗಳು ಹೇಳಿದ್ರಲ್ಲ. ಎಸ್ ಮ್ಯಾಮ್. ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗ ಹೇಗೆ ಶ್ರೇಷ್ಠವಾಗಿದೆ ಅಂದ್ರೆ ಕರ್ಮವನ್ನೇ ಬಿಟ್ಟು ಬಿಡುವುದು. ಈಗ ನನಗೆ ಊಟ ಮಾಡ್ಬೇಕು, ಊಟ ಮಾಡೋದೇ ಬಿಟ್ಟು ಬಿಡ್ತೇನೆ, ಅದು ಸಾಧ್ಯ ಇಲ್ಲ. ಆದ್ರೆ ಭಗವಂತನಿಗೆ ನೈವೇದ್ಯ ಮಾಡಿ ಊಟ ಮಾಡ್ತೇನೆ, ಅದು ಸಾಧ್ಯ. ಹಾಗೆ ಬೇರೆ ವಿಚಾರಗಳಲ್ಲಿ ಹೇಳುವುದಾದ್ರು, ನಾನು ಪೂರ್ತಿಯಾಗಿ ಈಗ ಯುದ್ಧವನ್ನೇ ಮಾಡುವುದಿಲ್ಲ, ಬಿಟ್ಟು ಬಿಡ್ತೇನೆ, ಭಿಕ್ಷೆ ಬೇಡಿ ಬದುಕ್ತೇನೆ. ಆದ್ರೆ ಭಗವಂತ ಹೇಳುದು ಹಾಗೆ ಮಾಡುದು ತಪ್ಪು. ನೀನು ಯುದ್ಧವನ್ನ ಮಾಡು, ಆದ್ರೆ ಸಾರ್ಥಕ್ಕಾಗಿ ಮಾಡಬೇಡ. ಈ ರೀತಿಯಾಗಿ ಭಗವಂತ ಹೇಳ್ತಾ ಇರುವಂತ. ಯಾರಿಗಾದ್ರೂ ಇದರ ಬಗ್ಗೆ ಪ್ರಶ್ನೆ ಇದೆಯಾ? ಈಗ ಹೇಳಿದಂತ ವಿಚಾರದಲ್ಲಿ ಏನು ಮಾಡಬೇಕು ಅಂತ? ಓಕೆ, ಯಾರಿಗೂ ಪ್ರಶ್ನೆ ಇಲ್ಲ ಅಂತ ಅಂದ್ರೆ ಪ್ರಭುಜಿ, ಈಗ ನೀವು ಹೇಗೆ ಟೀಮ್ ಮಾಡ್ತಿರಲ್ಲ ಆ ಗ್ರೂಪಿನ ಪ್ರಕಾರ ನಾವು ಈ ಶ್ಲೋಕಗಳನ್ನ ಹೌದು, ನೀವು ಯಾವ ಗ್ರೂಪಿಗೆ ಜಾಯ್ನ್ ಆಗ್ತೀರೋ ಆ ಗ್ರೂಪಿಗೆ ನಂಬರ್ ಪ್ರಕಾರ ನೀವು ಈ ಶ್ಲೋಕಗಳನ್ನ ತೆಗೆದುಕೊಳ್ಬೇಕು. ಆಯ್ತು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ನೀವು ಎಲ್ಲವನ್ನು ಕೂಡ ನೋಟ್ ಮಾಡಿ ಇಟ್ಕೊಳ್ಳಿ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲಾ ಶ್ಲೋಕಗಳಲ್ಲೂ ತಗೊಳ್ಬೇಕಾ ಪ್ರಭುಜಿ? ಲೈಕ್ 60-61 ಎಲ್ಲಾನು ತಗೊಳ್ಬೇಕಾ ಅಥವಾ ಯಾವ್ದಾರ ಒಂದು ತಗೊಳ್ಬೋದಾ ಪ್ರಭುಜಿ? ಅಲ್ಲಿರುವುದೇ 2 ಅಲ್ವ ಪ್ರಭು? 2-3 ಅಷ್ಟೇ. ಅಲ್ಲ, ಓಕೆ. 2-3 ಅಷ್ಟೇ, 1 ಅಥವಾ 2, ಹೆಚ್ಚಾದ್ರೆ 3 ಶ್ಲೋಕಗಳು ಇರ್ತವೆ ಅಷ್ಟೇ. ಓಕೆ, ಅಷ್ಟು ತಗೊಳ್ಬೇಕು. ಹೌದು, ಓಕೆ ಪ್ರಭುಜಿ. ಹರೇ ಕೃಷ್ಣ. ಸರಿ. ಸೊ 5 ಗ್ರೂಪ್ ಇದೆ. ಒಂದು ಗ್ರೂಪ್ ನಲ್ಲಿ 3, 6, 7, 8 ಜನ ಇರ್ತೀರಾ. ಒಂದು ಗ್ರೂಪಿಗೆ ಒಂದು ಡಯಾಗ್ರಾಮ್ ಮಾಡಿದ್ರು, ಚಿತ್ರ ಬಿಡಿಸಿದ್ರೆ ಸಾಕು.
ಹರೇ ಕೃಷ್ಣ. ಎಲ್ರು ಕೂಡ ಚಿತ್ರ ಬರ್ದ್ರ ಅನ್ಕೊಳ್ತೇನೆ. ಹೇಗೆ ಕರ್ಮ ಯೋಗ ಅನ್ನುವಂಥದ್ದು ಕರ್ಮ ಸನ್ಯಾಸಕ್ಕಿಂತ ಉತ್ತಮ ಅನ್ನೋದಕ್ಕೆ ನೀವು ಚಿತ್ರವನ್ನ ಬರೀಬೇಕು. ಅದಕ್ಕೆ ಈಗ ಯಾರೆಲ್ಲ ಪ್ರೆಸೆಂಟೇಶನ್ ಮಾಡ್ತಿರೋ ದಯವಿಟ್ಟು ಕೈ ಮೇಲೆ ಎತ್ತಿ ನಿಮ್ಮ ಚಿತ್ರವನ್ನ ಕ್ಯಾಮರಾಗೆ ತೋರಿಸ್ಬೇಕು, ಎಲ್ರಿಗೂ ಕೂಡ ಕಾಣುವ ಹಾಗೆ. ಆಮೇಲೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕು. ನಿಮ್ಮ ಗ್ರೂಪ್ ಅಲ್ಲಿ ಒಬ್ರು ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕು. 2 ನಿಮಿಷಗಳ ಕಾಲ ನಿಮ್ಗೆ ಅವಕಾಶ ಇರ್ತದೆ. ಯಾರು ಎಕ್ಸ್ಪ್ಲೇನ್ ಮಾಡ್ತೀರೋ ಪ್ರಭುಜಿ, ಪ್ರಭುಜಿ ಟೈಮೇ ಸಿಗ್ಲಿಲ್ಲ, ಟೈಮೇ ಆಗ್ಲಿಲ್ಲ. ಇದನ್ನ ನೀವು ಹೋಮ್ವರ್ಕ್ ಆಗಿ ಕೊಡ್ಬೇಕಾಗಿತ್ತು. ಅದ್ರಲ್ಲಿ ಡ್ರಾಯಿಂಗ್ ಬೇರೆ ಪ್ರಭುಜಿ. ಕಷ್ಟ ಆಯ್ತಾ? ಹೌದು, ಸ್ವಲ್ಪ ಡಿಫಿಕಲ್ಟ್ ಆಗಿತ್ತು. ಏನು ಚಿತ್ರ ಮಾಡಿದ್ರೆ ಹೋಮ್ವರ್ಕ್ ಆಗಿ ಪ್ರಭುಜಿ ವರ್ಡ್ ಇದ್ರಲ್ಲಿ ಮಾಡಿದೀವಿ ಮತ್ತೆ ಪ್ರಭುಜಿ ಕಾಪಿ ಪೇಸ್ಟ್ ಮಾಡಿದೀವಿ. ಓಕೆನಾ ಪ್ರಭುಜಿ? ಯಾರು ತೋರಿಸ್ತೀರಾ ಫಸ್ಟ್? ಗೀತಾ ಮೋಹನ್ ಮಾತಾಜಿ. ಪ್ರಭುಜಿ ಸ್ಕ್ರೀನ್ ಶೇರ್ ಮಾಡದ ಪ್ರಭುಜಿ? ಸ್ಕ್ರೀನ್ ಶೇರ್ ಮಾಡ್ತೀರಾ? ಇಲ್ಲ ನೀವು ಕ್ಯಾಮರಾಗೆ ತೋರಿಸಿ ಸರ್. ಓಕೆ, ನೀವು ವರ್ಡ್ ಫೈಲ್ ಅಲ್ಲಿ ಮಾಡಿದ್ರಲ್ವಾ? ಗೀತಾ ಮೋಹನ್ ಮಾತಾಜಿನ? ಹರೇ ಕೃಷ್ಣ ಪ್ರಭುಜಿ. ಓಕೆ, ಗೀತಾ ಮೋಹನ್ ಮಾತಾಜಿ. ಪ್ರಭುಜಿ ರೀನಾ ಪ್ರಭುಜಿ. ಓಕೆ, ಗೀತಾ ಮೋಹನ್ ಮಾತಾಜಿ ಮುಗಿಸ್ತೀವಿ ಆಮೇಲೆ. ಹರೇ ಕೃಷ್ಣ ಪ್ರಭುಜಿ. ಹಾ, ಓಕೆ, ಇದು ನೀವು ಇರೋ ಪೇಂಟಿಂಗ್ ತೋರಿಸ್ತಾ ಇದ್ದೀರಾ? ಓಕೆ, ಇಲ್ಲಿ ಹೇಗೆ ಓಕೆ 5 ಇಂದ್ರಿಯಗಳನ್ನ ನಾವು ಕಂಟ್ರೋಲ್ ಮಾಡ್ಬೇಕು ಅಂತಂದ್ರೆ ಆ ಹಗ್ಗ ಮನಸ್ಸು ಅನ್ನೋ ರೀತಿ, ಮತ್ತೆ ಅದನ್ನ ಕಂಟ್ರೋಲ್ ಮಾಡ್ತಾ ಇರೋದು ಬುದ್ಧಿ. ಆ ಬುದ್ಧಿನ ನಾವು ಕೃಷ್ಣನ ಕೈಗೋ ಇಲ್ಲ ಅವನ ಅಧಿಕೃತ ಗುರುಗಳ ಕೈಗೋ ಕೊಟ್ಟಾಗ ಮಾತ್ರ ಈ 5 ಇಂದ್ರಿಯಗಳನ್ನ ನಾವು ಕಂಟ್ರೋಲ್ ಮಾಡಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ಹಿಂದೆ ಕುಳಿತಿರುವ ಜೀವಾತ್ಮದ ತರ ನಾವು ಆತಂಕದಲ್ಲಿ ಜೀವನವನ್ನ ಸಾಗಿಸ್ಬೇಕಾಗತ್ತೆ. ಇದಕ್ಕೆ ನಾವು ಕೃಷ್ಣ ಮತ್ತೆ ಗುರುಗಳು ಏನಂತ ನಮಗೆ ಜ್ಞಾನವನ್ನ ಕೊಡ್ತಾರೆ ಅಂದ್ರೆ, ಹೇಗೆ ನಾವು ಈ ಇಂದ್ರಿಯಗಳನ್ನು ಋಷಿಕೇಣ ಸೇವೆಯಮ್ಮನ ಹಾಗೆ ಎಲ್ಲಾ ಇಂದ್ರಿಯಗಳನ್ನು ಭಗವಂತನ ಕೈಗೆ ಕೊಟ್ಟು ಮತ್ತೆ ಅವನ ಸೇವೆಯಲ್ಲಿ ತೊಡಗಿಸಿದಾಗ ಮಾತ್ರ ನಮ್ಮಿಂದ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ನಾವು ಸನ್ಯಾಸ ತಗೋತೀವಿ ಅಂತ ಎಲ್ಲಾದ್ರೂ ಹೋದ್ರು ಕೂಡ ನಮ್ಮ ಇಂದ್ರಿಯಗಳು ಅದಕ್ಕೆ ನಮ್ಮನ್ನ ಬಿಡೋದಿಲ್ಲ. ಅಂದ್ರೆ ಈಗ ನಾವು ಮರಳುಗಾಡಿಗೆ ಹೋದ್ರೆ ಅಲ್ಲಿ ತುಂಬಾ ಬಿಸಿಲು ಅನ್ಸುತ್ತೆ, ಹಿಮಾಲಯಕ್ಕೆ ಹೋದ್ರೆ ಚಳಿ ಅನ್ಸುತ್ತೆ, ಅದೇ ರೀತಿ ನಾವು ಕಾಡಿಗೆ ಹೋದ್ರೆ ಪ್ರಾಣಿಗಳಿಂದ ಭಯ ಅನ್ಸುತ್ತೆ. ಇದೆಲ್ಲ ನಮ್ಗೆ ನಾರ್ಮಲ್ ಮನುಷ್ಯನಿಗೆ ಬರುತ್ತೆ. ಆದ್ರೆ ಕಲಿಯುಗದಲ್ಲಿ ಇವ್ರು ಕೊಟ್ಟಿರುವ ಪ್ರಭುಪಾದರು ಕೊಟ್ಟಿರುವ ಸುಲಭವಾದ, ನಮ್ಮ ಗುರುಗಳು ಕೊಟ್ಟಿರುವ ಸುಲಭವಾದ ಹರೇ ಕೃಷ್ಣ ಮಂತ್ರವನ್ನ ನಾವು ಮನೆಯಲ್ಲಿ ಇದ್ಕೊಂಡೆ, ನಾವ್ ಎಲ್ಲಿದ್ದೀವೋ ಅಲ್ಲೇ ಇದ್ಕೊಂಡೆ ಮಾಡೋದ್ರಿಂದ ನಾವು ಇಂದ್ರಿಯಗಳನ್ನ, ಈಗ ಸ್ವಲ್ಪ ಮುಂಚೆ ನಾವೆಲ್ಲರೂ ಹೇಳಿದ್ವಿ ಈಗೆಲ್ಲ ನಮ್ ಇಂದ್ರಿಯಗಳು ಕಂಟ್ರೋಲ್ ನಾವು ತಗೊಂಡ್ವಿ, ಅದರಿಂದ ನಮ್ಗೆ ಏನೆಲ್ಲ ಲಾಭ ಆಗಿದೆ ಅಂತ. ಹಾಗೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗೋದ್ರಿಂದ ನಮ್ಮನ್ನ ನಾವು ಕಾಪಾಡ್ಕೊಬಹುದು ಈ ಇಂದ್ರಿಯಗಳ ಕೊಡುವ ಉಪದ್ರವಗಳಿಂದ ಅಂತ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಆದ್ರೆ ಈ ಚಿತ್ರ ಇದು ತೋರಿಸುವಂಗಿಲ್ಲ, ನೀವು ಮಾಡಿದಂತ ತೋರಿಸ್ಬೇಕು. ಓಕೆ, ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ನಾನೊಂದ್ ಚಿತ್ರ ತೋರಿಸಬಹುದಾ? ಒಂದ್ ನಿಮಿಷ ಮಾಡ್ತೀವಿ, ನಾನು ಇದು ಲೈನ್ ಅಲ್ಲಿ ಛಾಯಾದೇವಿ ಮತ್ತೆ. ಆಯ್ತು ಪ್ರಭುಜಿ, ಇದು ಹೆಂಗೆ ಕ್ಯಾಮ್ರಾ ತೋರಿಸೋದು? ನಾನು ಸುಮ್ನೆ ಹಾಗೆ ಇದ್ ಮಾಡಿದ್ದೀನಿ. ತಿರುಗಿಸಿಡಿ ಮತ್ತೆ ಅಷ್ಟೇ. ಹೇಗೆ ಪ್ರಭುಜಿ? ಕ್ಯಾಮರಾದ ಮುಂದೆ ತಿರುಗಿಸಿಡಿ ಅಷ್ಟೇ. ಕಾಣಿಸುತ್ತಾ ಪ್ರಭುಜಿ? ಕಾಣಿಸುತ್ತಾ? ನೀವು ಕ್ಯಾಮರಾವನ್ನ ಪುಸ್ತಕಕ್ಕೆ ಇಡಿ, ಪುಸ್ತಕ ಅಲ್ಲೇ ಇರ್ಲಿ, ಕ್ಯಾಮರಾವನ್ನ ಅದರ ಮೇಲೆ ಹಾಗೆ ಇಟ್ಬಿಡಿ. ಮೊಬೈಲ್ ಇದು ಮೊಬೈಲ್ ಪ್ರಭುಜಿ. ಹಿಂಗೆ ಅಡ್ಡ ಹಿಡೀರಿ, ಹೀಗೆ ಹಿಡೀರಿ ಅಥವಾ ರೇರ್ ಕ್ಯಾಮರಾ, ಹಿಂದಿನ ಕ್ಯಾಮರಾ ಓದ್ಲಿಕ್ಕೆಲ್ಲ ಆಗಲ್ಲ ಅನ್ಸುತ್ತೆ. ಪ್ರಾಮಾಣಿಕ ವ್ಯಕ್ತಿ ಓದ್ಬೋದು, ಮಿಥ್ಯಾಚಾರಿಗಳು. ಓಕೆ, ಜ್ಞಾನ ಎಕ್ಸ್ಪ್ಲೇನ್ ಮಾಡಿ ಮತ್ತೆ. ಇವ್ರು ಏನ್ ಮಾಡ್ತಾರೆ, ಸುಮ್ನೆ ಕಂಟ್ರೋಲ್ ಮಾಡಿದೀವಿ ನಾವು ಇಂದ್ರಿಯಗಳನ್ನ ಅಂತ ಸುಮ್ನೆ ಆಕ್ಟಿಂಗ್ ಮಾಡ್ತಾ ಇರ್ತಾರೆ ಸುಮ್ನೆ ಬೇರೆಯವ್ರಿಗೆ ಅಂತ. ನೆಕ್ಸ್ಟ್ ಪ್ರಾಮಾಣಿಕ ವ್ಯಕ್ತಿ ಅವನು ಇಂದ್ರಿಯಗಳನ್ನ ನಿಗ್ರಹ ಮಾಡ್ಕೊಂಡು
ಅವನು ಪ್ರಾಮಾಣಿಕವಾಗಿರ್ತಾನೆ, ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತಾನೆ ಅಂತ. ನಿಮ್ಮ ಗ್ರೂಪ್ ನಂಬರ್ ಮಾತಾಜಿ? ಗ್ರೂಪ್ ನಂಬರ್ 5 ಪ್ರಭುಜಿ. 3.6 to 8 ಅಲ್ವಾ? 0.6 7 8. ಓಕೆ. ನೆಕ್ಸ್ಟ್ ಪ್ರಭುಜಿ ಇದು ಅದು ಇಂದ್ರಿಯಗಳನ್ನ ನಿಗ್ರಹ ಮಾಡಿಕೊಂಡು ಅವನು ಕೃಷ್ಣ ಭಕ್ತಿಯಲ್ಲಿ ಇರ್ತಾನೆ. ಅವನು ಕೃಷ್ಣ ಶಾಸ್ತ್ರಗಳಲ್ಲಿ ವಿಧಿಸಿರುವಂತೆ ಅವನು ಪ್ರಾಮಾಣಿಕವಾಗಿ ಅವನ ಎಲ್ಲ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಹೋಗ್ತಾನೆ ಅಂತ. ನಾನು ಅದು ಚಿತ್ರ ಎಲ್ಲ ಬಿಡಿಸ್ಲಿಕ್ಕೆ ಆಗ್ಲಿಲ್ಲ ಪ್ರಭುಜಿ, ಸಡನ್ ಆಗಿ ತೋರಿಸ್ತು. ಪರವಾಗಿಲ್ಲ, ಬ್ಲಾಕ್ ಡಯಾಗ್ರಾಮ್ ಮಾಡಿದ್ರೆ ಪರವಾಗಿಲ್ಲ. ಸೊ ಇಲ್ಲಿ ಇಂದ್ರಿಯ ಭೋಗವನ್ನ ತ್ಯಜಿಸಿದಂತೆ ನಾಟಕ ಮಾಡುವಂತಹ ವ್ಯಕ್ತಿಗಿಂತ ತಾನು ಏನಾಗಿದ್ದೇನೋ ತನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಪ್ರಾಮಾಣಿಕವಾಗಿ ಕೃಷ್ಣ ಪ್ರಜ್ಞೆಯಲ್ಲಿರುವಂತಹ ವ್ಯಕ್ತಿ ಎಷ್ಟೋ ಮೇಲು ಅಂತ ಹೇಳಿ ನಾವು ಅರ್ಥ ಮಾಡಿಕೊಳ್ಬಹುದು. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಪ್ರಭುಜಿ, ನಮ್ ಗ್ರೂಪ್ ಇಂದ ಅರ್ಚನಾ ಅವರು ಹೇಳ್ತಾರೇನೋ, ನಾವು ಡಿಸೈಡ್ ಮಾಡ್ಲಿಲ್ಲ. ಲೀನಾ ಗೌಡ ಅವರು ಇದ್ರು, ಅವ್ರು ಹೇಳ್ಬೋದು ಅನ್ಸುತ್ತೆ. ಯಾರು ಹ್ಯಾಂಡ್ ರೈಸ್ ಮಾಡಿ ನಾನು ಅವಕಾಶ ಕೊಡ್ತೇನೆ. ಓಕೆ, ಮುನಿರಾಜ್ ಪ್ರಭು ಮತ್ತು ಅರ್ಚನಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಆಕ್ಚುಲಿ ಪ್ಲಾನಿಂಗ್ ಮಾಡ್ಬೇಕಾದ್ರೆ ಎಲ್ಲರಿಗೂ ಕನ್ಫ್ಯೂಷನ್ ಆಗ್ತಾ ಇತ್ತು, ಯಾರ್ ಪಾಯಿಂಟ್ ಮಾಡ್ಕೋಬೇಕು, ಯಾರ್ ಡ್ರಾಯಿಂಗ್ ಮಾಡ್ಕೋಬೇಕು, ಯಾರ್ ಪಾಯಿಂಟ್ಸ್ ಹೇಳ್ತಿದ್ದಾರೆ, ಅದೇ ಟೈಮಿಂಗ್ಸ್ ಅಲ್ಲಿ ಕಂಪ್ಲೀಟ್ ಆಯ್ತು ಪ್ರಭುಜಿ. ಹಾಗಾಗಿ ಇಂಡಿವಿಜುವಲ್ ಆಗಿ ಎಲ್ಲರೂ ಬರ್ಕೊಂಡ್ರು. ಸೊ ನಾವು ಸ್ವಲ್ಪ ಏನಂದ್ರೆ ಡ್ರಾಯಿಂಗ್ ಎಲ್ಲ ಮಾಡಿದ್ವಿ. ಅದು ಹೆಂಗೆ ತೋರ್ಸಿದ್ರು ಕೂಡ ಅದು ಹೇಗಿರುತ್ತೆ ಏನೋ ನನಗೆ ಗೊತ್ತಿಲ್ಲ. ನಾವು ಸುಮ್ನೆ ಸ್ಕೆಚ್ ತರ ಮಾಡಿದ್ವಿ ಪ್ರಭುಜಿ. ಹೆಂಗ ಪ್ರಭುಜಿ ನಾನು ಒಂದೇ ಇದ್ರಲ್ಲಿ ಬಾಕ್ಸ್ ಅಲ್ಲಿ 2 ತರ ಮಾಡೋದನ್ನ ಟ್ರೈ ಮಾಡಿದೆ ಪ್ರಭುಜಿ. ಅದ್ ಏನಂದ್ರೆ ಕರ್ಮ ಯೋಗ ಅಂತ ಏನ್ ಮಾಡ್ತಾರೆ, ಈ ನೃಗ ಮಹಾರಾಜಂದು ನಾನು ಎಕ್ಸಾಂಪಲ್ ತಗೊಂಡ್ ಮಾಡಿದ್ದೆ ಪ್ರಭುಜಿ. ಅವರು ಏನ ಕರ್ಮವನ್ನ ಮಾಡ್ತಾ ಇದ್ರು, ಆದ್ರೆ ಭಕ್ತಿಯಲ್ಲಿ ಇರ್ಲಿಲ್ವಲ್ಲ, ಹಾಗಾಗಿ ಅವ್ರು ಮಾಡಿದ್ದೆಲ್ಲ ವೇಸ್ಟ್ ಆಯ್ತು ಅನ್ನೋ ರೀತಿಯಲ್ಲಿ. ಆದ್ರೆ ಭಕ್ತಿಯಲ್ಲಿ ಇದ್ದಿದ್ರೆ ಅದು ಏನಾದ್ರೂ ಉಪಯೋಗ ಆಗ್ತಾ ಇತ್ತು. ನಾವ್ ಏನೇ ಮಾಡಿದ್ರು ಕೂಡ ಭಕ್ತಿ ಇಲ್ಲ ಅಂದ್ರೆ ಅದು ವೇಸ್ಟ್ ಆಗುತ್ತೆ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡೆ ಮಾಡಿದೆ ಪ್ರಭುಜಿ. ಓಕೆ ಮಾತಾಜಿ, ಧನ್ಯವಾದ. ರೀನಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ನಾವು ನಮ್ ಗ್ರೂಪ್ ಅಲ್ಲಿ ಫಸ್ಟ್ ಗ್ರೂಪ್ ಪ್ರಭುಜಿ, ಯಾರು ಪ್ರೆಸೆಂಟ್ ಮಾಡ್ಬೇಕಂತ ಡಿಸ್ಕಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಎಲ್ಲಾರ್ಗು ನಾನ್ ಮಾಡಿದ್ರೆ ಓಕೆ ಅಂತ ಅನ್ಕೊಂಡಿದೀನಿ. ಹರೇ ಕೃಷ್ಣ. ಮಾತಾಜಿ, ನೀವು ಸ್ಕ್ರೀನ್ ಬ್ಯಾಕ್ಗ್ರೌಂಡ್ ಸ್ಕ್ರೀನ್ ನಿಮ್ಮದು ಬಿಡೋದಿಲ್ಲ ಇದು ತೋರಿಸೋದಕ್ಕೆ. ಓಕೆ, ಸ್ಕ್ರೀನ್ ತೆಗಿಬೇಕಾಗುತ್ತೆ. ಸರಿ ಪ್ರಭುಜಿ. ಅಲ್ಲಿ ವಿಡಿಯೋ ಸೆಟ್ಟಿಂಗ್ ಅಲ್ಲಿ ಹೋಗಿ ಬ್ಯಾಕ್ಗ್ರೌಂಡ್ ತೆಗಿಬೇಕು. ಬ್ಯಾಕ್ಗ್ರೌಂಡ್ ಅಂಡ್ ಎಫೆಕ್ಟ್ಸ್ ಅಲ್ಲಿ ನನ್ ಅಂತ ಕೊಡಿ ಪ್ರಭುಜಿ. ಬೇರೆ ಯಾರಿಗಾದ್ರೂ ಕೇಳ್ತಾ ಇರಿ ಪ್ರಭುಜಿ, ನಾನು ಮಾಡ್ತೀನಿ ಪ್ರಭುಜಿ. ನಂಗೆ ಗೊತ್ತಾಗ್ತಾ ಇಲ್ಲ. ಮಲ್ಲಿಕಾ ಮಾತಾಜಿ. ಮಲ್ಲಿಕಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಪ್ರಭುಜಿ. ನಾನು ಡಯಾಗ್ರಾಮ್ ಬರಿತಾ ಇದ್ದೇನೆ, ಪಾಯಿಂಟ್ಸ್ ಮಾತ್ರ ಮಾಡ್ಕೊಂಡಿದ್ದೇನೆ. ನಂದು ತೋರಿಸ್ತೇನೆ. ಡಯಾಗ್ರಾಮ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಅಷ್ಟೊತ್ತಿಗೆ ನೀವು ನನಗೆ ಕೊಟ್ರಿ. ನಾನು ನಮ್ಗೆ ಗೊತ್ತಿಲ್ಲ, ನಾನು ಇದ್ರಲ್ಲಿ ಪರವಾಗಿಲ್ಲ ಪ್ರಭುಜಿ ಬರ್ದಿದ್ದೇನೆ. ನಾನು ಪಾಯಿಂಟ್ಸ್ ಇದೆ ಪ್ರಭುಜಿ. ಓದಿ ಮಾತಾಡಿ. ನಿಮ್ದು ಯಾವ್ದು ಗ್ರೂಪ್? ನಮ್ದು ಗ್ರೂಪ್ 4ನೇ ಗ್ರೂಪ್ 3.4 and 5. ಓಕೆ ಓಕೆ, ಓದಿ ಮಾತಾಡಿ. ಅದೇ ಕರ್ಮ ಸನ್ಯಾಸದಲ್ಲಿ ಕೃಷ್ಣನ ಹೇಳಿಕೆಗಳು. ಕಾರ್ಯ ಮಾಡದೇ ಇರುವುದು ಪ್ರತಿಕ್ರಿಯೆ ಬಿಡುಗಡೆಗೆ ದೊರೆಯುವುದಿಲ್ಲ. ಸೊ ನಾವು ಕಾರ್ಯ ಮಾಡದೇ ಇದ್ರೆ, ಕೆಲಸ ಇಲ್ಲ, ಏನು ಮಾಡದೇ ಇದ್ರೆ ಅದರಿಂದ ಪ್ರತಿಕ್ರಿಯೆ ಬರೋದಿಲ್ಲ ಅಂತ, ಬಿಡುಗಡೆ ಏನು ಆಗೋದಿಲ್ಲ ಅಂತ 1 ಪಾಯಿಂಟ್. 2ನೇ ಪಾಯಿಂಟ್, ವೈರಾಗ್ಯದಿಂದ ನಮ್ಗೆ ಪರಿಪೂರ್ಣತೆ ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಏನು ಕೆಲಸ ಮಾಡಲ್ಲ, ನಾವು ಸನ್ಯಾಸಕ್ಕೆ ತಗೋತೇವೆ, ನಮ್ಗೇನು ಬೇಡ ಅಂತಂದ್ರೆ ಅದರಿಂದ ನಮ್ಗೆ ಪರಿಪೂರ್ಣತೆ ಸಿಕ್ಕುತ್ತೆ ಹೇಳೋದು ಕೂಡ ಅದು ಸಾಧ್ಯ ಇಲ್ಲ ಅಂತ 2ನೇ ಪಾಯಿಂಟ್ ಇಲ್ಲಿ ಕೃಷ್ಣ ಹೇಳಿದ್ದು. ಒಂದು ಪರಿಶುದ್ಧವಾಗದೆ ಸನ್ಯಾಸ ಸ್ವೀಕರಿಸಿ ಮನುಷ್ಯನಿಗೆ ಜಯ ಸಿಕ್ಕುವುದಿಲ್ಲ. ನಾವು ಪರಿಶುದ್ಧ ಆಗದೆ, ಯಾಕೆಂದ್ರೆ ನಮ್ಮ ಕಶ್ಮಲಗಳೆಲ್ಲ ಇದ್ದಿರ್ತವೆ ನಮ್ಮ ಹೃದಯದಲ್ಲಿ, ನಮ್ಮ ಪ್ರಜ್ಞೆಯಲ್ಲಿ ಮತ್ತು ನಮ್ಮ ಮನಸ್ಸಿನಲ್ಲಿ. ಸೊ ಇದನ್ನ ನಾವು ಶುದ್ಧ ಮಾಡ್ಕೊಳ್ದೆ ಬರೀ ಸನ್ಯಾಸ ತಕೊಂಡ್ರೆ ನಮಗೆ ಏನು ಜಯ ಸಿಕ್ಕುವುದಿಲ್ಲ, ಅದರಿಂದ ಪರಿಪೂರ್ಣತೆ ಸಿಕ್ಕುವುದಿಲ್ಲ ಅಂತ ಪ್ರಭುಪಾದರ ಭಾವಾರ್ಥದ ಪಾಯಿಂಟ್ ಇದು. ಮತ್ತು ಇದರಲ್ಲಿ ಕೂಡ ಹೃದಯವು ಶುದ್ಧವಾಗದೆ ಸನ್ಯಾಸ ಸಾಮಾಜಿಕ ಕ್ಷೋಭೆ, ಅಂದ್ರೆ ನಾವು ಯಾವುದು ಶುದ್ಧ ಮಾಡ್ಕೊಳ್ದೆ, ನಾವು ಹೃದಯ ಅಂತರಂಗ ಶುದ್ಧಿ ಮಾಡ್ಕೊಳ್ದೆ ಇದ್ರೆ ನಮ್ಮ ಹೃದಯ, ನಮ್ಮ ಪ್ರಜ್ಞೆ, ನಮ್ಮ ಮನಸ್ಸು ಇದನ್ನ ನಾವು ಶುದ್ಧ ಮಾಡ್ಕೊಳ್ದೆ ಬರೀ ಸನ್ಯಾಸಿ ಅಂತ ನಾವು ತಿಳ್ಕೊಂಡು
ಅದು ಸನ್ಯಾಸಿ ಆದರೆ ಅದು ಸುಳ್ಳು ಸನ್ಯಾಸಿ ಆಗುತ್ತೆ. ಆದ್ರಿಂದ ಇದರಿಂದ ನಮಗೆ ಸಮಾಜಕ್ಕೆ ಕ್ಷೋಭೆ, ಯಾಕಂದ್ರೆ ಸಮಾಜವನ್ನ ಮೋಸ ಮಾಡ್ದಂಗ ಆಗುತ್ತೆ. ಅವ್ರು ಸರಿಯಾದ ಸನ್ಯಾಸ ಅಲ್ಲ ಅದು ಅಂತ ಹೇಳಿ ಒಂದು ಪಾಯಿಂಟ್ ಇದರಲ್ಲಿ ಭಾವಾರ್ಥದಲ್ಲಿ ಇದೆ. ಮತ್ತೆ ಇನ್ನು ಕರ್ಮಯೋಗದ ಬಗ್ಗೆ ಪಾಯಿಂಟು ಭಾವಾರ್ಥದಿಂದನೇ ತಕೊಂಡಿರೋದು ಎಲ್ಲ. ಈ ಕರ್ಮಯೋಗದ ಪಾಯಿಂಟು ಅಲೌಕಿಕ ಸೇವೆಯಿಂದ ಸಾಧಿಸುವುದೆಲ್ಲವನ್ನು ಭಗವಂತ ಸ್ವೀಕರಿಸುತ್ತಾನೆ ಅಂತ ಹೇಳ್ತಾನೆ. ಅಲೌಕಿಕ ಸೇವೆ ಅಂದ್ರೆ ಕೃಷ್ಣ ಪ್ರಜ್ಞೆಯ ಭಕ್ತಿ ಸೇವೆಯಿಂದ ಏನು ಸಾಧಿಸಿದ್ದಾನೆ ಅದೆಲ್ಲವೂ ಕೂಡ ಭಗವಂತ ಸ್ವೀಕರಿಸಿಬಿಡ್ತಾನೆ ಅಂತ ಇಲ್ಲಿ ಒಂದು ಶ್ಲೋಕದಲ್ಲಿ ಒಂದು ಶ್ಲೋಕವನ್ನು ಕೂಡ ಕೋಟ್ ಮಾಡಿದ್ದಾರೆ. ಸ್ವಲ್ಪಮಪಿ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅಂತ ಪ್ರಭುಪಾದರು ಕೋಟ್ ಮಾಡಿದ್ದಾರೆ. ಸ್ವಲ್ಪವನ್ನು ಕೂಡ ನಾವು ಮಾಡಿದ್ರು ಕೂಡ ಅದು ನಮ್ಗೆ ಉಳ್ಕೊಂಡು ಬರುತ್ತೆ, ಮತ್ತೆ ಮುಂದಿನ ಜನ್ಮಕ್ಕೂ ಕೂಡ ಅದು ನಾವು ಕ್ಯಾರಿಯಾನ್ ಆಗುತ್ತೆ. ಅದರಿಂದ ಇದು ಭಕ್ತಿ ಕರ್ಮಯೋಗ ಹೇಳೋದು ಅದು ಮುಖ್ಯ ಆಗುತ್ತೆ. ಎರಡನೆಯದು ಪ್ರತಿಯೊಬ್ಬರು ಕಾರ್ಯ ಮಾಡ್ತಲೇ ಇರ್ಬೇಕು. ಮಾಡದೆ ಇರ್ಲಿಕ್ಕೆ ಯಾವನು ಮನುಷ್ಯನು ಕೂಡ ಕಾರ್ಯ ಮಾಡ್ಲೇ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಭಾವಾರ್ಥದಲ್ಲಿ ಹೇಳಿದೆ. ಏನಾದ್ರೂ ಒಂದು ಕೆಲಸವನ್ನ ಸದಾ ಕಾರ್ಯನಿರತನಾಗಿರ್ತಕ್ಕಂಥದ್ದೇ ಆತ್ಮನ ಸ್ವಭಾವ ಅಂತ ಇದು ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳಿದ್ದಾರೆ. ಸೊ ಈ ದೇಹ ಏರಿದ್ರು ಕೂಡ ಆತ್ಮದಿಂದ ಚಾಲನೆಗೊಳ್ಳುವ ನಿರ್ಜೀವ ಒಂದು ದೇಹ ಒಂದು ನಿರ್ಜೀವದಂತೆ, ಅದಕ್ಕೆ ಆತ್ಮ ಅದಕ್ಕೆ ಚಲನೆ ಕೊಡ್ತದೆ. ಆದ್ರಿಂದ ಈ ಆತ್ಮನನ್ನು ನಾವು ಕೃಷ್ಣ ಪ್ರಜ್ಞೆಯ ಕಾರ್ಯಗಳಲ್ಲಿ ನಾವು ತೊಡಗಿಸ್ಬೇಕು. ಆವಾಗ ಮಾತ್ರ ಅದು ಸರಿಯಾಗುತ್ತೆ. ಇಲ್ಲದಿದ್ರೆ ಅದು ಮಾಯಾಶಕ್ತಿಯ ಕಂಟ್ರೋಲಿಗೆ ಬಂದ್ಬಿಟ್ಟಿದೆ. ಈ ಮಾಯಾಶಕ್ತಿಯ ಕಂಟ್ರೋಲಿಂದ ನಾವು ಆತ್ಮವನ್ನ ಶುದ್ಧಗೊಳಿಸ್ಬೇಕು. ಆಗ ಮಾತ್ರ ಆ ಶುದ್ಧಗೊಳಿಸ್ಲಿಕ್ಕೆ ಶಾಸ್ತ್ರದ ವಿಧಿಗಳಲ್ಲಿ ಇರ್ತಕ್ಕಂತಹ ವಿಧಿಸಿದ ಕರ್ತವ್ಯಗಳನ್ನು ನಾವು ಮಾಡ್ಲೇಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ. ಪ್ರಭುಜಿ ಇಷ್ಟು ಪಾಯಿಂಟ್ ನಾವು ಮಾಡಿದ್ದೇವೆ. ಹರೇ ಕೃಷ್ಣ. ಹರೇ ಕೃಷ್ಣ. ಕರ್ಮಯೋಗವೇ ಕರ್ಮ ಸನ್ಯಾಸಕ್ಕಿಂತ ಉತ್ತಮ. ಈಗ ಇಲ್ಲಿ ಕೈ ಮೇಲೆ ಎತ್ತಿರುವವರಲ್ಲಿ ಯಾರೆಲ್ಲ ಮಾತನಾಡ್ಲಿಲ್ಲ ಅಂದ್ರೆ ಈಗ 3 ಜನ ಆಯ್ತು ನಿಮ್ಮ ಗ್ರೂಪ್. ಒಂದು ಗ್ರೂಪ್ ಅಲ್ಲಿ ಒಬ್ರು ಮಾತ್ರ ಸಾಕು, ಯಾಕಂದ್ರೆ ಎಲ್ರಿಗೂ ಕೈ ಮೇಲೆ ಎತ್ತಲಿಕ್ಕೆ ಕೊಟ್ರೆ ಇಲ್ಲಿ ಸಮಯಾವಕಾಶ ಕಡಿಮೆ ಇದೆ. ಒಂದ್ ನಿಮಿಷ, ನಾನು ಎಲ್ಲರ ಹ್ಯಾಂಡ್ ಡೌನ್ ಮಾಡ್ತೇನೆ. ಹರೇ ಕೃಷ್ಣ. ಒಬ್ರು ಮಾಡಿರ್ಬೇಕು. ಹರೇ ಕೃಷ್ಣ. ಪ್ರಭುಜಿ ಅಂದ್ರೆ ಸಮಯ ಸಾಲಿಲ್ಲ. ನಾನು ಗ್ರೂಪ್ 4 ಮಲ್ಲಿಕಾ ಮಾತಾಜಿ ಅವರಿಂದ ನಾವು ಚಿತ್ರ ಬಿಡಿಸಿರ್ಲಿಲ್ಲ, ಹಾಗಾಗಿ ನಾನ್ ಬಿಡಿಸಿದ್ದೀನಿ. ಅದನ್ನ ನಿಮ್ಗೆ ತೋರಿಸಬಹುದಾ? ಈಗ ಮಲ್ಲಿಕಾ ಈಗ ತೋರಿಸ್ಲಾ ಪ್ರಭುಜಿ? ತೋರಿಸ್ಲಾ? ಸ್ವಲ್ಪ ಮಾಡಿದೀನಿ ಪ್ರಭುಜಿ. ಪಾಯಿಂಟ್ಸ್ ಅನ್ನ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ. ಇದು ಸ್ಟ್ರೈಟ್ ಆಗಿ ಇಡೀರಿ, ಸ್ವಲ್ಪ ಹೊತ್ತು ಅದು ಇದಾಗುತ್ತೆ, ಫೋಕಸ್ ಆಗುತ್ತೆ. ಹಾಗೆ ಇಟ್ಕೊಳ್ಳಿ, ಸ್ವಲ್ಪ ಹೊತ್ತು ಹಾಗೆ ಇಟ್ಕೊಳ್ಳಿ. ಹಾಗೆ ಅದು ಕ್ಯಾಮರಾ ಫೋಕಸ್ ಆಗುತ್ತೆ. ಸ್ವಲ್ಪ ಹೊತ್ತು ಇಟ್ಕೊಳ್ಳಿ, ಹಾಗೆ ಶೇಕ್ ಮಾಡಬೇಡಿ. ಹಾಗೆ ಇಟ್ಕೊಳ್ಳಿ, ಒಂದೇ ತರ ಇಡಿ. ಬರಡು ಭೂಮಿ ಕರ್ಮಯೋಗ ಅಷ್ಟು ದೊಡ್ಡ ಇಲ್ಲ ಪ್ರಭುಜಿ, ಅಷ್ಟು ಇದಿಲ್ಲ. ನಾನು ಇಲ್ಲಿ ಇದು ಹೇಳ್ತಾ ಇದ್ದೇನೆ ಪ್ರಭುಜಿ, ಕರ್ಮಯೋಗವು ಕರ್ಮ ಸನ್ಯಾಸಕ್ಕಿಂತ ಶ್ರೇಷ್ಠ ಹೇಗೆ ಅಂತ. ಇಲ್ಲಿ ನಾನು ಮೊದಲೇದು ಮಳೆ ಇದನ್ನ ತೋರಿಸಿದ್ದೀನಿ. ಮಳೆ ಇದ್ದಾಗ ಅಂದ್ರೆ ಇಂದ್ರ ತನ್ನ ಕೆಲಸ ಮಾಡ್ತಾ ಇರೋದು, ಮತ್ತೆ ಇಲ್ಲಿ ಮಳೆ ಇಲ್ಲ. ಆವಾಗ ಏನಾಗತ್ತೆ ಅಂತಂದ್ರೆ ಈ ಕರ್ಮ ಸನ್ಯಾಸಕ್ಕಿಂತ ಕರ್ಮ ಯೋಗ ಹೇಗೆ ಶ್ರೇಷ್ಠ ಆಗತ್ತೆ ಅಂತ ಅವ್ರು ಮಾಡಿರೋದ್ರಿಂದಾನೇ ಈ ತರ ಎಲ್ಲಾ ನಿಸರ್ಗದಿಂದ ಬಹಳ ಜೀವಿಗಳು ಅದರ ಉಪಯೋಗವನ್ನ ಪಡಿತಾ ಇದ್ದಾರೆ. ಇರ್ಲಿಲ್ಲ ಅಂದ್ರೆ ಪಡಿಲಿಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ. ಇಲ್ಲಿ ನಾನು 3ನೇದು ಗಾಳಿ ಇದೆ ವರುಣನಿಂದ. ಸೊ ಸೂರ್ಯನಿಂದ ನಮ್ಗೆ ಭೂಮಿಗೆ ಈ ತರಕಾರಿಗಳು ಹಣ್ಣು ಹಂಪಲಗಳು ಬೆಳೆಯೋದು. ಸಪೋಸ್ ಇರ್ಲಿಲ್ಲ ಅಂತಂದ್ರೆ ಎವ್ರಿವೇರ್ ದರ್ ಶುಡ್ ಬಿ ಅ ಬ್ಲಾಕ್. ಕಾಣಿಸ್ತಾ ಇದೆ ಅನ್ಕೊಳ್ತೇನೆ ಪ್ರಭುಜಿ. ನೀವು ಹೇಳೋದು ಅಂದ್ರೆ ಈಗ ದೇವತೆಗಳು ಕೆಲಸ ಮಾಡ್ಬೇಕು ಅಂತ ಹೇಳಿ ಅಲ್ಲ ಪ್ರಭುಜಿ, ಅಂದ್ರೆ ನಾನು ಅವ್ರ ಮೂಲಕ ಅವ್ರು ಮಾಡ್ತಾ ಇದಾರೆ ಅಂತಂದ್ರೆ ನಾವು ಮಾಡ್ಲೇಬೇಕು ಪ್ರಭುಜಿ. ಉದಾಹರಣೆಯಾಗಿ ತಗೊಂಡು ಕರ್ಮಯೋಗ ಕರ್ಮ ಸನ್ಯಾಸಕ್ಕಿಂತ ಶ್ರೇಷ್ಠವಾದದ್ದು, ಅದರಿಂದ ಉಪಯೋಗ ಇದೆ. ಈಗ ನಾವು ಮಾಡಿದ್ರು ಕೂಡ ನಮ್ಮ ಕರ್ಮ ಇತರರಿಗೆ ಉಪಯೋಗವನ್ನ ಕೊಡಬಹುದು. ಸೊ ಈಗ ಮಗು ನಾವು ಹೆರ್ತೀವಿ, ನಾನೇನು ನನ್ನ ಕಾರ್ಯನೇ ಮಾಡೋದಿಲ್ಲ, ಆಯ್ತು ಅದು ಹೊರಗೆ ಬಂತು ತನ್ನ ಕಾರ್ಯ ತಾನು ಮಾಡ್ಕೊಳ್ಳಿ ಅಂತಂದ್ರೆ ಸಾಧ್ಯ ಆಗೋದಿಲ್ಲ ಪ್ರಭುಜಿ. ಸೊ ಹಾಗಾಗಿ ನಾವು ಮುಂದಿನ ಕಾರ್ಯನ ಏನು ಇದೆ ಅದ್ ಮಾಡ್ಲೇಬೇಕು. ಇಲ್ಲಿ ಪ್ರಭುಪಾದವರ ಅಂದ್ರೆ ಕೃಷ್ಣನ ಹೇಳಿಕೆ ಈ ಒಂದು 3ನೇ ಅಧ್ಯಾಯದ 4 ಮತ್ತು 5ನೇ ಶ್ಲೋಕದಲ್ಲಿ ವೈರಾಗ್ಯದಿಂದ ಪರಿಪೂರ್ಣತೆ ಸಾಧ್ಯವಿಲ್ಲ ಅಂತ ಕೃಷ್ಣ ಹೇಳಿದ್ದಾರೆ. ಮತ್ತೆ ಪ್ರಕೃತಿಯಿಂದ ಬಂದ ಗುಣಗಳಿಗೆ ಅನುಗುಣವಾಗಿನೇ ನಾವು ಕರ್ಮ ಮಾಡ್ಬೇಕು. ಅಂದ್ರೆ ಇವೆಲ್ಲ ಪ್ರಕೃತಿಯಿಂದ ಬಂದ ಗುಣಗಳೇ ನಾನೀಗ ನಿಮ್ಗೆ ತೋರಿಸಿರೋದು. ಸೊ ಅದನ್ನ ನಾವು ಮನುಷ್ಯರಾಗಿ ತಿಳಿದವರಾಗಿ ಜ್ಞಾನಿಗಳಾಗಿ ಅದನ್ನ ತಿಳ್ಕೊಂಡು ನಮ್ಮ ಕರ್ಮಗಳನ್ನ ನಾವು ಮಾಡ್ಬೇಕು. ಪ್ರಭುಪಾದವರ ಹೇಳಿಕೆಯೊಂದು ನಾನು ಇದು ಮಾಡ್ತಾ ಇದ್ದೆ ಪ್ರಭುಜಿಲಿ. ಅಂದ್ರೆ
ಐಹಿಕ ಶಕ್ತಿಯೊಡನೆ ಸಂಪರ್ಕವಿದ್ದಾಗ ಆತ್ಮವು ಐಹಿಕ ಗುಣವನ್ನ ಪಡೆದುಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಈಗ ಮಾತಾಜಿಯವರು ಮಲ್ಲಿಕಾ ಮಾತಾಜಿಯವರು ಪ್ರಭುಪಾದವರ ಹೇಳಿಕೆಗಳನ್ನ ಹೇಳಿದ್ದಾರೆ. ಮತ್ತೆ ಜೊತೆಗೆ ಒಂದು ಕೋಟ್ ಅನ್ನು ಕೂಡ ಅವರು ಕೊಟ್ರು. ಅದು ಡಿಸ್ಕಸ್ ಮಾಡಿದ್ವಿ ಗ್ರೂಪ್ ಅಲ್ಲಿ, ಸ್ವಲ್ಪ ಮಪ್ಪೆಸ ಧರ್ಮಸಿ, ಅದನ್ನು ಮಾತಾಜಿಯವರು ಹೇಳಿದ್ದಾರೆ. ಮತ್ತೆ ಇನ್ನೊಂದು ಸಾದೃಶ್ಯ ಒಂದು ಹೇಳ್ಬೇಕಿತ್ತು ಪ್ರಭುಜಿ. ಸಾದೃಶ್ಯ ಸಾದೃಶ್ಯ ಇದೆ ಅಂತ ಅನ್ಕೊಳ್ತೀನಿ ಪ್ರಭುಜಿ, ಸೂರ್ಯಂದು. ಹರೇ ಕೃಷ್ಣ. ಹರೇ ಕೃಷ್ಣ. ಅತ್ರಿಮುನಿ ಪ್ರಭು ಹರೇ ಕೃಷ್ಣ. ಅನ್ಮ್ಯೂಟ್ ಪ್ರಭು, ನಿಮ್ದು ವಾಯ್ಸ್ ಕೇಳ್ತಾ ಇಲ್ಲ. ಅನ್ಮ್ಯೂಟ್ ಆಗಿದೆ ಬಟ್ ವಾಯ್ಸ್ ಕೇಳ್ತಾ ಇಲ್ಲ. ಮೈಕ್ರೋಫೋನ್ ಪ್ರಾಬ್ಲಮ್ ಇದೆಯಾ ಅಂತ. ಪ್ರಾಬ್ಲಮ್ ಇದೆ ಪ್ರಭು, ಮೈಕ್ ಪ್ರಾಬ್ಲಮ್ ಇದೆ. ಹರೇ ಕೃಷ್ಣ. ಎಸ್. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ನಮ್ಮ ಗ್ರೂಪ್ ಅಲ್ಲಿ ಇಬ್ರು ಮಾತಾಜಿ ಇದ್ರು. ಅವರ ಆಶೀರ್ವಾದದೊಂದಿಗೆ ನಾನು ಡಯಾಗ್ರಾಮ್ ಮಾಡಿದ್ದೇನೆ. ನೋಡಿ ಪ್ರಭು, ನಾನು ಮಿಡ್ಲ್ ಅಲ್ಲಿ ಮನಸ್ಸನ್ನು ತಗೊಂಡೆ ಪ್ರಭು. ಯಾಕಂದ್ರೆ ಮೊದಲನೇ ಶ್ಲೋಕದಲ್ಲಿ ಮನಸ್ಸಿನ ಬಗ್ಗೆ ಕೊಟ್ರಲ್ಲ, ಮನಸ್ಸಿಂದ ಹೇಗೆ ಅದು ಹೊರಗೆ ಹೋದ್ರೆ ನಂತರ ಅಲ್ಲಿ ಒಂದು ತೋರ್ತಾ ಉಂಟು ಪ್ರಭು. 5 ಭಾಗ ಮಾಡಿದೆ. ಒಂದು ಕಣ್ಣು, ಮತ್ತೆ ಒಂದು ಮೂಗು, ಇಂದ್ರಿಯಗಳನ್ನು ಬಿಡಿಸಿ ಅದಕ್ಕೊಂದೊಂದು ಪ್ರಾಣಿಯನ್ನ ಕೊಟ್ಟೆ. ಸೊ ಈಗ ಕಣ್ಣು ತಗೊಂಡ್ರೆ ಅದಕ್ಕೊಂದು ಹುಳ ಅಂತ ತಗೊಂಡೆ. ಒಂದು ಎಕ್ಸ್ಪ್ಲೈನ್ ಮಾಡೋದು ಪ್ರಭು ಅದನ್ನ. ಅದು ಹೇಗೆ ತನ್ನ ಇಂದ್ರಿಯ ನಿಗ್ರಹ ಮಾಡದೆ ಅದು ಜೀವವನ್ನು ಕಳ್ಕೊಳ್ತಾ ಉಂಟು. ಅದೇ ಕಣ್ಣನ್ನ ಭಗವಂತ ಜಗನ್ನಾಥನ, ಅಥವಾ ಇಲ್ಲಿ ಜಗನ್ನಾಥನ ಚಿತ್ರ ಉಂಟು. ಜಗನ್ನಾಥನ ದರ್ಶನದಲ್ಲಿ ಇಟ್ರೆ ಮೇಲೆ ಟಾಪ್ ಅಲ್ಲಿ ಇದೆ ನೋಡಿ ಪ್ರಭು. ಭಗವಂತನ ದರ್ಶನದಲ್ಲಿ ನಾವು ಹೇಗೆ ನಾವು ಇಂದ್ರಿಯದ ಪರಿಪೂರ್ಣತೆ ಆಗ್ಬಹುದು. ನಂತರ ನೆಕ್ಸ್ಟ್ ಬಂದು ಇದು ಯಾವುದು, ಕಣ್ಣು ಆಯ್ತಲ್ಲ ಪ್ರಭು. ನೆಕ್ಸ್ಟ್ ಕಿವಿ ಬಂದು ಒಂದು ಜಿಂಕೆ ಅದಕ್ಕೆ ರೆಪ್ರೆಸೆಂಟ್ ಮಾಡಿದ್ದೀನಿ ಪ್ರಭು. ಜಿಂಕೆ ಹೇಗೆ ಅರಣ್ಯದಲ್ಲಿ ಅದನ್ನ ಒಂದು ಮ್ಯೂಸಿಕ್ ಅನ್ನೆಲ್ಲ ತೋರಿಸ್ಬಿಟ್ಟು ಅದರ ಇಂದ್ರಿಯಗಳನ್ನ ಅದರ ವೀಕಲ್ಲ ಅದು ಇಂದ್ರಿಯ, ಅದು ಆ ಮ್ಯೂಸಿಕ್ ಹತ್ರ ಬಂದು ಸಿಕ್ಕಿ ಅದನ್ನು ಕೊಲ್ತಾರೆ. ಸೊ ಹಾಗೆ ನಾವು ಕೃಷ್ಣನ ಒಂದು ಭಕ್ತಿ ಸೇವೆಯಲ್ಲಿ ಬರುವಂತ ಶ್ರವಣ, ಈ ಕೃಷ್ಣ ಮಂತ್ರ, ಕೀರ್ತನೆ ಎಲ್ಲ ಕೇಳಿ ನಾವು ಇಂದ್ರಿಯಗಳಿಂದ ಮೇಲೆ ಬರ್ಬಹುದು, ಅದನ್ನ ರೆಪ್ರೆಸೆಂಟ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದು ಮೀನು. ಈ ನಾಲಿಗೆಯನ್ನ ಅದಕ್ಕೆ ಮೀನ್ ಅಂತ ತಗೊಂಡಿದ್ದೀನಿ. ಹೇಗೆ ಈ ಮೀನುಗಾರರು ನಾಲಿಗೆ ಒಂದು ವೀಕ್ನೆಸ್, ಮೀನಿನ ವೀಕ್ನೆಸ್ ಅಂದ್ರೆ ನಾಲಿಗೆ. ಸೊ ಅದಕ್ಕೆ ಮೀನಿಗೆ ಅದಕ್ಕೇನು ಎರೆ ಹಾಕ್ಬಿಟ್ಟು, ಹುಳ ಹಾಕ್ಬಿಟ್ಟು ಅದನ್ನ ಹಿಡಿತಾರೆ. ಸೊ ಹಾಗೆ ನಾವು ಕೂಡ ಕೃಷ್ಣ ಭಕ್ತಿ ಪ್ರಜ್ಞೆಯಿಂದ ಹೊರಗಿರುವಂತ ಆಹಾರಗಳನ್ನು ಸೇವಿಸಿ ನಾವು ಹೇಗೆ ಅಂದ್ರೆ ಅದು ಹೇಗೆ ಸಾಯ್ತಾ ಉಂಟು, ಹಾಗೆ ನಾವು ಕೃಷ್ಣ ಪ್ರಸಾದವನ್ನು ಸ್ವೀಕರಿಸುವುದರಿಂದ ಹೇಗೆ ನಾವು ಮೇಲ್ ಬರ್ಬಹುದು ಅಂತ ಒಂದು ವಿಚಾರವನ್ನು ಇಲ್ಲೇ ಮುಂದಿಟ್ಟಿದ್ದೀನಿ ಪ್ರಭು. ನೆಕ್ಸ್ಟ್ ಬಂದು ಆನೆ, ಚರ್ಮಕ್ಕೆ ಸಂಬಂಧಪಟ್ಟಿದ್ದು. ಸೊ ಆನೆ ಹೇಗೆ ಅದೊಂದು ಹೆಣ್ಣ ಆನೆ ಒಂದು ಅದು ಇಟ್ಟು ಬಿಟ್ಟು ಅದಕ್ಕೆ ಹೊಂಡ ತೋಡಿ, ಸೊ ಆ ಗಂಡ ಆನೆ ಬಂದು ಹೇಗೆ ಹೊಂಡಕ್ಕೆ ಬಿದ್ಮೇಲೆ ಅದನ್ನ ಹಿಡ್ಕೊಂಡು ಹೋಗ್ತಾರೆ. ಸೊ ಅದೊಂದು ಇಂದ್ರಿಯವನ್ನು, ಚರ್ಮವನ್ನು ಕಂಟ್ರೋಲ್ ಮಾಡಲಾಗದೆ ಅದು ಹೇಗೆ ಸಾಯ್ತಾ ಉಂಟು, ಹಾಗೆ ನಾವು ಕೂಡ ನಮ್ಮ ಇಂದ್ರಿಯಗಳಿಂದ ಕೃಷ್ಣ ಪ್ರಜ್ಞೆಯವರ ಮಕ್ಕಳನ್ನು ಪಡೆಯುವುದರಿಂದ ನಾವು ಹೇಗೆ ಒಂದು ಚರ್ಮವನ್ನು ಹೇಗೆ ಕೃಷ್ಣ ಭಕ್ತಿಯಲ್ಲಿ ಉಪಯೋಗಿಸಿಕೊಳ್ಳೋದ್ರಿಂದ ನಾವು ಹೇಗೆ ಉತ್ತಮರಾಗಬಹುದು ಅಂತ ಅದನ್ನ ರೆಪ್ರೆಸೆಂಟ್ ಮಾಡಿದ್ದೀನಿ ಪ್ರಭು. ಸೊ ಆಯ್ತು ಪ್ರಭು ಇಲ್ಲಿ. ಧನ್ಯವಾದ ಪ್ರಭು, ಬಹಳ ಚೆನ್ನಾಗಿ ಬಿಡಿಸಿದ್ದೀರಾ ಚಿತ್ರಗಳನ್ನು. ತುಂಬಾ ಯೋಚನೆ ಮಾಡಿದ್ದೀರಾ ಮಾತ್ರ ನೀವು. ಮನಸ್ಸನ್ನ 5 ಇಂದ್ರಿಯಗಳು, ಅದಕ್ಕೆ 5 ವಿಷಯಗಳು, ಆಮೇಲೆ ಅದಕ್ಕೆ ಪರಿಹಾರ, ಸಮಸ್ಯೆಗಳು ಎಲ್ಲವನ್ನು ಕೂಡ ತುಂಬಾ ಚೆನ್ನಾಗಿ ಬಿಡಿಸಿದ್ದೀರಾ. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಕ್ರಿಯೇಟಿವ್ ಆಗಿ ಮಾಡಿದ್ದೀರಾ. ರಾಜಿ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಡ್ರಾಯಿಂಗ್ ಬರೋದಿಲ್ಲ, ಜಸ್ಟ್ ಒಂದು ಡಯಾಗ್ರಾಮ್ ಹಾಕಿದ್ದೀನಿ, ಕಾಣಿಸ್ತಿದೆ ಪ್ರಭುಜಿ. ಒಂದ್ ನಿಮಿಷ ಮಾತಾಜಿ, ನಾನು ಸ್ಪಾಟ್ ಲೈಟ್ ಮಾಡ್ತೇನೆ. ಸ್ವಲ್ಪ ಹತ್ರ ಹಿಡೀರಿ. ಇದ್ರಲ್ಲಿ ನಮ್ದು 2ನೇ ಇದು ಗ್ರೂಪ್. ಅದ್ರಲ್ಲಿ ಅದ್ರಲ್ಲಿ 62, 63. ಅದ್ರಲ್ಲಿ 2 ಪಾಯಿಂಟ್ ಬರುತ್ತೆ, ಶಿವ ಮತ್ತೆ ಪಾರ್ವತಿ.
ಇದು 1 ಪಾಯಿಂಟ್. ಅವ್ರಿಗೆ ಕರ್ಮ ಸನ್ಯಾಸ ಮತ್ತೆ ಕರ್ಮ ಯೋಗಕ್ಕೆ ಹರಿದಾಸ್ ಠಾಕೂರ್ ಮತ್ತೆ ಮಾಯಾದೇವಿ. ಕರ್ಮ ಸನ್ಯಾಸ ಅಂದ್ರೆ ಪಾರ್ವತಿ ಇಂದ್ರಿಯ ಭೋಗಕ್ಕೋಸ್ಕರ ಶಿವನ ಕೇಳಿದಾಗ ಅವರು ಒಪ್ಕೋಬೇಕಾಗುತ್ತೆ. ಅಲ್ಲಿ ಇಂದ್ರಿಯ ಇದು ವಿಫಲ ಆಗುತ್ತೆ. ಹರಿದಾಸ್ ಠಾಕೂರ್ ಅದೇ ತರ ಅವ್ರು ಕೃಷ್ಣ ಭಕ್ತರಾಗಿ ಜಪ ಮಾಡುವಾಗ ಮಾಯಾದೇವಿ ಬಂದು 3 ದಿವಸ ಆದ್ರೂ ಅವ್ರನ್ನ ಅವ್ರಿಗೆ ಅಂದ್ರೆ ಇಂದ್ರಿಯ ಸುಖಕ್ಕಾಗಿ ಕೇಳಿದಾಗ ಹರಿದಾಸ್ ಠಾಕೂರ್ ಕೃಷ್ಣ ಭಕ್ತಿಲಿರೋದ್ರಿಂದ ಅವರನ್ನೇ ಚೇಂಜ್ ಮಾಡ್ತಾರೆ. ಸೊ ಇದೆರಡು ಉದಾಹರಣೆ ಆಗುತ್ತೆ. ಮತ್ತೆ ಫುಡ್ದು 63 ಅಲ್ಲಿ ಬರುತ್ತೆ. ನಿರಾಕಾರವಾದಿಗಳು ಕೃಷ್ಣ ಪ್ರಜ್ಞೆ ಅಂದ್ರೆ ಅವ್ರಿಗೆ ಬರೀ ಪ್ಲೇನ್ ಆಗಿ ತಿನ್ಬೇಕು, ಹಾಡ್ ಹೇಳ್ಬಾರ್ದು, ಈ ತರ ಎಲ್ಲ ಭೋಗ ಅಂದ್ರೆ ಇಂದ್ರಿಯ ಸುಖ ಮಾಡಬಾರ್ದು ಅಂತ ಅವರು ತುಂಬಾ ಕೃತಕವಾಗಿ ಕಂಟ್ರೋಲ್ ಮಾಡಕ್ ಟ್ರೈ ಮಾಡ್ತಾರೆ. ಆದ್ರೆ ಭಕ್ತರಾದವರು ಅದೇ ಕೆಲಸ ಕೃಷ್ಣ ಪ್ರಜ್ಞೆಯಲ್ಲಿ ಇಂದ್ರಿಯ ಅಂದ್ರೆ ಕೃಷ್ಣನಿಗೆ ಅರ್ಪಿಸಿ ಆ ಪ್ರಸಾದ ತಿಂದು ಅವರು ಅದರಿಂದ ಅವರ ಕರ್ಮ ಯೋಗನ ಮಾಡ್ತಾರೆ ಅಂತ ಇದೆರಡು ಡಿಫ್ರೆನ್ಸ್. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಉಮಾ ಕುಲಕರ್ಣಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಇದು ಅತ್ರಿಮುನಿ ಪ್ರಭು ಹೇಳಿದ್ದಾರೆ, ಆದ್ರೆ ಪಾಯಿಂಟ್ಸ್ ಗಳು ಕವರ್ ಆಗಿರ್ಲಿಲ್ಲ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಕೃಷ್ಣನ ಹೇಳಿಕೆ ಇದ್ರಲ್ಲಿ ಅಂದ್ರೆ ಯಾರು ತನ್ನ ಇಂದ್ರಿಯಗಳನ್ನು ಅವುಗಳ ವಸ್ತುಗಳಿಂದ ತಡೆದಿರ್ತಾನೋ ಆತನು ನಿಶ್ಚಯವಾಗಿಯೂ ಸುರಬುದ್ಧಿವನು ಅಂತ ಹೇಳ್ತಾರೆ. ಭಾವಾರ್ಥದಲ್ಲಿ ಪ್ರಭುವಾದ ಹೇಳೋದಂದ್ರೆ ಎಲ್ಲಾ ಇಂದ್ರಿಯಗಳು ಭಗವಂತನ ಸೇವೆಯಲ್ಲಿ ತೊಡಗಿರಬೇಕು. ಅವುಗಳಲ್ಲಿ ಒಂದು ಇಂದ್ರಿಯ ಸಹ ಭೋಗದಲ್ಲಿ ತೊಡಗಿದರೆ ಅದು ಭಕ್ತನನ್ನ ಅಲೌಕಿಕ ಪ್ರಗತಿಗೆ ಅದರಿಂದ ಬೇರೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಉದಾಹರಣೆ ತಗೊಂಡಾಗ ಅಂಬರೀಷನ್ ಮಹಾರಾಜನ ತಗೋತಾ ಇದ್ದಾರೆ. ಅಂದ್ರೆ ಒಂದು ಪ್ರತಿಯೊಂದು ಇಂದ್ರಿಯಗಳು ಹೇಗೆ ಕೃಷ್ಣನ ಪ್ರಜ್ಞೆಯಲ್ಲಿ ತೊಡಗಿರುತ್ತೋ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ನೆಕ್ಸ್ಟ್ ಸಾದೃಶ್ಯಗಳಲ್ಲಿ ಮಾರುತವು ನೀರಿನಲ್ಲಿರುವ ದೋಣಿಯನ್ನು ಹೇಗೆ ಹೊಡೆಸ್ಕೊಂಡು ಹೋಗುತ್ತೋ ಅದೇ ರೀತಿಯಲ್ಲಿ ಅಲ್ದಾಡುವ ಇಂದ್ರಿಯಗಳು ಸಹ ಇಂದ್ರಿಯಗಳಲ್ಲಿ ಒಂದನ್ನು ಮನಸ್ಸು ನೆಟ್ಟರು ಸಹ ಮನುಷ್ಯನ ಬುದ್ಧಿಶಕ್ತಿಯು ಅಪಹರಿಸಬಲ್ಲದು ಅಂತ ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಶೀಲಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ನಮ್ಮ ಗ್ರೂಪ್ ಇಂದ ಛಾಯಾ ಮಾತಾಜಿ ಮತ್ತೆ ಅರ್ಚನಾ ಮಾತಾಜಿ ಚಿತ್ರವನ್ನ ಪ್ರೆಸೆಂಟ್ ಮಾಡಿದ್ದಾರೆ. ನಾನು ಅದ್ರ ಬಗ್ಗೆ ವಿವರಣೆಯನ್ನ ಒಂದೆರಡು ಲೈನ್ ಅಲ್ಲಿ ಹೇಳ್ತಾ ಇದ್ದೀನಿ ಪ್ರಭುಜಿ. ಹರೇ ಕೃಷ್ಣ. ಇಲ್ಲಿ ನಮಗೆ 5ನೇ ಗ್ರೂಪ್, ನಾನು 6, 7, 8ನೇ ಶ್ಲೋಕ ಬಂದಿದೆ. ಇದರಲ್ಲಿ ಕೃಷ್ಣ ಹೇಳ್ತಾ ಇರೋದು, ನೀನು ಕರ್ಮನ ಬಿಡಬೇಡ ಅನ್ನೋದು ಮುಖ್ಯವಾಗಿ ಹೇಳ್ತಾ ಇದ್ದಾನೆ. ಯಾಕಂತ ಅಂದ್ರೆ ಮಿಥ್ಯಾಚಾರಿಗಳು ಸುಮ್ನೆ ನಾಟಕಕ್ಕೋಸ್ಕರ ತಾವು ಧ್ಯಾನ ಮಾಡೋರಂತೆ ತೋರಿಸ್ತಾ ಇದ್ರು ಅವ್ರ ಇಂದ್ರಿಯ ಭೋಗದಲ್ಲಿ ಅವ್ರ ಮನಸ್ಸು ನೆಟ್ಟಿರತ್ತೆ. ಅವರು ಸ್ವಲ್ಪ ಕುತರ್ಕ ಪ್ರಿಯರಾಗಿರ್ತಾರೆ. ಅವರು ತಮ್ಮ ಅನುಯಾಯಿಗಳನ್ನು ಮೋಸಗೊಳಿಸ್ತಾ ಇರ್ತಾರೆ. ಮಿಥ್ಯಾಚಾರಿಗಳಾಗಿ ಡ್ರೈ ಫಿಲಾಸಫಿ ಬಗ್ಗೆ ಮಾತಾಡ್ತಾ ಇರ್ತಾರೆ. ಸೊ ಅವ್ರನ್ನ ಮೋಸಗಾರರಂತಾನೆ ಪರಿಗಣಿಸಬಹುದು. ಅವರು ಯಾವುದೇ ಕರ್ತವ್ಯವನ್ನು ಮಾಡ್ತಾ ಇರೋದಿಲ್ಲ. ಇನ್ನು ಹಾಗೆ ಇದನ್ನ 7ನೇ ಶ್ಲೋಕದಲ್ಲಿ ಹೋದಾಗ ಕೃಷ್ಣ ಹೇಳ್ತಾನೆ, ಈ ತರದ ಕರ್ತವ್ಯವನ್ನ ತ್ಯಾಗ ಮಾಡಿ ಕೇವಲ ಈ ತರ ಕುತರ್ಕ ತರ ಮೋಸ ಮಾಡೋದಕ್ಕಿಂತ ತನ್ನ ಕರ್ತವ್ಯವನ್ನ ಮಾಡೋದು ಎಷ್ಟೋ ಮೇಲು ಅಂತ ಪ್ರಭುಪಾದ್ರು ಇದರಲ್ಲಿ ಭಾವಾರ್ಥದಲ್ಲಿ ಹೇಳ್ತಾ ಬರ್ತಾರೆ. ಅಂದ್ರೆ ತನ್ನ ವ್ಯವಹಾರದಲ್ಲೇನೆ ಇದ್ದುಕೊಂಡು ಬದುಕಿನ ಉದ್ದೇಶವನ್ನ ಕಾರ್ಯಗತ ಮಾಡ್ಬೇಕು ಅಂತಾರೆ. ಅಂದ್ರೆ ಏನ್ ನಮ್ ಬದುಕಿನ ಉದ್ದೇಶ ಅಂತ ನೋಡಿದಾಗ ವಿಷ್ಣುವನ್ನ ಸೇರೋದಾಗಿರತ್ತೆ. ಇದು ವರ್ಣಾಶ್ರಮದ ಮೂಲಕ ವರ್ಣಾಶ್ರಮದ ವ್ಯವಸ್ಥೆಯಲ್ಲಿ ಇದು ತುಂಬಾ ಸುಲಭವಾಗಿ ಸಿಸ್ಟಮ್ಯಾಟಿಕಲಿ ಸಾಧ್ಯ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಪ್ರಭುಪಾಜಿಯವರು. ಹಾಗೆ ಕೃಷ್ಣ ಪ್ರಜ್ಞೆಯ ನಿಯಂತ್ರಿತ ರೀತಿಯಲ್ಲಿ ಒಬ್ಬ ಗೃಹಸ್ಥ ಕೂಡ ಈ ಗುರಿಯನ್ನ ಸಾಧಿಸಬಹುದು ಸುಲಭವಾಗಿ ಅನ್ನೋದನ್ನು ಕೊಟ್ಟಿದ್ದಾರೆ. ಆದ್ರಿಂದ ಯಾವುದೇ ರೀತಿಯಲ್ಲೂ ಅರ್ಜುನ 8ನೇ ಶ್ಲೋಕದ ಭಾವಾರ್ಥದಲ್ಲಿ ಹೇಳ್ತಾರೆ ಪ್ರಭುಪಾದ್ರು, ಅರ್ಜುನ ನೀನು ಯಾವುದೇ ರೀತಿಯಾದಂತಹ ಮಿಥ್ಯಾಚಾರಿ ಆಗಬೇಡ, ನಿನ್ನ ಕರ್ತವ್ಯವನ್ನು ಮಾಡು. ನೀನೀಗ ಕ್ಷತ್ರಿಯನಾಗಿದ್ದೀಯಾ, ಆದ್ರಿಂದ ನಿನ್ನ ಕ್ಷತ್ರಿಯ ಕರ್ತವ್ಯ ಏನು ಅನ್ನೋದನ್ನ ಮಾಡು. ಹಾಗೆ ಎಲ್ಲಾ ಕೆಲಸ ಮಾಡುವಾಗ್ಲೂ ನಮ್ಮ ಮನಸ್ಸನ್ನು ಕೃಷ್ಣನಲ್ಲಿ ಕೇಂದ್ರೀಕರಿಸುವುದರಿಂದ ಅಲ್ಲಿ ಯೋಗ ಸೇರಿ ಹೋಗುತ್ತದೆ. ಯಾವುದೇ ಇಲ್ಲಿ ಏನ್ ಕಂಡು ಬರ್ತೀವಿ ಅಂದ್ರೆ ಕರ್ಮ ಸನ್ಯಾಸಗಿಂತ ಕರ್ಮನ ಬಿಟ್ಟು ಖುಷಿಯಾಗಿ ಮಿಥ್ಯಾಚಾರಿ ಆಗೋಕ್ಕಿಂತ
ಯೋಗಿ ಆಗೋದ್ರಿಂದ, ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿಯೇ ಎಲ್ಲವನ್ನು ಮುಂದುವರಿಸಿಕೊಂಡು ಹೋಗುವುದರಿಂದ ಇದು ಉತ್ತಮ. ಯಾಕಂದ್ರೆ ಬೇಗ ಕೃಷ್ಣನನ್ನ ಸೇರ್ತೀವಿ ಅನ್ನೋದು ಕಂಡು ಬರ್ತದೆ. ಹೇಳೋದ್ರಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದ್ರೆ ಕ್ಷಮಿಸ್ಬೇಕು ಪ್ರಭು. ಧನ್ಯವಾದ. ಹರೇ ಕೃಷ್ಣ. ರೀನಾ ಮಾತಾಜಿ. ಹರೇ ಕೃಷ್ಣ ಪ್ರಭು. ಪ್ರಭುಜಿ ಕಾಣಿಸ್ತಾ ಇದೆ? ಸ್ವಲ್ಪ ಮೇಲೆ ಇದೆ. ಪ್ರಭುಜಿ ನಮ್ದು ಫಸ್ಟ್ನೇ ಗ್ರೂಪ್ ಪ್ರಭುಜಿ. 60ನೇ ಶ್ಲೋಕ ಮತ್ತೆ 61ನೇ ಶ್ಲೋಕ ಇದೆ. ಮೊದಲನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ, ಎಷ್ಟೇ ವಿವೇಕವಂತನಾಗಿದ್ರು ಸಹ ಅವರು ತಮ್ಮ ಇಂದ್ರಿಯಗಳನ್ನ ಅಂಕೆಯಲ್ಲಿ ಇಟ್ಕೊಳ್ಳೋದು ತುಂಬಾ ಕಷ್ಟ ಅಂತ ಹೇಳ್ತಾ ಇದ್ದಾರೆ. ಪ್ರಭುಪಾದ ಅವರು ತಮ್ಮ ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ, ಅವರು ವಿಶ್ವಾಮಿತ್ರ ಮತ್ತೆ ಮೇನಕೆಯ ಆ ಪ್ರಸಂಗವನ್ನ ಅವರು ಹೇಳ್ತಾ ಇದ್ದಾರೆ. ವಿಶ್ವಾಮಿತ್ರ ಅವರು ಎಷ್ಟೇ ಕಠಿಣ ತಪಸ್ಸನ್ನ ಮಾಡಿದ್ರು ಸಹ ಅವರು ತಮ್ಮ ಇಂದ್ರಿಯಗಳನ್ನ ಅವರು ತಮ್ಮ ಅಂಕೆಯಲ್ಲಿ ಇಟ್ಕೊಳ್ಲಿಕ್ಕೆ ಸಾಧ್ಯ ಆಗಿಲ್ಲ. ಅವ್ರ ಮೇನಕೆಯ ಸೌಂದರ್ಯಕ್ಕೆ ಅವ್ರ ಮನಸ್ಸೋತ್ತು ಅವರು ತಮ್ಮ ತಪಸ್ಸನ್ನೇ ಅವರು ಬಿಡೋ ತರ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಮತ್ತೆ 61ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ, ಯಾರು ಎಲ್ಲ ಇಂದ್ರಿಯಗಳನ್ನ ಅಂಕೆಯಲ್ಲಿ ಇಟ್ಕೊಂಡು ನನ್ನಲ್ಲೇನೆ ಮನಸ್ಸನ್ನ ಸ್ಥಿರವಾಗಿ ಇಟ್ಕೊಂಡಿರ್ತಾರೋ ಅವರನ್ನ ಸ್ಥಿರ ಬುದ್ಧಿಯವರು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅವರು ಪ್ರಭುಪಾದವರು ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ, ಅಂಬರೀಷ ಮಹಾರಾಜ ಅವರು ಮಹಾರಾಜನಾದ್ರೂ ಸಹ ಎಲ್ಲಾ ಸುಖ ಐಶ್ವರ್ಯಗಳನ್ನ ಅನುಭವಿಸೋತರ ಇದ್ರೂ ಸಹ ಅವರು ತಮ್ಮ ಎಲ್ಲಾ ಇಂದ್ರಿಯಗಳನ್ನ ಅವರು ಕೃಷ್ಣನ ಸೇವೆಗೆ ಅವರು ಇಟ್ಟಿದ್ರು. ನವವಿಧ ಭಕ್ತಿಯನ್ನ ಅವರು ಮಾಡ್ತಾ ಇದ್ರು. ತಮ್ಮ ಕಣ್ಣುಗಳನ್ನ ಕೃಷ್ಣನನ್ನ ನೋಡ್ಲಿಕ್ಕೆ ಉಪಯೋಗಿಸ್ತಾ ಇದ್ರು, ಕೈಗಳನ್ನ ಕೃಷ್ಣನ ಪೂಜೆಗೆ ಉಪಯೋಗಿಸ್ತಾ ಇದ್ರು, ಪ್ರಸಾದವನ್ನ ಸೇವಿಸ್ಲಿಕ್ಕೆ ಉಪಯೋಗಿಸ್ತಾ ಇದ್ರು, ಕಾಲನ್ನ ಅವರು ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಅವರು ಉಪಯೋಗಿಸ್ತಾ ಇದ್ರು. ಹೀಗೆ ಎಲ್ಲ ಸಕಲ ಇಂದ್ರಿಯಗಳನ್ನು ಅವರು ಕೃಷ್ಣನ ಪೂಜೆಗೋಸ್ಕರ ಅವರು ಉಪಯೋಗಿಸ್ತಾ ಇದ್ರು. ಅದರಿಂದ ಅವರು ದೂರ್ವಾಸ ಮುನಿಯನ್ನು ಸಹ ಅವರು ಎದುರಿಸ್ಲಿಕ್ಕಾಯ್ತು. ಇಂತ ಭಕ್ತನ ರಕ್ಷಣೆಗೋಸ್ಕರ ಕೃಷ್ಣ ತನ್ನ ಸುದರ್ಶನ ಚಕ್ರವನ್ನೇ ಕೊಟ್ಟಿದ್ದಾರೆ ಪ್ರಭುಜಿ. ಸುದರ್ಶನ ಚಕ್ರ ಬರ್ತೀನಿ. ಸೊ ದೂರ್ವಾಸ ಮುನಿನೂ ಸಹ ಅವರು ಎಷ್ಟು ತಪಸ್ವಿ ಯೋಗಿ ಅವರೂ ಸಹ ಕೋಪವನ್ನ ಹತೋಟಿಯಲ್ಲಿ ಇಟ್ಕೊಳ್ಲಿಕ್ಕೆ ಆಗೋದಿಲ್ಲ ಅವರು. ಸೊ ಅವರು ಬ್ರಹ್ಮರಾಕ್ಷಸನ್ನ ಸೃಷ್ಟಿ ಮಾಡಿ ಅವರು ಅಂಬರೀಷ ಮಹಾರಾಜನನ್ನ ನುಂಗು ಅಂತ ಹೇಳೋ ತರ ಆಯ್ತು. ಕೊನೆಗೆ ಅಂಬರೀಷ ಮಹಾರಾಜನ ರಕ್ಷಣೆಗೆ ಸುದರ್ಶನ ಚಕ್ರ ಬಂದು ಅವರು ದೂರ್ವಾಸ ಮುನಿನೇ ಅಟ್ಟಿಸ್ಕೊಳೋ ತರ ಹೋಗೋ ತರ ಆಯ್ತು. ಅಂದ್ರೆ ಇದ್ರಲ್ಲಿ ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ಕೃಷ್ಣ ಪ್ರಜ್ಞೆಯಲ್ಲಿ ಇದ್ರೆ ಮಾತ್ರನೇ ನಾವು ನಮ್ಮ ಎಲ್ಲ ಇಂದ್ರಿಯಗಳನ್ನ ರಕ್ಷಣೆ ಅಂದ್ರೆ ಹತೋಟಿಯಲ್ಲಿ ಇಟ್ಕೊಳ್ಲಿಕ್ಕೆ ಸಾಧ್ಯ. ಯಾವುದೇ ಒಂದು ಕಠಿಣ ತಪಸ್ಸೆ ಆಗ್ಲಿ, ಇನ್ನ ಯಾವುದೇ ಬೇರೆ ಮಾರ್ಗದಿಂದ ನಮ್ಮ ಇಂದ್ರಿಯಗಳನ್ನ ನಾವು ನಮ್ಮ ಹತೋಟಿಗೆ ತಗೊಳ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಈ 2 ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದ. ಲೀನಾ ಮಾತಾಜಿ, ನೀವು ನಿಮ್ಮ ವಿಡಿಯೋವನ್ನ ಶೇರ್ ಮಾಡ್ಬೋದು, ಇಮೇಜ್ ಅನ್ನ ಇದರಲ್ಲೇ, ಯಾಕಂದ್ರೆ ಎಲ್ಲರೂ ನೋಡುವ ಹಾಗೆ ಆಗ್ತದೆ. ನೀವು ಕಳಿಸಿದ್ದೀರಾ ಆದ್ರೆ? ಹರೇ ಕೃಷ್ಣ. ಎಸ್ ಪ್ರಭುಜಿ, ಶೇರ್ ಮಾಡ್ತೇನೆ. ವಿಡಿಯೋ ಆನ್ ಮಾಡ್ಕೊಳ್ಳಿ. ವಿಡಿಯೋದಲ್ಲಿ ಪ್ರಭುಜಿ? ಎಸ್ ಪ್ರಭುಜಿ. ಪ್ರಭುಜಿ ಕಾಣಿಸ್ತಿದೆ ಅನ್ಕೊಂತೀನಿ. ಎಸ್ ಪ್ರಭುಜಿ, ಇದು ಪಾಯಿಂಟ್ಸ್ ಎಲ್ಲ ಎಲ್ಲರೂ ಹೇಳಿದ್ದಾರೆ ಪ್ರಭುಜಿ, ಏನು ರಿಪೀಟ್ ಮಾಡುವಂತದಿಲ್ಲ ಅನ್ಸುತ್ತೆ. ಅದೇ ನಮ್ದು 5ನೇ ಗ್ರೂಪು. ಅದರಲ್ಲಿ ಹೇಗೆ ನಾವು ಕರ್ಮ ಸನ್ಯಾಸ ಯೋಗ ಬೆಟರ್ ಅಥವಾ ಕರ್ಮ ಯೋಗ ಮಾಡ್ಬೇಕಾ ಅಂತ ಅನ್ನೋದ್ರಲ್ಲಿ. ಸೊ ಇಲ್ಲಿ ನಾವು ನೋಡ್ತೇವೆ, ಕರ್ಮ ಸನ್ಯಾಸ ಯೋಗಕ್ಕಿಂತ ಹೇಗೆ ಮಿಥ್ಯಾಚಾರಿಗಳು ಆಗಿರ್ಬೋದು ಅಥವಾ ಸುಳ್ಳು ಮನಸ್ಸನ್ನು ಇಟ್ಕೊಂಡು ಇಂದ್ರಿಯ ಆಸಕ್ತಿ ಇಟ್ಕೊಂಡು ನಾವು ಕರ್ಮ ಸನ್ಯಾಸ ಯೋಗ ಮಾಡ್ತಾ ಇದ್ದೀವಿ ಅನ್ನೋದಕ್ಕಿಂತ ಈಗ ನಮ್ಮ ಗ್ರೂಪಿನ ಇನ್ನೊಬ್ರು ಸದಸ್ಯರು ಈಗ ಮೊದಲು ಹೇಳಿದ್ರು ಪ್ರಭುಜಿ, ಹೇಗೆ ನಮ್ಮ ಮುಖ್ಯ ಒಂದು ಉದ್ದೇಶ ವಿಷ್ಣುವನ್ನು ಸೇರುವಂಥದ್ದು, ವಿಷ್ಣು ಧಾಮವನ್ನ ಸೇರುವಂಥದ್ದು. ಸೊ ಅದನ್ನ ನಾವು ಕರ್ಮ ಯೋಗದ ಮೂಲಕ ನಾವು ಗೃಹಸ್ಥಾಶ್ರಮದಲ್ಲಿ ಇದ್ಕೊಂಡೇ ಕೂಡ ನಾವು ಕರ್ಮ ಯೋಗವನ್ನ ಮಾಡಬಹುದು ಅಂತ ಅಂದ್ಬಿಟ್ಟು ಅದು ಎಲ್ಲ ಪಾಯಿಂಟ್ಸ್ ಹಾಕಿದ್ದೆ ಪ್ರಭುಜಿ. ಧನ್ಯವಾದ. ಹರೇ ಕೃಷ್ಣ. ಮುನಿರಾಜ್ ಪ್ರಭು, ನಿಮಗೆ ಏನಾದ್ರು ಹೇಳೋದಿದೆಯಾ? ಈಗಾಗಲೇ ಸಮಯ ಆಗೋಗಿದೆ. ಹರೇ ಕೃಷ್ಣ. ಪ್ರಭುಜಿ, ಸಂಸ್ಕೃತ ಶ್ಲೋಕಗಳು ಮತ್ತೆ ಅನುವಾದಗಳು ಅಂತ ಕೊಟ್ಟಿದ್ರಲ್ಲ ಪ್ರಭುಜಿ ಪ್ರಶ್ನೆಯಲ್ಲಿ, ಅಲ್ಲಿ ಶ್ಲೋಕಗಳನ್ನ ಹೇಳಿ ಪ್ರೆಸೆಂಟ್ ಮಾಡ್ಬೇಕಿತ್ತ? ಹಾಗೆ ಇಲ್ಲ, ಅದ್ರ ಬಗ್ಗೆ ನೀವು ಓದಿ ಅದ್ರ ಬಗ್ಗೆ
ಪಾಯಿಂಟ್ಸ್ ಅಷ್ಟೇ ಹೇಳೋದು. ಸರಿಯಾಗಿದೆ. ಪ್ರಭುಜಿ, ಅದೇ ನಾನು ಹಾಕಿದ್ದ ಒಂದು ಚಿತ್ರದಲ್ಲಿ ನಾನು ಅನ್ಕೊಂಡಿದ್ದ ಇನ್ನೊಂದು ಕತೆ ಏನು ಅಂತಂದ್ರೆ, ಅದು ರಾಜನ ಹೆಸರು ನನಗೆ ಮೈಂಡ್ ಬರ್ತಾ ಇಲ್ಲ, ಬಟ್ ಸ್ಟೋರಿ ಮಾತ್ರ ನೆನಪು ಬರ್ತಾ ಇದೆ. ಏನ್ ಮಾಡ್ಬೇಕು, ರಾಜ ಎಲ್ಲ ಒಂದು ರಾಜ್ಯವನ್ನೆಲ್ಲ ಬಿಟ್ಟು ಕಾಡಿಗೆ ಹೋಗ್ಬಿಟ್ಟು ಅಲ್ಲಿ ಕಾಡಲ್ಲಿ ನಾನು ಸನ್ಯಾಸಿ ಆಗಿರ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇರ್ಬೇಕಾದ್ರೆ ತನ್ನ ಮೈಂಡ್ ಅಲ್ಲಿ ಯಾವಾಗ್ಲೂ ನನ್ನ ಕುದುರೆಗಳು ಏನ್ ಮಾಡ್ತಾ ಇದೆ, ನನ್ನ ಆಸ್ಥಾನದಲ್ಲಿ ಯಾರು ಏನ್ ಮಾಡ್ತಿದ್ದಾರೆ, ನನ್ನ ಆನೆಗಳು ಏನ್ ಮಾಡ್ತಾ ಇದೆ, ನನ್ನ ರಾಣಿ ನನ್ನ ಮಕ್ಕಳು ಏನ್ ಮಾಡ್ತಿದ್ದಾರೆ ಅಂತ ಅದೇ ಯೋಚನೆಯಲ್ಲಿ ಇರ್ತಾರೆ. ಆದ್ರೆ ಭಗವಂತನ ಧ್ಯಾನವನ್ನ ಮಾಡ್ಲಿಕ್ಕೆ ಆಗಲ್ಲ, ಇಲ್ಲ ರಾಜ್ಯವನ್ನ ಬಿಟ್ಟು ಕಾಡಲ್ಲಿ ಇರ್ಬೇಕಾದ್ರೆ. ಸೊ ಆಗ ಏನಾಗತ್ತೆ, ಒಬ್ರು ಏನ್ ಹೇಳ್ತಾರೆ, ಸನ್ಯಾಸಿಗಳು, ನಿಜವಾದ ಸನ್ಯಾಸಿಗಳು ಇರ್ಬೋದು, ಅವ್ರು ಬಂದಾಗ ಹೇಳ್ತಾರೆ, ಅವನ ಹೇಳ್ತಾರೆ, ನೀನು ನನಗೆ ಯಾಕೋ ತುಂಬಾ ಗೊಂದಲ ಆಗ್ತಾ ಇದೆ, ನಾನು ಎಲ್ಲವನ್ನೂ ಬಿಟ್ಟು ಬಂದಿದ್ದೀನಿ, ಆದ್ರೂ ನನಗೆ ಯಾಕೋ ಕಂಪ್ಲೀಟ್ ಆಗಿ ಡೆಡಿಕೇಟ್ ಆಗೋದಕ್ಕೆ ಆಗ್ತಾ ಇಲ್ಲ ಅಂತ. ಅದಕ್ಕೆ ಅವ್ರು ಹೇಳ್ತಿದ್ದಾರೆ, ನೀನ್ ಯಾರು ಅಂತ ಕೇಳ್ತಾರೆ ಫಸ್ಟ್ ಅವ್ರಿಗೆ. ಅದಕ್ಕೆ ಅವ್ರು ಹೇಳ್ತಾರೆ, ನಾನ್ ಯಾರು ಗೊತ್ತಿಲ್ವಾ ನಿಮಗೆ, ನಾನು ದೊಡ್ಡ ರಾಜ ಇದ್ದೀನಿ ಅಂತ. ಅಂದಿದ ತಕ್ಷಣ ಅವ್ರಿಗೆ ಅರ್ಥ ಆಗುತ್ತೆ, ನೀನ್ ಎಲ್ಲವನ್ನೂ ಬಿಟ್ಟು ಬಂದಿಲ್ಲ, ನೀನು ಸುಮ್ನೆ ದೈಹಿಕವಾಗಿ ಬಂದಿದ್ಯಾ ಅಷ್ಟೇ, ಆದ್ರೆ ಮನಸ್ಸಿನಲ್ಲಿ ನೀನ್ ಎಲ್ಲವನ್ನೂ ಹೊತ್ಕೊಂಡೇ ಬಂದಿದ್ಯಾ. ಇಲ್ಲಿ ಕಾಡಲ್ಲಿ ಬಂದು ನೀನು ಹೀಗೆ ಸನ್ಯಾಸವನ್ನ ಮಾಡ್ತೀನಿ ಅನ್ನೋದಕ್ಕಿಂತ ನೀನು ಅಲ್ಲಿ ರಾಜ್ಯದಲ್ಲೇ ಇದ್ದು ಕೃಷ್ಣ ಪ್ರಜ್ಞೆ ಹಾಗೆ ವರ್ಣಾಶ್ರಮಗಳು ಏನಿದೆಯೋ ಅದನ್ನ ಫಾಲೋ ಮಾಡೋದ್ರಿಂದ ನೀನು ಉತ್ತಮ ಗತಿಯನ್ನೇ ಪಡಿಬೋದಲ್ವಾ ಅಂತ ಹೇಳ್ತಾರೆ. ಆಗ ಅವ್ರಿಗೆ ಅರ್ಥ ಆಗುತ್ತೆ, ಓಕೆ ನಾನ್ ಮಾಡ್ತಿರೋ ತಪ್ಪು ಅಂತ. ಅವರು ಬ್ಯಾಕ್ ಮತ್ತೆ ಹೋಗ್ತಾರೆ, ಅವ್ರ ರಾಜ್ಯನ ಮಾಡ್ತಾ ಪ್ರಜೆಗಳಿಗೆ ಎಲ್ಲವನ್ನ ಹೇಳ್ತಾ ಅವರು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿತಾರೆ. ಅದು ನಾನು ಈ ಕಾನ್ಸೆಪ್ಟ್ ಅಲ್ಲಿ ಅವಾಗ್ಲೂ ಎಕ್ಸ್ಪ್ಲೈನ್ ಮಾಡಕ್ಕಾಗಿಲ್ಲ. ಅದೊಂದು ನಾನು ಒಂದು ಶ್ಲೋಕವನ್ನು ಕೂಡ ಅದಕ್ಕೆ ತಗೊಂಡಿದ್ದು, ಯಸ್ಮಿಂದ್ರಿಯಾಣಿ ಮನಸ ನಿಯಮಭ್ಯ ರತೆ ಅರ್ಜುನ ಕರ್ಮೇಂದ್ರೇ ಕರ್ಮ ಯೋಗ ಮಸಕ್ತಃ ಸ ವಿಶಿಷ್ಯತೆ. ಅದು ಶ್ಲೋಕ 3.7 ಪ್ರಭುಜಿ, ನಮ್ಮ ಗ್ರೂಪ್ 5. ಓಕೆ ಮಾತಾಡಿ, ಧನ್ಯವಾದ. ಮುಂದುವರಿಸ್ತಾ 5ನೇ ಅಧ್ಯಾಯದಲ್ಲಿ ನಾವು ಏನೆಲ್ಲ ನೋಡಿದ್ದೇವೆ ಅಂತ ಹೇಳಿದ್ರೆ, 2 ವಿಚಾರಗಳನ್ನ ಇವತ್ತು ನಾವು ನೋಡಿದ್ದೇವೆ. ಮೊದಲನೇದಾಗಿ ಆತ್ಮದ ಲಕ್ಷಣಗಳ ಬಗ್ಗೆ 2:54 ಆ ಒಂದು ಸ್ಥಿತಪ್ರಜ್ಞನ ಲಕ್ಷಣಗಳನ್ನ ನಾವು ನೋಡಿದ್ದೇವೆ. ಸ್ಥಿತಧೀರ್ ಮುನಿರ್ ಉಚ್ಯತೆ, ಸಂತೋಷವನ್ನ, ಸುಖ ಮತ್ತು ದುಃಖಗಳಲ್ಲಿ ಸ್ಥಿತಧೀರ್ ಮುನಿ ಯಾವ ರೀತಿಯಾಗಿ ಇರ್ತಾನೆ ಅನ್ನೋದನ್ನ ನಾವು ನೋಡಿದ್ದೇವೆ. ನಂತರ 2ನೇದಾಗಿ ಎಲ್ಲರೂ ಕೂಡ ನಿಮ್ಮ ಒಂದು ವೈಯಕ್ತಿಕ ಅನುಭವಗಳನ್ನ ಹಂಚಿಕೊಂಡಿದ್ದೀರಾ. ಪರಂ ದೃಷ್ಟ್ವಾ ನಿವರ್ತತೆ, ಹೇಗೆ ಉತ್ತಮವಾದಂತಹ ಕೃಷ್ಣ ಪ್ರಜ್ಞೆಯನ್ನ ಪಡೆದಾಗ ನಾವು ನಮಗೆ ಅರಿವಿಲ್ಲದಂತೆಯೇ ಏನೆಲ್ಲ ಕೆಟ್ಟ ಗುಣಗಳಿತ್ತೋ ಅದೆಲ್ಲವನ್ನು ಕೂಡ ನಾವು ಅನರ್ಥಗಳನ್ನ ಬಿಟ್ಟಿದ್ದೇವೆ ಅನ್ನೋದನ್ನ. ಆಮೇಲೆ ಈಗ ಕರ್ಮ ಸನ್ಯಾಸಕ್ಕಿಂತ ಕರ್ಮ ಯೋಗ ಯಾವ ರೀತಿಯಾಗಿ ಶ್ರೇಷ್ಠ ಅನ್ನೋದನ್ನು ಕೂಡ ನಾವು ನೋಡಿದ್ದೇವೆ. ಅದರ ಪ್ರಸ್ತುತತೆ ಏನು ಅಂತ ಹೇಳಿ ನಾವು ನೋಡಿದ್ದೇವೆ. ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಅರ್ಜುನನು ಈಗ ಯುದ್ಧವನ್ನ ಮಾಡಬೇಕು, ಕರ್ಮ ಸನ್ಯಾಸವನ್ನಲ್ಲ. ಅರ್ಜುನ ಹೇಳಿದ್ದು ನಾನು ಭಿಕ್ಷೆಯನ್ನ ಬೇಡಿ ಬದುಕ್ತೇನೆ ಅಂತ ಹೇಳಿ, ಆದ್ರೆ ಭಗವಂತ ಹೇಳುದು ನೀನು ಯುದ್ಧವನ್ನ ಮಾಡಬೇಕು, ಸರಿಯಾದಂತಹ ಮನಸ್ಥಿತಿಯಲ್ಲಿ ಯುದ್ಧವನ್ನ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇರುವಂತ ಕೃಷ್ಣ ಪ್ರಜ್ಞೆಯನ್ನು ನಾವು ಅಭ್ಯಾಸ ಮಾಡಬೇಕು. ಯಾರಾದ್ರೂ ಓದ್ತೀರಾ ಇದನ್ನ? ರಾಜಿ ಮಾತಾಜಿ. ಪರಿಪೂರ್ಣತೆಯು ಖಚಿತ. ಯೋಗಿಗಳು ತಮ್ಮ ಬಲದಿಂದ ಇಂದ್ರಿಯಗಳನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಾರೆ. ನಾನು ಹಿಮಾಲಯಕ್ಕೆ ಹೋಗುತ್ತೇನೆ, ಮಹಿಳೆಯರನ್ನು ನೋಡುವುದಿಲ್ಲ, ನನ್ನ ಕಣ್ಣುಗಳನ್ನು ಮುಚ್ಚುತ್ತೇನೆ ಇತ್ಯಾದಿಗಳನ್ನು ಬಲವಂತವಾಗಿ ಇಂದ್ರಿಯಗಳನ್ನು ನಿಯಂತ್ರಿಸುವ ಪ್ರಯತ್ನ ಮಾಡುತ್ತಾರೆ. ಇದಕ್ಕೆ ಅನೇಕ ನಿದರ್ಶನಗಳಿವೆ. ಇಂದ್ರಿಯವನ್ನು ನಿಯಂತ್ರಿಸಲು ಹಿಮಾಲಯಕ್ಕೆ ಹೋಗುವ ಅಗತ್ಯವಿಲ್ಲ. ನಾವು ಕೇವಲ ನಮ್ಮ ಸ್ಥಳೀಯ ನಗರದಲ್ಲಿಯೇ ಉಳಿದು ಕೃಷ್ಣನನ್ನು ನೋಡಲು ಕಣ್ಣುಗಳನ್ನು ತೊಡಗಿಸಿಕೊಂಡರೆ ಸಾಕು. ಹಿಮಾಲಯಕ್ಕೆ ಹೋದ ವ್ಯಕ್ತಿಗಿಂತ ಹೆಚ್ಚು ಸ್ಥಿತಪ್ರಜ್ಞರಾಗುವರು. ಧನ್ಯವಾದ. ಹರೇ ಕೃಷ್ಣ. ಈ ರೀತಿ ಯಾರು ಕೂಡ ತಮ್ಮ ಒಂದು ಸ್ಥಾನವನ್ನ ಬಿಡುವಂತಹ ಅಗತ್ಯ ಇಲ್ಲ. ಅವರು ಈಗ ಇರುವಂತಹ ಸ್ಥಳದಲ್ಲಿ ಇದ್ದುಕೊಂಡೇ ತಮ್ಮ ಕೃಷ್ಣ ಪ್ರಜ್ಞೆಯನ್ನ ಮುಂದುವರಿಸ್ತಾ ಅದರಲ್ಲಿ ಪರಿಪೂರ್ಣತೆಯನ್ನ ಪಡೆಯಬಹುದು. ಖಂಡಿತವಾಗಿಯೂ ನಮಗೆ ಅದರಲ್ಲಿ ಪರಿಪೂರ್ಣತೆ ದೊರಕುತ್ತದೆ ಅಂತ ಹೇಳಿ ಶ್ರೀಲ ಪ್ರಭುಪಾದರು ಇಲ್ಲಿ ಹೇಳ್ತಾ ಇದ್ದಾರೆ. ನೇತ್ರ ಮೋಹನ್ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ನೋಡಬೇಡಿ ಮಾಡಬೇಡಿ ಎಂದು ನಿಮ್ಮ ಇಂದ್ರಿಯಗಳನ್ನು ಬಲವಂತವಾಗಿ ನಿಯಂತ್ರಿಸುವ ಅಗತ್ಯವಿಲ್ಲ. ಇಂದ್ರಿಯ ಕಾರ್ಯಸ್ಥಿತಿಯನ್ನು ಬದಲಾಯಿಸಿದರೆ ಎಲ್ಲ ಅಸಭ್ಯತೆ
ಅಸಂಬದ್ಧತೆಯನ್ನು ಮರೆತು ಬಿಡಬಹುದು. ಅರ್ಥಾತ್ ಕಿವಿಗಳನ್ನು ಭಗವದ್ಗೀತೆ ಕೇಳಲು, ಕಣ್ಣುಗಳನ್ನು ಕೃಷ್ಣನ ಸೌಂದರ್ಯ ನೋಡಲು, ನಾಲಿಗೆಯನ್ನು ಪ್ರಸಾದ ಸವಿಯಲು, ಕಾಲುಗಳನ್ನು ದೇವಾಲಯಕ್ಕೆ ಹೋಗಲು, ಕೈಗಳನ್ನು ಕೃಷ್ಣನಿಗಾಗಿ ಕೆಲಸ ಮಾಡಲು, ಮೂಗನ್ನು ಕೃಷ್ಣನಿಗೆ ಅರ್ಪಿಸಿದ ಹೂಗಳ ವಾಸನೆಯನ್ನು ಗ್ರಹಿಸಲು ತೊಡಗಿಸಿಕೊಂಡಾಗ ಇಂದ್ರಿಯಗಳು ಸೆರೆ ಹಿಡಿಯಲ್ಪಡುತ್ತದೆ. ಆಗ ಭಕ್ತಿಯ ಮಾರ್ಗದಲ್ಲಿ ಪರಿಪೂರ್ಣತೆ ಖಚಿತ. ಹರೇ ಕೃಷ್ಣ. ಹರೇ ಕೃಷ್ಣ. ಹೀಗೆ ಇಂದ್ರಿಯಗಳಿಗೆ ಉತ್ತಮವಾದಂತಹ ಪರಂ ದೃಷ್ಟ ನಿವರ್ತದೆ, ಇನ್ನೂ ಉತ್ತಮವಾದಂತಹ ವಿಚಾರಗಳನ್ನ ಕೊಡುವ ಮೂಲಕ ನಾವು ಅವುಗಳನ್ನು ಸುಲಭವಾಗಿ ನಿಯಂತ್ರಿಸಲಿಕ್ಕೆ ಸಾಧ್ಯ, ಆ ಭಗವಂತನ ಸೇವೆಯಲ್ಲಿ ತೊಡಗಿಸುವ ಮೂಲಕ. ಕೊನೆಯದಾಗಿ ಗೀತಾ ಮೋಹನ್ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಪರಿಪೂರ್ಣತೆಯು ಖಚಿತ. ಹಾಗಾದರೆ ನಿಮ್ಮ ಇಂದ್ರಿಯಗಳು ಎಲ್ಲಿಗೆ ಹೋಗುತ್ತವೆ? ಅವನು ಎಲ್ಲಾ ಕಡೆಯಿಂದಲೂ ಸೆರೆ ಹಿಡಿಯಲ್ಪಟ್ಟಿದ್ದಾನೆ. ಪರಿಪೂರ್ಣತೆ ಖಚಿತವಾಗಿದೆ. ನಿಮ್ಮ ಇಂದ್ರಿಯಗಳನ್ನು ಬಲವಂತವಾಗಿ ನಿಯಂತ್ರಿಸುವ ಅಗತ್ಯವಿಲ್ಲ. ನೋಡಬೇಡಿ, ಮಾಡಬೇಡಿ ಇಲ್ಲ. ನೀವು ಇಂದ್ರಿಯಗಳನ್ನು ಬೇರೆಡೆ ತೊಡಗಿಸಬೇಕು. ಭಗವದ್ಗೀತಾ 2.62-72. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹೀಗೆ ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಯಾವುದೇ ಇಂದ್ರಿಯಗಳು ಅವುಗಳಿಗೆ ಸರಿಯಾದಂತಹ ಕಾರ್ಯವನ್ನ ಕೊಟ್ಟಾಗ ಅದಕ್ಕೆ ಬೇರೆ ಯಾವುದೇ ಒಂದು ಅವಕಾಶ ಇರುವುದಿಲ್ಲ, ಅದು ಭಗವಂತನ ಸೇವೆಯಲ್ಲಿ ತೊಡಗಲೇಬೇಕು. ಹೀಗೆ ಭಗವಂತನ ಸೇವೆಯಲ್ಲಿ ತೊಡಗಿದಾಗ ಇಂದ್ರಿಯಗಳು ತಾವಾಗಿಯೇ ನಿಯಂತ್ರಣಕ್ಕೆ ಬರುತ್ತವೆ. ನಿಯಂತ್ರಣಕ್ಕೆ ಬಂದಂತಹ ಇಂದ್ರಿಯಗಳು ನಮಗೆ ಭಕ್ತಿ ಸೇವೆಗೆ ಅಥವಾ ಭಕ್ತಿಯಲ್ಲಿ ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಹಾಯವನ್ನ ಮಾಡ್ತದೆ. ಇಲ್ಲ ಅಂತ ಹೇಳಿದ್ರೆ ವ್ಯಕ್ತಿ ಮಿಥ್ಯಾಚಾರಿ ಆಗಬಹುದು, ಅಥವಾ ತಾನು ಇಂದ್ರಿಯಗಳು ಅವನಿಗೆ ಮೋಸವನ್ನ ಮಾಡಬಹುದು. ಹೇಗೆ ಒಂದು ಸರ್ಕಸ್ ನಲ್ಲಿರುವಂತಹ ಪ್ರಾಣಿ ಅದಕ್ಕೆ ಎಷ್ಟೋ ಕಷ್ಟವನ್ನ ಕೊಟ್ಟು ಉಪವಾಸವನ್ನ ಕೆಡವಿ ಅದನ್ನ ಕೆಲಸ ಮಾಡಿಸ್ತಾರೆ. ಆದ್ರೆ ಅದಕ್ಕೊಂದು ಅವಕಾಶ ದೊರಕಿದಾಗ ಅದು ತನ್ನ ಯಜಮಾನನ ಮೇಲೆ ತನ್ನ ಆಕ್ರಮಣವನ್ನ ಮಾಡುತ್ತದೆ. ಅದೇ ರೀತಿ ನಮ್ಮ ಇಂದ್ರಿಯಗಳನ್ನು ನಾವು ಕೃತಕವಾಗಿ ಹತೋಟಿಯಲ್ಲಿ ಇಟ್ಟುಕೊಳ್ಳಲು ಪ್ರಯತ್ನಿಸಿದಾಗ ಆ ಇಂದ್ರಿಯಗಳು ನಮ್ಮ ಕೈಯಿಂದ ಜಾರಿ ಹೋಗುವಂತಹ ಸಂದರ್ಭಗಳು ಇರ್ತವೆ. ಆದ್ರೆ ಯಾವಾಗ ಅದು ಭಗವಂತನ ಸೇವೆಯಲ್ಲಿ ತೊಡಗ್ತದೋ ಆಗ ಇಂದ್ರಿಯಗಳ ಆ ಒಂದು ಆಸೆಗಳು ಅಥವಾ ಆ ಮನಸ್ಸಿನಲ್ಲಿರುವಂತಹ ಆಸೆಗಳೇ ಹೊರಟು ಹೋದ ಮೇಲೆ, ಆ ಭಗವಂತನ ಸೇವೆಯೇ ತಮ್ಮ ಆಸೆಗಳಾದ ಮೇಲೆ ಅಲ್ಲಿ ಯಾವುದೇ ಅಪಾಯವೂ ಕೂಡ ಉಂಟಾಗುವುದಿಲ್ಲ. ಸೊ ಇಲ್ಲಿಗೆ ನಾವು ಇವತ್ತಿನ ಅಧ್ಯಾಯವನ್ನ ಮುಗಿಸ್ತಾ ಇದ್ದೇವೆ. ಇವತ್ತಿನ ವಿಚಾರದಲ್ಲಿ ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೈ ಮೇಲೆತ್ತಿ ಪ್ರಶ್ನೆಗಳನ್ನ ಕೇಳಬಹುದು. ಅತ್ರಿಮಣಿ ಪ್ರಭು, ನೀವೇನೋ ಹೇಳ್ತಾ ಇದ್ದೀರಾ? ಒಂದು ಆಡಿಯೋ ಕೇಳ್ತಾ ಇಲ್ಲ. ಕೇಳ್ತಾ ಉಂಟಾ? ಇಲ್ಲ ಏನಿಲ್ಲ ಪ್ರಭು ಕೇಳಲಿಕ್ಕೆ. ಹರೇ ಕೃಷ್ಣ. ಬೇರೆ ಯಾರಿಗಾದ್ರೂ ಏನೋ ಪ್ರಶ್ನೆ ಇದೆಯಾ? ಯಾರಿಗೂ ಏನು ಪ್ರಶ್ನೆ ಇಲ್ಲ ಅಂತ ಹೇಳಿದ್ರೆ ಇವತ್ತಿನ ತರಗತಿಗೆ ಇಲ್ಲಿ ವಿರಾಮವನ್ನು ಕೊಡ್ತಾ ಇದ್ದೇನೆ. ಮತ್ತೆ ಮುಂದಿನ ಭಾನುವಾರ ಮುಂದಿನ ಅಧ್ಯಾಯವನ್ನ ನೋಡೋಣ. ಇವತ್ತಿನ ತರಗತಿಗೆ ಬಂದಂತಹ ಎಲ್ಲಾ ಭಕ್ತರಿಗೂ ಕೂಡ ಧನ್ಯವಾದಗಳು. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದಿಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಧನ್ಯವಾದ. ಹರೇ ಕೃಷ್ಣ.